ನಮ್ಮ ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮಂಗಳೂರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, BC ಟ್ರಸ್ಟ್ ಧರ್ಮಸ್ಥಳ, ಸುದ್ದಿ ಮಾಹಿತಿ ಟ್ರಸ್ಟ್ ಮತ್ತು ಸುದ್ದಿ ಅರಿವು ಕೇಂದ್ರ ಪುತ್ತೂರು, ರೈತ ಕುಡ್ಲ ಪ್ರತಿಷ್ಠಾನ ಪುತ್ತೂರು ಇವರ ಸಹಯೋಗದಲ್ಲಿ 3ನೇ ದಿನದ ಒಂದು ಕೃಷಿ ಮೇಳ ಹಾಗೂ ಸಸ್ಯ ಜಾತ್ರೆ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮುಂದುವರಿಸ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮಾಹಿತಿ ಗೋಷ್ಠಿನ ಈಗ ನಡೆಸಕ್ಕಂಥ ಟೈಮು. ಸೊ ಈ ಒಂದು ನಮ್ಮ ಮಾಹಿತಿ ಗೋಷ್ಠಿಗೆ ನಮ್ಮ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರಾದಂಥ ಹೊನ್ನಪ್ಪ ಜಿ ಗೌಡ ಸರ್ ಬಂದಿದ್ದಾರೆ. ಸೊ ಅವರು ಈ ಮಾಹಿತಿ ಗೋಷ್ಠಿಯನ್ನು ಅಧ್ಯಕ್ಷತೆ ವಹಿಸ್ಕೋಬೇಕು ಅಂತ ಅವರಲ್ಲಿ ಕೇಳ್ಕೊತೀನಿ. ಅದೇ ರೀತಿ ಈ ದಿನದ ಭತ್ತ ಕೃಷಿ ಹಾಗೂ ಮಣ್ಣು ಪರೀಕ್ಷೆ ಮಹತ್ವದ ಕುರಿತು ತಮಗೆ ಒಂದು ತಾಂತ್ರಿಕ ಮಾಹಿತಿ ನೀಡಲು ಬಂದಿರತಕ್ಕಂಥ ಡಾಕ್ಟರ್ ಹರೀಶ್ ಶನಾಯ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಗ್ರಾನಮಿ, KVK ಮಂಗಳೂರು, ಇವರು ಈ ವೇದಿಕೆ ಮೇಲೆ ಬರಬೇಕು ಅಂತ ಅವರಲ್ಲಿ ಕೇಳ್ಕೊತೇನೆ. ಅದೇ ರೀತಿ ಒಂದು ಸಾವಯವ ಭತ್ತದ ಕುರಿತು ತಮಗೆ ಮಾಹಿತಿ ನೀಡಲು ಶ್ರೀ AP ಸದಾಶಿವ ಮರಿಕೆ, ಸಾವಯವ ಭತ್ತದ ಕೃಷಿಕರು, ಇವರು ಬಂದಿದ್ದಾರೆ. ಇವರು ಒಂದು ವೇದಿಕೆ ಮೇಲೆ ಬರಬೇಕು ಅಂತ ಅವರಲ್ಲಿ ಕೇಳ್ಕೊತೇನೆ. ಸ್ಟಾಲ್ನಲ್ಲಿರ್ತಕ್ಕಂಥ ರೈತರು ದಯವಿಟ್ಟು ಬನ್ನಿ, ಮಾಹಿತಿಗೋಷ್ಠಿ ವಿಚಾರಗೋಷ್ಠಿ ಶುರುವಾಗ್ತಾ ಇದೆ. ಮುಖ್ಯವಾಗಿ ಭತ್ತದ ಕೃಷಿ ಮತ್ತು ಮಣ್ಣು ಪರೀಕ್ಷೆ ಮಹತ್ವದ ಬಗ್ಗೆ ತಿಳಿಸ್ಕೊಳ್ಳೋಕ್ಕೆ ನಮ್ಮ ಪ್ರಗತಿಪರ ರೈತರು ಹಾಗೂ ವಿಜ್ಞಾನಿಗಳು ಇಲ್ಲಿ ಆಗಮಿಸಿದ್ದಾರೆ. ತಾವೆಲ್ಲರೂ ಬಂದು ಈ ಒಂದು ವಿಚಾರಗೋಷ್ಠಿಯಲ್ಲಿ ಪಾಲ್ಗೊಳ್ಳಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಈ ಒಂದು ಮಾಹಿತಿಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ನಮ್ಮ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರು ಹಾಗೂ ಅತಿಥಿಗಳಿಗೆ ಈಗ ಶಾಲು ಹೊದಿಕೆ ಮಾಡೋದ್ರಿಂದ ಅವರಿಗೆ ಸ್ವಾಗತವನ್ನು ಕೋರ್ತೇವೆ. ನಮ್ಮ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರು ಅವರಿಗೆ ಶಾಲು ಹೊದಿಸಿ ಒಂದು ಸ್ಮರಣಿಕೆ ನೀಡಿ ಸ್ವಾಗತಿಸ್ತಾ ಇದ್ದಾರೆ. ತಾವೆಲ್ಲರೂ ಚಪ್ಪಾಳೆ ತಟ್ಟೋ ಮೂಲಕ ಅವ್ರನ್ನ ಸ್ವಾಗತಿಸಬೇಕು ಅಂತ ಅವರಲ್ಲಿ ಕೇಳ್ಕೊತೀನಿ. ತಮಗೆಲ್ಲ ತಿಳಿದಿರೋ ಹಾಗೆ ವರ್ಷದಿಂದ ವರ್ಷಕ್ಕೆ ಈ ಒಂದು ನಮ್ಮ ಭತ್ತದ ಕೃಷಿ ವಿಸ್ತೀರ್ಣ ತುಂಬ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಅದಕ್ಕೆ ಹಲವು ಸಮಸ್ಯೆಗಳು ತಮಗೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಸೊ ಇದರ ಮಧ್ಯೆನೂ ನಮ್ಮ ಕೆಲವೊಬ್ಬರು ರೈತರು ಈ ಒಂದು ಭತ್ತದ ಕೃಷಿನ ಒಂದು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗೂ ಈ ಭತ್ತದ ಕೃಷಿಯಲ್ಲಿ ಈ ಪ್ರಸ್ತುತ ಸ್ಥಿತಿಯಲ್ಲಿ ಎತ್ತಕ್ಕಂಥ ಸಮಸ್ಯೆಗಳಿಗೆ ಏನು ಪರಿಹಾರ ಕಂಡ್ಕೋಬೇಕು ಅಂತ ಅನ್ನೋದು ಈ ಒಂದು ಮಾಹಿತಿಗೋಷ್ಠಿಯ ಒಂದು ಮಹತ್ವ ಪಡ್ಕೊಂಡಿರುತ್ತೆ. ಖಂಡಿತವಾಗ್ಲೂ ಈ ಮಾಹಿತಿಗೋಷ್ಠಿಯಲ್ಲಿ ತಮಗೆ ಸಂಪೂರ್ಣ ಈ ಭತ್ತದ ಕೃಷಿ ಮತ್ತು ಮಣ್ಣು ಪರೀಕ್ಷೆ ಮಹತ್ವದ ಕುರಿತು ತಮ್ಮೆಲ್ಲರಿಗೂ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅದೇ ರೀತಿ ನಮ್ಮ ಕೃಷಿ ಇಲಾಖೆ ಇದೆ, ಹಾಗೆ KVK ಮಂಗಳೂರು ವಿಜ್ಞಾನಿಗಳು ಇದ್ದಾರೆ ಹಾಗೂ ನಮ್ಮ ಪ್ರಗತಿಪರ ರೈತರು ಇರ್ತಾರೆ. ಸೊ ಇವ್ರನ್ನೆಲ್ಲರನ್ನೂ ಸಂಪರ್ಕ ಮಾಡಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಒಂದು ಭತ್ತದ ಕೃಷಿ ವಿಸ್ತೀರ್ಣ ನಾವು ಹೆಚ್ಚಿಸಬೇಕು ಅಂತ ಅಂದ್ಬಿಟ್ಟು ಮೂಲ ಉದ್ದೇಶ ಈ ಒಂದು ಮಾಹಿತಿಗೋಷ್ಠಿಯದ್ದಾಗಿದೆ. ಸೊ ಅದೇ ರೀತಿ ಈ ಒಂದು ಮಾಹಿತಿಗೋಷ್ಠಿಗೆ ನಾನು ಮೊದಲನೇದಾಗಿ ಡಾಕ್ಟರ್ ಹರೀಶ್ ಶನಾಯ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಗ್ರಾನಮಿ, KVK ಮಂಗಳೂರು, ಇವರು ಈ ಮಾಹಿತಿಗೋಷ್ಠಿಯಲ್ಲಿ ತಾಂತ್ರಿಕ ಮಾಹಿತಿ ಕೊಡಬೇಕು ಅಂತ ಅವರಲ್ಲಿ ಕೇಳ್ಕೊತೇನೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು, ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ, ಕೃಷಿ ಇಲಾಖೆ ಮಂಗಳೂರು ದಕ್ಷಿಣ ಕನ್ನಡ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ, ಸುದ್ದಿ ಮಾಹಿತಿ ಟ್ರಸ್ಟ್ ಮತ್ತು ಸುದ್ದಿ ಅರಿವು ಕೇಂದ್ರ ಪುತ್ತೂರು, ರೈತ ಕೂಡ್ಲ ಪ್ರತಿಷ್ಠಾನ ಪುತ್ತೂರು, ಇದರ ಸಹಯೋಗದೊಂದಿಗೆ ಇವತ್ತು ಇಲ್ಲಿ ಕೃಷಿ ಮೇಳ ನಡೀತಾ ಇದೆ. ಇವತ್ತಿನ ದಿನಾಂಕ 12ರಂದು ಇಲ್ಲಿ ಒಂದು ಮಾಹಿತಿಗೋಷ್ಠಿಯನ್ನು ಆಯೋಜಿಸಲಾಗಿದೆ. ಭತ್ತದ ಕೃಷಿ ಮತ್ತು ಮಣ್ಣು ಪರೀಕ್ಷೆ ಮಹತ್ವ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಹೊನ್ನಪ್ಪ ಗೌಡ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಹಾಗೂ ಶ್ರೀ ಸದಾಶಿವ ಮರಿಕೆ, ಸಾವಯವ ಭತ್ತದ ಕೃಷಿಕರು, ಹಾಗೂ ಇಲ್ಲಿ ನಡೆದಿರುವ ಎಲ್ಲ ಕೃಷಿಕ ಬಾಂಧವರು, ಜಿಲ್ಲಾ ಕೃಷಿಕ ಸಮಾಜ ಅಧ್ಯಕ್ಷರೇ, ಹಾಗೂ ಇಲ್ಲಿ ನಡೆದಿರುವ ಎಲ್ಲ ಕೃಷಿಕ ಬಾಂಧವರೇ, ಇವತ್ತಿನ ನಮ್ಮ ವಿಷಯ ಏನಂದರೆ ಭತ್ತದ ಕೃಷಿ ಮತ್ತು ಮಣ್ಣು ಪರೀಕ್ಷೆಯ ಮಹತ್ವ ಅಂತ. ಈ ಭತ್ತದ ಕೃಷಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ ಹಲವಾರು ವಿಷಯಗಳು ನಾನು ಹೇಳಬೇಕಾಗುತ್ತೆ. ಮೊದಲನೇದಾಗಿ ನಮ್ಮ ಜಿಲ್ಲೆಯಲ್ಲಿರುವ ಒಂದು ಎಷ್ಟು ಪ್ರದೇಶದಲ್ಲಿ ಭತ್ತದ ಕೃಷಿಯನ್ನು ಬೆಳೀತಾ ಇದ್ದಾರೆ. ಸುಮಾರು 9360 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಿರುವಂಥ ಭತ್ತದ ಕೃಷಿ.
ಸುಮಾರು 10-12 ವರ್ಷಗಳ ಹಿಂದೆ ತುಂಬ ಪ್ರದೇಶದಲ್ಲಿ ಬೆಳೀತಿದ್ದಂಥ ಭತ್ತದ ಕೃಷಿ ಇವತ್ತು 9,000 ಹೆಕ್ಟೇರ್ ಪ್ರದೇಶ ಬಂದು ನಿಂತಿದೆ. ಅಂದರೆ ಪ್ರತಿ ವರ್ಷ ಭತ್ತದ ಕೃಷಿ ಕಡಿಮೆ ಆಗ್ತಾ ಇರೋದನ್ನು ನಾವು ಗಮನಿಸ್ಬೋದಾಗಿದೆ. ಆದರೆ ಒಂದು ಭತ್ತದ ಕೃಷಿಕರಲ್ಲಿರುವ ಒಂದು ಭಾವನೆ ಏನಂದರೆ, ನಾವು ಯಾಕೆ ವಿಮುಕ್ತ ಆಗ್ತಾಯಿದೆ ಅಂದರೆ ಭತ್ತದ ಕೃಷಿ ಲಾಭದಾಯಕ ಅಲ್ಲ ಅನ್ನೋ ಒಂದು ಭಾವನೆಯಿಂದ ಭತ್ತದ ಕೃಷಿ ಕಡಿಮೆ ಆಗ್ತಾ ಇರೋದು ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದಾಗಿದೆ. ಆದರೆ ಭತ್ತದ ಕೃಷಿಯನ್ನು ಲಾಭದಾಯಕವಾಗಿ ಮುಂದುವರ್ಸ್ಕೊಂಡು ಹೋಗೋದಂಥ ಹಲವಾರು ಕೃಷಿಕರಿದ್ದಾರೆ. ಮಾತ್ರವಲ್ಲದೆ ಭತ್ತದ ಕೃಷಿ ಭತ್ತ ನಮ್ಮ ಪ್ರಮುಖ ಆಹಾರ ಬೆಳೆಯಾಗಿರೋದ್ರಿಂದ ಇಲ್ಲಿ ಲಾಭ ನಷ್ಟದ ವಿಚಾರಕ್ಕಿಂತ ನಮ್ಮ ಆಹಾರ ಬೆಳೆಯಾಗಿ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಅದನ್ನು ಕೃಷಿ ಮಾಡೋದು ಭಾಳ ಮುಖ್ಯವಾಗಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಬರುವಂಥ ಒಂದು ಮಳೆ ಸುಮಾರು 3,500 ಮಿಲಿಮೀಟರಷ್ಟು ಬರುವಂಥ ಮಳೆಯಿಂದಾಗಿ ಇಲ್ಲಿರುವ ಒಂದು ಪೋಷಕಾಂಶಗಳ ಒಂದು ಕೊಚ್ಚಣೆಯಿಂದ ಮಣ್ಣು ಒಂದು ಆಮ್ಲೀಯ ಮಣ್ಣಾಗಿ ಪರಿವರ್ತನೆ ಆಗೋದನ್ನು ನಾವು ಗಮನಿಸ್ಬೋದಾಗಿದೆ. ಈ ನಿಟ್ಟಿನಲ್ಲಿ ನಾವು ಮಣ್ಣಿಗೆ ಒಂದು ಸುಣ್ಣವನ್ನು ಹಾಕೋದು ಭಾಳ ಅವಶ್ಯಕತೆ ಆಗಿದೆ. ಆದರೆ ಎಷ್ಟು ಹಾಕಬೇಕು? ಸಾಮಾನ್ಯವಾಗಿ 200 kg ಪ್ರತಿ ಎಕರೆಗೆ ಹಾಕುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು. ಆದರೆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನಾವು ಈ ಒಂದು ಮಣ್ಣಿಗೆ, ಅಂದರೆ ಮಣ್ಣಿನ ಆರೋಗ್ಯ ಭಾಳ ಮುಖ್ಯವಾಗಿರುವಂಥದ್ದು. ಮಣ್ಣಿನ ಆರೋಗ್ಯವನ್ನು ನಾವು ತಿಳ್ಕೊಬೇಕಾದ್ರೆ ಮಣ್ಣು ಪರೀಕ್ಷೆಯನ್ನು ಮಾಡೋದು ಭಾಳ ಮುಖ್ಯವಾಗಿರ್ತದೆ. ಯಾಕಂದರೆ ಮಣ್ಣು ಆರೋಗ್ಯವಾಗಿದ್ದರೆ ನಾವು ಇಳುವರಿಯನ್ನು ಪಡೆಯಲಿಕ್ಕೆ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಇಳುವರಿಯ ಒಂದು ಮುಖ್ಯವಾದ ಒಂದು ಕಂಟಕ ಅಂದರೆ ಮಣ್ಣು ಆರೋಗ್ಯ ಅಥವಾ ಆಮ್ಲೀಯ ಮಣ್ಣು. ಈ ಆಮ್ಲೀಯ ಮಣ್ಣನ್ನು ಸುಧಾರಿಸಬೇಕಾದ್ರೆ ನಾವು ಒಂದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕು. ಇದರೊಟ್ಟಿಗೆ ವರ್ಷಕ್ಕೊಂದು ಸಲ ನಾವು ಸುಣ್ಣವನ್ನು ಬಳಕೆ ಮಾಡೋದು. ಇದರೊಟ್ಟಿಗೆ ನಮ್ಮಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಇರೋದರಿಂದ ಜಿಂಕ್ ಸಲ್ಫೇಟು ವರ್ಷಕ್ಕೊಂದು ಸಲ 8 kg ಇದರೊಟ್ಟಿಗೆ ಬೋರಾನ್ 1 kg ಹಾಕೋದನ್ನು ನಾವು ಮರಿಬಾರ್ದು. ಇಲ್ಲಿ ಬಯಲು ಗದ್ದೆಗಳಲ್ಲಿ ಕೆಲವೊಂದು ಬಯಲು ಗದ್ದೆಗಳಲ್ಲಿ ಎಣ್ಣೆಯಾಗಿ ನೀರು ತೇಲ್ಕೊಂಡು ಬರೋದನ್ನು ನಾವು ನೋಡ್ಬೋದಾಗಿದೆ. ಇಲ್ಲಿ ಕಬ್ಬಿಣದ ವಿಷಣತೆ ಜಾಸ್ತಿ ಇರೋದನ್ನು ನಾವು ಗಮನಿಸ್ಬೋದಾಗಿದೆ. ಈ ಒಂದು ಸಂದರ್ಭದಲ್ಲೂ ಸಹ ನಾವು ಆ ಒಂದು ಗದ್ದೆಗಳಿಗೆ ಒಂದು ಸುಣ್ಣವನ್ನು ಬಳಕೆ ಮಾಡೋದು ನಾವು ಮರಿಬಾರ್ದು. ಇನ್ನು ಈ ಒಂದು ಮಣ್ಣು ಪರೀಕ್ಷೆಯನ್ನು ಮಾಡೋ ಒಂದು ಸಂದರ್ಭದಲ್ಲಿ ಕನಿಷ್ಠ 3 ಬೆಳೆ ಆದ ನಂತರ ಒಂದು ಮಣ್ಣನ್ನು ನಾವು ಮಾದರಿಯನ್ನು ಸಂಗ್ರಹ ಮಾಡಬೇಕಾಗುತ್ತೆ. ಕನಿಷ್ಠ 3 ಬೆಳೆ ಆದ ನಂತರ, ಅಂದರೆ ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲಲ್ಲಿ ನಾವು, ಅಂದರೆ ಮಳೆ ಬರೋಕ್ಕಿಂತ ಮೊದಲೇ ಈ ಒಂದು ಮಣ್ಣನ್ನು ಮಾದರಿಯನ್ನು ಸಂಗ್ರಹ ಮಾಡಿ ಅದನ್ನು ಒಂದು ಪ್ರಯೋಗಾಲಯಕ್ಕೆ ಕಳಿಸ್ಬೇಕು. ಆದರೆ ಕನಿಷ್ಠ 45 ದಿನಗಳಾಗಿರ್ಬೇಕು. ಅಂದರೆ ಯಾವುದೇ ಒಂದು ರಾಸಾಯನಿಕ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಹಾಕಿದ ನಂತರ 45ರಿಂದ 60 ದಿವಸ ಆದ ನಂತರ ನಾವು ಈ ಒಂದು ಮಣ್ಣಿನ ಒಂದು ಮಾದರಿಯನ್ನು ತೆಗಿಬೇಕಾಗತ್ತೆ. ಅದಕ್ಕಿಂತ ಮೊದಲೇ ತೆಗೆದರೆ ಅಥವಾ ಅದಕ್ಕಿಂತ ನಾವು ಇವತ್ತು ಗೊಬ್ಬರ ಹಾಕಿ ನಾಳೆ ನಾವು ಇದನ್ನು ತೆಗೆದರೆ ಅದು ಒಂದು ಬರುವಂಥ ಒಂದು ರಿಸಲ್ಟ್ ಏನಿದೆ ಅಷ್ಟೊಂದು ಉಪಯೋಗ ಆಗೋದಿಲ್ಲ. ಆದರೆ ಕನಿಷ್ಠ ಒಂದು 45ರಿಂದ 60 ದಿವಸದವರೆಗೆ ಆದ ನಂತರ ನಾವು ಈ ಒಂದು ಮಣ್ಣಿನ ಒಂದು ಮಾದರಿಯನ್ನು ತೆಗಿಬೇಕಾಗತ್ತೆ. ಈ ಮಣ್ಣು ಮಾದರಿಯನ್ನು ತೆಗಿಬೇಕಾದ್ರೆ ಒಂದು ಜಡ್ಡಾಕಾರದಲ್ಲಿ ಒಂದು ಭತ್ತದ ಗದ್ದೆ ಇರ್ಬೋದು, ಬೇರೆ ಇರ್ಬೋದು, ಅಲ್ಲಿ ಒಂದು ಜಡ್ಡಾಕಾರದಲ್ಲಿ ಒಂದು ಸ್ಥಳವನ್ನು ಗುರುತಿಸಿ ಕನಿಷ್ಠ ಒಂದು ಅರ್ಧ ಅಡಿಯಷ್ಟು ಒಂದು ಮಣ್ಣನ್ನು ವಿ ಆಕಾರದಲ್ಲಿ ತೆಗೆದು ಅದನ್ನು ಸ್ಕ್ವಾಟ್ರಿಂಗ್ ಅಂತ ಹೇಳ್ತೀವಿ ನಾವು. ಸ್ಕ್ವಾಟ್ರಿಂಗ್ ಅಂತೇಳಿ ಒಂದಕ್ಕೊಂದು ಸೇರಿಸ್ಕೊಂಡು ಮಾತ್ರ 4 ವಿಭಾಗಗಳನ್ನು ಮಾಡಿ ಮತ್ತು ಅದರಲ್ಲಿ 2 ವಿಭಾಗಗಳನ್ನು ತೆಗೆದುಕೊಂಡು ಮತ್ತು ಅದರ 2 ಮಣ್ಣನ್ನು ಸೇರಿಸ್ಕೊಂಡು ಇಲ್ಲ ವಿಭಾಗ ಮಾಡಿಕೊಂಡು ಕನಿಷ್ಠ ಅರ್ಧ kg ಮಣ್ಣನ್ನು ನಾವು ಒಂದು ಮಣ್ಣಿನ ಮಾದರಿನ ಸಂಗ್ರಹ ಮಾಡಿ ಅದನ್ನು ಪ್ರಯೋಗಾಲಯಕ್ಕೆ ಕಳಿಸ್ಬೇಕಾಗತ್ತೆ. ಈ ಕಳಿಸೋ ಸಂದರ್ಭದಲ್ಲಿ ಮಣ್ಣೇನಾದರೂ ಹಸಿ ಇದ್ದರೆ ಅದನ್ನು ನೆರಳಲ್ಲಿ ಒಣಗಿಸಿ ಕಳಿಸ್ಬೇಕು. ಹಾಗೂ ಇನ್ನೊಂದು ನಾವು ಭಾಳ ಮುಖ್ಯವಾದ ಒಂದು ವಿಷಯ ಏನಂದರೆ, ಯಾವುದೇ ಒಂದು ಸಂದರ್ಭದಲ್ಲಿ ಮಣ್ಣನ್ನು ಈ ಗದ್ದೆಯ ಬದುನಲ್ಲಿ ನಾವು ಸಂಗ್ರಹ ಮಾಡಬಾರ್ದು. ನೀರು ಕಣಿ ಎಲ್ಲಿದೆ ಅಲ್ಲಿ ಸಂಗ್ರಹ ಮಾಡಬಾರ್ದು. ಎಲ್ಲಿ ನಾವು ಗೊಬ್ಬರವನ್ನು ಒಂದು ಗುಡ್ಡೆ ಹಾಕಿರ್ತೀವಿ ಅಲ್ಲಿ, ಅಥವಾ ಈ ಸಾವಯವ ಗೊಬ್ಬರ ಅಥವಾ ಇದು ಹಟ್ಟಿ ಗೊಬ್ಬರವನ್ನು ಎಲ್ಲಿ ಗುಡ್ಡೆ ಹಾಕಿರ್ತೀವಿ ಅದರ ಪಕ್ಕದಲ್ಲಿ ನಾವು ಸಂಗ್ರಹ ಮಾಡಬಾರ್ದು. ಮರದ ನೆರಳಲ್ಲಿ ಸಂಗ್ರಹ ಮಾಡಬಾರ್ದು. ಈ ಎಲ್ಲವನ್ನು ಮಾಡಿದಾಗ ನಿಮಗೆ ಒಂದು ಪರಿಪೂರ್ಣವಾದ ಒಂದು
ಒಂದು ಮಣ್ಣು ಪರೀಕ್ಷೆಯ ಒಂದು ರಿಸಲ್ಟ್ ನಿಮಗೆ ಸಿಗುತ್ತೆ. ಇನ್ನು ದೀರ್ಘಾವಧಿ ಬೆಳೆಗಳಲ್ಲಿ ಕನಿಷ್ಠ ಒಂದಡಿಯಷ್ಟು ಆಳದಲ್ಲಿ ನಾವು ಅಡಿಕೆ ಇರ್ಬೋದು ಅಥವಾ ತೆಂಗಿರ್ಬೋದು ಇಂಥ ಇದರಲ್ಲಿ 1 ಅಡಿ ಆಳದಲ್ಲಿ ನಾವು ವಿ ಆಕಾರದಲ್ಲೇ ಬೇರೆ ಹೇಗೆ ಬರುತ್ತೆ ಅದೇ ಸೇಮ್ ಟೈಪಲ್ಲಿ 1 ಅಡಿ ಆಳದಲ್ಲಿ ಸ್ವಲ್ಪ ಆಳಕ್ಕೆ ಹೋಗಬೇಕಾಗುತ್ತೆ. ಇಲ್ಲಿ ಆಳದಲ್ಲಿ 1 ಅಡಿಯಷ್ಟು ಆಳದಲ್ಲಿ ನಾವು ಮಣ್ಣನ್ನು ಸಂಗ್ರಹ ಮಾಡಿಕೊಂಡು ಅದೇ ರೀತಿ ರೈತರ ಒಂದು ಹೆಸರು ಅದರಲ್ಲಿ ಸರ್ವೆ ನಂಬರ್ ಇರ್ಬೋದು ಅಥವಾ ಬೇರೆ ಎಲ್ಲ ವಿವರಗಳನ್ನು ಹಾಕಿ ನಾವು ಮಣ್ಣು ಪರೀಕ್ಷೆಗಾಗಿ ಲ್ಯಾಬಿಗೆ ಕಳಬೇಕಾಗುತ್ತೆ. ಈ ಮಣ್ಣು ಪರೀಕ್ಷೆ ಮಾಡಿದಾಗ ಇದರಲ್ಲಿ ಮುಖ್ಯವಾಗಿ ರಸಸಾರ, ಮಣ್ಣಿನ ರಸಸಾರ pH ಅಂತ ನಾವು ಹೇಳ್ತೀವಿ, ಅದು ಬರುತ್ತೆ. ಮಣ್ಣಿನಲ್ಲಿರುವ ಒಂದು ಲವಣಾಂಶಗಳ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತೇಳಿ ಬರುತ್ತೆ. ಇದ್ರ ಜೊತೆಗೆ ಸಾರಜನಕ, ರಂಜಕ, ಪೊಟ್ಯಾಷ್ ಪ್ರಮುಖ ಪೋಷಕಾಂಶಗಳು, ಇದರೊಟ್ಟಿಗೆ ಸೆಕೆಂಡರಿ ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಥವಾ ಸೂಕ್ಷ್ಮ ಪೋಷಕಾಂಶಗಳು, ಅಲ್ಲಿ AAS ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅಟಾಮಿಕ್ ಅಬ್ಸರ್ವೇಷನ್ ಸ್ಪೆಕ್ಟ್ರೋಫೋಟೋಮೀಟರ್ ಅಂತೇಳಿ. ಅಲ್ಲಿ ಈ ಒಂದು ಸೂಕ್ಷ್ಮ ಪೋಷಕಾಂಶಗಳು ಸಹ ಎಷ್ಟಿದೆ ಅಂಥೇಳಿ ಗೊತ್ತಾಗುತ್ತೆ. ಈ ಮಣ್ಣು ಪರೀಕ್ಷೆಯ ಕಾರ್ಡ್ ಅಥವಾ ಆರೋಗ್ಯ ಕಾರ್ಡ್ ಮುಖಾಂತರ ನಾವು ನಮ್ಮ ಗದ್ದೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟೇ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದನ್ನು ನಾವು ಮರಿಬಾರ್ದು. ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ಪ್ರಾಥಮಿಕ ಹಂತದಲ್ಲಿ ಭತ್ತದ ಕೃಷಿಯನ್ನು ಮಾಡಬೇಕಾದ್ರೆ ಸಾವಯವ ಗೊಬ್ಬರವನ್ನು ಹಾಕ್ತಾರೆ. ಆದರೆ ಮೊದಲ ಕಂತನ್ನು ಕೊಡೋದು ಬರೆಯೋದಿಲ್ಲ, ಅಂದರೆ ಮೊದಲ ಕಂತನ್ನು ಕೊಡೋದಿಲ್ಲ ಸಾಮಾನ್ಯವಾಗಿ. ಅದಾದ ನಂತರ DAP ಇರ್ಬೋದು ಅಥವಾ ಸುಫಲ ಇವೆಲ್ಲ ಹಾಕ್ತಾರೆ. 1 ಎಕರೆ ಪ್ರದೇಶಕ್ಕೆ ಸಾಮಾನ್ಯವಾಗಿ ಒಂದು ಚೀಲಷ್ಟು ಯೂರಿಯಾ, 60 kg ರಾಕ್ ಫಾಸ್ಫೇಟು ಮತ್ತು 50 kgಯಷ್ಟು ಪೊಟ್ಯಾಷು ಸಾಕಾಗುತ್ತೆ. ಇಷ್ಟು ಹಾಕಿದರೆ 1 ಎಕರೆ ಪ್ರದೇಶದಲ್ಲಿ ಉತ್ತಮವಾಗಿ ಬೆಳೆಯನ್ನು ಪಡ್ಕೋಬೋದು. ಇದರಲ್ಲಿ ರಾಕ್ ಫಾಸ್ಫೇಟ್ ಅಂತ ಏನಿದೆ, ಇದು ನಮ್ಮ ಜಿಲ್ಲೆಯಲ್ಲಿ ಆಮ್ಲೀಯ ಮಣ್ಣಿರೋದ್ರಿಂದ ನಾವು ಈ ರಾಕ್ ಫಾಸ್ಫೇಟ್ ಅಂತ ಏನಿದೆ ಇದು ರಂಜಕದ ಮೂಲ. ನಾವು ಬೇರೆ ಜಿಲ್ಲೆಗಳಲ್ಲಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ ಬೇರೆ ಬೇರೆ ಫಾಸ್ಫೇಟ್ ಮೂಲಗಳನ್ನು ಬಳಕೆ ಮಾಡ್ತಾರೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಆಮ್ಲೀಯ ಮಣ್ಣಿರೋದ್ರಿಂದ ನಾವು ರಾಕ್ ಫಾಸ್ಫೇಟನ್ನು ಬಳಕೆ ಮಾಡಲಿಕ್ಕೆ ಇಲ್ಲಿ ಶಿಫಾರಸನ್ನು ಮಾಡಿದ್ದಾರೆ. 1 ಎಕರೆ ಪ್ರದೇಶಕ್ಕೆ 60 kgಯಷ್ಟು ಮೂಲ ಗೊಬ್ಬರವಾಗಿ, ಅಂದರೆ ಕೊನೆ ಉಳುಮೆ ಅಂತ ನಾವು ಹೇಳ್ತೀವಿ, ಅದಕ್ಕಿಂತ ಮೊದಲೇ 60 kgಯಷ್ಟು ರಾಕ್ ಫಾಸ್ಫೇಟನ್ನು ಹಾಕಬೇಕು. ಇನ್ನು ಯೂರಿಯಾ ಗೊಬ್ಬರ ಈಗ ಇತ್ತೀಚೆಗೆ ಬರುವಂಥದ್ದು ಬೇವಿನ ಎಣ್ಣೆಯಿಂದ ಲೇಪಿತವಾಗಿರೋ ಗೊಬ್ಬರ. ಸೊ ಇದು 45 kg ಚೀಲ ಇರುತ್ತೆ. ಸೊ ಇದರಲ್ಲಿ ಅರ್ಧ ಚೀಲದಷ್ಟು ಮೂಲ ಗೊಬ್ಬರವಾಗಿ ಕೊನೆ ಉಳುಮೆ ಆಗ ಕೊಡಬೇಕಾಗುತ್ತೆ. ಮತ್ತು ಪೊಟ್ಯಾಷು ಸಹ ಅರ್ಧ, ಪೊಟ್ಯಾಷು ಸಹ ಅರ್ಧ ಚೀಲಷ್ಟು ಕೊಡಬೇಕಾಗುತ್ತೆ. ಈ 3 ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ಅವತ್ತೇ ಕೊಡಬೇಕಾಗುತ್ತೆ. ಏನಾರು ಹಾಗೆ ಇಟ್ಟು ಅದು ಕೇಕಿಂಗ್ ಆಗುತ್ತೆ. ಸೊ ಅರ್ಧ ಚೀಲಷ್ಟು ಪೊಟ್ಯಾಷು, ಸಂಪೂರ್ಣವಾಗಿ 60 kgಯಷ್ಟು ರಾಕ್ ಫಾಸ್ಫೇಟು ಮತ್ತು ಅರ್ಧ ಚೀಲಷ್ಟು ಯೂರಿಯಾ ಕೊನೆ ಉಳುಮೆಗಿಂತ ಮೊದಲು ಭತ್ತದ ಗದ್ದೆಗೆ ಹಾಕಬೇಕು. ಅದಕ್ಕಿಂತ 15ರಿಂದ 20 ದಿವಸ ಮೊದಲೇ ನೀವು ಸುಣ್ಣವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಎರಡೂ ಒಟ್ಟಿಗೆ ಕೊಡಬಾರ್ದು, ಸುಣ್ಣ ಮತ್ತು ಸಾಸಿವೆ ಗೊಬ್ಬರ ಮಧ್ಯದ ಗ್ಯಾಪನ್ನು ಕೊಡಬೇಕಾಗುತ್ತೆ. ಹಾಗೂ ಉಳಿದ ಯೂರಿಯಾ ಏನಿದೆ ಅದನ್ನು 2 ಕಂತಲ್ಲಿ ಕೊಡಬೇಕು. ನಾಟಿ ಮಾಡಿದ 25ರಿಂದ 30 ದಿವಸ ಮತ್ತು 55ರಿಂದ 60 ದಿವಸ ಇನ್ನೊಂದು ಅರ್ಧ ಚೀಲ ಉಳಿಯುತ್ತೆ, ಅದನ್ನು 2 ಕಂತುಗಳಲ್ಲಿ ಕೊಡಬೇಕಾಗುತ್ತೆ. ಯಾಕಂದರೆ ಯಾವುದೇ ಬೆಳೆ ಇರ್ಬೋದು, ಅದರ ಸಾರಜನಕದ ಅಂಶ, ಅಂದರೆ ಬೆಳವಣಿಗೆಗೆ ಬೇಕಾಗುವ ಸಾರಜನಕ ಅಂಶ, ಅದರ ಅರ್ಧ ಅವಧಿ, ಜೀವಿತಾವಧಿ ಅಂತ ನಾವು ಹೇಳ್ತೀವಿ, 65ರಿಂದ 70 ದಿವಸದವರೆಗೆ ಅದರ ಸಾರಜನಕ ಅಂಶ ಅದರ ಬಹಳ ಬೇಕಾಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಒಂದೇ ಸಲ ಕೊಟ್ಟಾಗ ಅದು ಭೂಮಿಯಲ್ಲಿ ಸೇರಿಕೊಂಡು ಅದು ನಷ್ಟವಾಗ್ಬೋದು. ಅದಕ್ಕೆ ನಾವು 2 ಕಂತುಗಳಲ್ಲಿ ಅದನ್ನು ಕೊಡಲಿಕ್ಕೆ ಶಿಫಾರಸನ್ನು ಮಾಡ್ತೀವಿ. ಇನ್ನು ಪೊಟ್ಯಾಷನ್ನು 2 ಕಂತುಗಳಲ್ಲಿ ಕೊಡಬೇಕಾಗುತ್ತೆ. ಯಾಕಂದರೆ ಪ್ರಾಥಮಿಕ ಹಂತದಲ್ಲಿ ಪೊಟ್ಯಾಷು ಅದರ ಅವಶ್ಯಕತೆ ಕಡಿಮೆ ಇರುತ್ತೆ, ನಂತರ ಅದನ್ನು ಅವಶ್ಯಕತೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಹೂ ಬರುತ್ತೆ ಅಥವಾ ಕಾಳು ಕಟ್ಟುತ್ತೆ, ಈ ಸಂದರ್ಭದಲ್ಲಿ ಪೊಟ್ಯಾಷಿನ ಅಂಶ ಜಾಸ್ತಿ ಬೇಕಾಗುತ್ತೆ. ಸೊ ಅದನ್ನು 2 ಕಂತುಗಳಲ್ಲಿ ನಾವು ಯೂರಿಯಾ ಜೊತೆ ಮಿಕ್ಸ್ ಮಾಡಿ ಕೊಡ್ಬೋದಾಗಿದೆ. ಈ ಭತ್ತದಲ್ಲಿ 75 ದಿವಸ ನಾಟಿ ಇರ್ಬೋದು ಅಥವಾ ನೇರ ಬಿತ್ತನೆ ಇರ್ಬೋದು, 75ರಿಂದ 80 ದಿವಸದೊಳಗೆ ಈ ರಾಸಾಯನಿಕ ಗೊಬ್ಬರದ ಏನು ನೀವು ಹಾಕ್ತೀರಾ ಅದನ್ನು ಅಲ್ಲಿಗೆ ಮುಗಿಸ್ಕೋಬೇಕು.
ಇದರಿಂದ ಆ ಭತ್ತಕ್ಕೆ ಬೇಕಾಗಿರುವಂಥ ಯಾವುದೇ ಪೋಷಕಾಂಶಗಳು ಏನಿದೆ ಅದು ಅಲ್ಲಿಗೆ ಮುಗಿಯುತ್ತೆ. ನಂತರ ಈ ಕೀಟ ರೋಗದ ಬಾಧೆಗೆ ಒಂದು ಗಮನವನ್ನು ಕೊಡಬೇಕಾಗುತ್ತೆ. ಸಾಧ್ಯವಾದ ಮಟ್ಟಿಗೆ ಇಲ್ಲಿ ಒಂದು ಈ ಬೇವಿನ ಮೂಲದ ಒಂದು ಯಾವುದೇ ಒಂದು ಕೀಟನಾಶಕವನ್ನು ಏನಕ್ಕೆ ಕೀಟ ಅಥವಾ ಏನಾದ್ರು ಕಂಡು ಬಂದರೆ ಅದನ್ನು ನೀವು ಬಳಕೆ ಮಾಡ್ಬೋದಾಗಿದೆ. ಇದರಲ್ಲಿ ಸಹ ನಾವು ಜೈವಿಕ ಒಂದು ಗೊಬ್ಬರಗಳನ್ನು, ಅಂದರೆ ಪ್ರಾಥಮಿಕ ಹಂತದಲ್ಲಿಯೇ ನಾವು ಈ ಅಜೋಸ್ಪಿಲ್ಲಮ್ ಅಂತ ಬರುತ್ತೆ, ಅದನ್ನು ನಾವು ಒಂದು ಇದರೊಟ್ಟಿಗೆ ಯಾವುದು ನಾಟಿ ಮಾಡೋ ಸಂದರ್ಭದಲ್ಲಿ ಅದರೊಂದು ಸೊಲ್ಯೂಷನನ್ನು ಮಾಡಿ ಆ ಬೇರನ್ನು ಅದರಲ್ಲಿಟ್ಟು ನಂತರ ನಾವು ನಾಟಿ ಮಾಡಬಹುದಾಗಿದೆ. ಮತ್ತು ತುದಿಯನ್ನು ಚಿವುಟಿ ನಾಟಿ ಮಾಡೋ ಸಂದರ್ಭದಲ್ಲಿ ತುದಿಯನ್ನು ಚಿವುಟಿದಾಗ ಅದು ಮುಂದೆ ಬರುವಂಥ ಹಲವಾರು ಕೀಟಗಳನ್ನು ನಾವು ತಡೆಗಟ್ಟಬಹುದಾಗಿದೆ. ಯಾಕಂದರೆ ಆ ತುದಿಯಲ್ಲಿ ಕೆಲವು ಕೀಟಗಳು ಬಟ್ಟೆಯನ್ನು ಇಟ್ಟಿರುತ್ತೆ. ಸೊ ತುದಿಯನ್ನು ಚಿವುಟಿ ನಾಟಿ ಮಾಡೋದು ಒಳ್ಳೆಯದು. ಇದರಿಂದ ಸೈಡಿಂದ ಬರುವಂಥ ಕೆಲವು ಹಿಳ್ಳೆಗಳು ಜಾಸ್ತಿ ಬರುತ್ತೆ. ಇವೆಲ್ಲ ನಾವು ಭತ್ತದಲ್ಲಿ ಉತ್ತಮವಾದ ಒಂದು ಬೇಸಾಯ ಕ್ರಮಗಳನ್ನು ಕೈಗೊಳ್ಳಬಹುದಾಗಿದೆ. ಇದರೊಟ್ಟಿಗೆ ಈಗಾಗಲೇ ನಿಮಗೆ ಗೊತ್ತಿರೋದು, ಇವತ್ತಿನ ಉದಯವಾಣಿ ನೀವು ಓದಿರ್ಬೋದು, ನಮ್ಮ ದೇಶ ಇವತ್ತು ಅಕ್ಕಿ ಉತ್ಪಾದನೆಯಲ್ಲಿ ನಂಬರ್ 1 ಆಗಿದೆ. ಅಕ್ಕಿ ಉತ್ಪಾದನೆಯಲ್ಲಿ ನಂಬರ್ 1 ಇದೆ ಮತ್ತು ಅದು ಚೈನಾವನ್ನು ದಾಟಿ ಹೋಗಿದೆ. ಯಾಕಂದರೆ ಚೈನಾದಲ್ಲಿ ಇವತ್ತು ಹೈಬ್ರಿಡ್ ರೈಸನ್ನು ಮಾಡಿ ಅಲ್ಲಿ ಉತ್ಪಾದನೆ ಜಾಸ್ತಿ ಆಗಿದೆ. ಆದರೆ ಅವ್ರದ್ದು ಎಕರೆವಾರು ಅದು ಏರಿಯಾ ನೋಡಿದಾಗ ತುಂಬ ಕಡಿಮೆ ಇದೆ. ಬಟ್ ನಮ್ಮಲ್ಲಿ ಎಕರೆವಾರು ನೋಡಿದಾಗ ಉತ್ಪಾದನೆ ಕಡಿಮೆ. ಆದರೂ ನಾವು ಇವತ್ತು ಅಕ್ಕಿ ಉತ್ಪಾದನೆಯಲ್ಲಿ ಮೊದಲನೇ ನಂಬರ್ ಇದ್ದೇವೆ. ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬಂದಾಗ ಇಲ್ಲಿ ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದಾಗ ನಮ್ಮ ಎಕರೆವಾರು ಇಳುವರಿ ತುಂಬ ಕಡಿಮೆ ಇದೆ. ಇದಕ್ಕೆ ಮುಖ್ಯವಾದ ಒಂದು ಕಾರಣ ಅಂದರೆ ನಾವು ಇಲ್ಲಿ ಬಳಕೆ ಮಾಡ್ತಿರುವಂಥ ತಳಿಗಳು. ಈಗಾಗಲೇ ಹಲವಾರು ಹೊಸ ತಳಿಗಳು ಸಹ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಂದಿದೆ. ಒಂದು ಸಹ್ಯಾದ್ರಿ ಬ್ರಹ್ಮ ಅಂಥೇಳಿ, ಅದು ಈಗಾಗಲೇ ಇರುವಂಥ ಭತ್ತದ ತಳಿ ಏನಿದೆ MO4 ಅನ್ನೋ ತಳಿ ಈಗಾಗಲೇ ರೈತರಲ್ಲಿ ತುಂಬ ಜನಪ್ರಿಯವಾಗಿರುವಂಥ ತಳಿ. ಇದು 95ರಲ್ಲಿ ಭತ್ತದ ಸಂಶೋಧನಾ ಕೇಂದ್ರ ಕಂಕನಾಡಿಯಿಂದ ಬಿಡುಗಡೆಯಾದ ತಳಿ. ಇದು ಇವತ್ತಿನವರೆಗೆ ರೈತರಲ್ಲಿ ಅದು ತುಂಬ ಜನಪ್ರಿಯವಾದ ತಳಿ, ಕುಚಲಕ್ಕಿಗೆ ತುಂಬ ಸೂಕ್ತವಾಗಿರುವಂಥದ್ದು. ಸೊ ಈ ತಳಿಗೆ ಪರ್ಯಾಯವಾಗಿ ಈಗ ಸಹ್ಯಾದ್ರಿ ಬ್ರಹ್ಮ ಅನ್ನೋ ಒಂದು ತಳಿಯನ್ನು ಬ್ರಹ್ಮಾವರದ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆಯಾಗಿದೆ. ಅದೇ ರೀತಿ ರೈತರಲ್ಲಿ ಇನ್ನೊಂದು ಜನಪ್ರಿಯ ತಳಿ ಅಂದರೆ ಕಜೆಜಯ. ಆದರೆ ಈ ತಳಿಯಲ್ಲಿ ಒಂದು ಪ್ರಮುಖ ಸಮಸ್ಯೆ ಅಂದರೆ ಇದರ ಕಾಂಡ ತುಂಬ ಸಪೂರ ಇರೋದು, ಮತ್ತದು ಬೀಳೋದು, ಮತ್ತು ರೋಗ ಕೀಟಕ್ಕೆ ಬಾಧೆಗೆ ತುಂಬ ಬೇಗ ತುತ್ತಾಗುತ್ತೆ. ಸೊ ಇದರ ಬದಲಿಗೆ ಕಜೆ 25-9 ಅಂತೇಳಿ ಒಂದು ಹೊಸ ತಳಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಸುಮಾರು ಹೋದ ವರ್ಷ ನಾವು ಈ ಒಂದು 10 ರೈತರಿಗೆ ಪ್ರಾಯೋಗಿಕವಾಗಿ ಕೊಟ್ಟಿದ್ವಿ. ಆ ರೈತರ ಒಂದು ಕೃಷಿ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಉತ್ತಮವಾದ ಇಳುವರಿ ಬಂದಿದೆ. ಸುಮಾರು ಒಂದು 20 ಕ್ವಿಂಟಲ್ ಒಂದು ಎಕರೆ ಪ್ರದೇಶಕ್ಕೆ ಅಷ್ಟು ಉತ್ತಮವಾಗಿ ಬಂದಿದೆ. ಮತ್ತು ಮಿಲ್ಲುಗಳಲ್ಲಿ ಸಹ ಜಾಸ್ತಿ ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿನೇ ಕೊಟ್ಟಿದ್ದಾರೆ ಅಂತ ಪ್ರತಿ ಕ್ವಿಂಟಲ್ಗೆ. ಸೊ ಈ ಒಂದು ತಳಿಯನ್ನು ಇವತ್ತು ಪರ್ಯಾಯವಾಗಿ ಅಂದರೆ ಕಜೆಜಯದ ಪರ್ಯಾಯವಾಗಿ ನಾವು ಬಳಕೆ ಮಾಡ್ಬೋದಾಗಿದೆ. ಇದರೊಟ್ಟಿಗೆ ಇನ್ನೊಂದು ಸಹ್ಯಾದ್ರಿ ಪಂಚಮುಖಿ ಅಂಥೇಳಿ ಒಂದು ಹೊಸ ತಳಿ ಬಂದಿದೆ. ಈಗಾಗಲೇ ನಮ್ಮ ಈ ಒಂದು ಕೆಲವೊಂದು ಪ್ರದೇಶದಲ್ಲಿ ಜಾಸ್ತಿ ಮಳೆ ಬಂದಾಗ ನಾವು ಯಾವುದೇ ಭತ್ತದ ತಳಿಯನ್ನು ಬೆಳಿತೀವಿ ಅದು ಕೆಳಗೆ ಬಿದ್ದು, ಮುಖ್ಯವಾಗಿ ತೆನೆ ಬಂದ ಸಂದರ್ಭದಲ್ಲಿ ಕೆಳಗೆ ಬಿದ್ದಾಗ ಅದು ಹಾಳಾಗೋದನ್ನು ನಾವು ನೋಡ್ಬೋದಾಗಿದೆ. ಈ ತಳಿಯಲ್ಲಿ ನಾವು ಪ್ರಮುಖವಾಗಿ ನಾವು ನೋಡ್ಬೋದಂದರೆ ಎಷ್ಟು ಮಳೆ ಬಂದರೂ ಸಹ ಕನಿಷ್ಠ ಒಂದು 15ರಿಂದ 20 ದಿವಸದವರೆಗೆ ಅದು ಕೆಳಗೆ ಬೀಳೋದಿಲ್ಲ, ಮತ್ತು ತೆನೆಗಿನೆ ಬಂದರೂ ಸಹ ಅದಕ್ಕೇನು ಹಾಳಾಗೋದಿಲ್ಲ. ಮತ್ತು ಮಳೆ ಬಂದ ಸಂದರ್ಭದಲ್ಲಿ ಈ ಬೀಜ ಬಿಟ್ಟರೂ ಸಹ ಅದು ಮೊಳಕೆ ಬರೋದಿಲ್ಲ. ಸೊ ಈ ಎಲ್ಲ ಒಂದು ಗುಣಗಳನ್ನು ಅಳವಡಿಸ್ಕೊಂಡಿರುವಂಥದ್ದು ಸಹ್ಯಾದ್ರಿ ಪಂಚಮುಖಿ ತಳಿದು ಹೊಸ ತಳಿ. ಇದು ಸಹ ಈಗಾಗಲೇ ಹಲವಾರು ಜನರು ಈ ಪಟ್ಲ ಗದ್ದೆ ಅಂತ ನಾವು ಹೇಳ್ತೀವಿ, ಈ ಒಂದು ಗದ್ದೆಗೆ ಮತ್ತು ಬಯಲು ಗದ್ದೆಗೆ ತುಂಬ ಸೂಕ್ತವಾಗಿರುವಂಥ ತಳಿ ಅಂತ ನಾವು ಹೇಳ್ಬೋದಾಗಿದೆ. ಈ ತಳಿಗಳನ್ನು ಸಹ ಇವತ್ತು ರೈತರು ಬಳಕೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಕೆಲವು ಕಡೆ. ಹಾಗೂ ಇನ್ನೂ ಒಂದು ವಿಷಯ ಏನಂದರೆ, ಈಗಾಗಲೇ ನಾನು ಹೇಳಿದೆ 9,000 ನಮ್ಮ ಲೆಕ್ಕಾಚಾರದ ಪ್ರಕಾರ 9,390 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಭತ್ತ ಬೆಳೀತಿದ್ದರೂ ಸಹ ಕೆಲವು ಲೆಕ್ಕಕ್ಕೆ ಬಾರದ ಹಲವಾರು ಭತ್ತದ ಕೃಷಿ ಕ್ಷೇತ್ರಗಳಿದೆ. ಅಂದರೆ ಭತ್ತದ ಕೃಷಿ ಕುರಿತು ನಮ್ಮ ಜಿಲ್ಲೆಯಲ್ಲಿ ಹಲವಾರು ಜಾಗೃತಿ ಕಾರ್ಯಕ್ರಮಗಳು ಆಗ್ತಾಯಿದೆ. ಎಷ್ಟೋ ಶಾಲೆಗಳಲ್ಲಿ ಮಕ್ಕಳು ಒಂದು ಭತ್ತದ ಗದ್ದೆನ ಅಂದರೆ ನಾಟಿ ಮಾಡಿ ಮತ್ತು ಕಟಾವಿನ ಹಂತದವರೆಗೆ ಮಾಡ್ತಾ ಇರುವಂಥದ್ದು. ಕೆಲವು ದೇವಸ್ಥಾನ ಗದ್ದೆಗಳಲ್ಲಿ ಎಲ್ಲ ಒಂದು ಜನರು ಅಥವಾ ಸಮುದಾಯ ಒಂದು ಭಾಗಿತ್ವದಲ್ಲಿ ಒಂದು ನಾಟಿಯನ್ನು ಮಾಡಿ ಕಟಾವು ಮಾಡುವಂಥದ್ದು, ಇವೆಲ್ಲ ಯಾವುದು ಇದರಲ್ಲಿ
ಈ ಒಂದು ಏರಿಯಾದಲ್ಲಿ ಬರ್ತಾ ಇಲ್ಲ. ಅಂದರೆ ಈ ಲೆಕ್ಕದಲ್ಲಿ ನೋಡಿದರೆ ಸುಮಾರು ಒಂದು 12ರಿಂದ 13,000 ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಿರೋದನ್ನು ನಾವು ನೋಡ್ಬೋದಾಗಿತ್ತು. ಆದರೆ ಭತ್ತದ ಕೃಷಿಯನ್ನು ನಾವು ಬೆಳೆಸಿ ಉಳಿಸುವಂಥ ಕಾರ್ಯಕ್ರಮ ನಮ್ಮಿಂದ ಖಂಡಿತ ಆಗಬೇಕು. ಯಾರು ಭತ್ತದ ಕೃಷಿ ಮಾಡ್ತಾ ಇದ್ದಾರೆ ಅದರೊಟ್ಟಿಗೆ ಭತ್ತದ ಕೃಷಿಯಲ್ಲಿ ಹಡಿಯಲ್ಲಿ ಬಿಡೋದ ಒಂದು ಪ್ರಮೇಯನ ಬಿಟ್ಟು ನಾವು ಭತ್ತದ ಕೃಷಿಯನ್ನು ಮುಂದುವರ್ಸ್ಕೊಂಡು ಹೋಗಲೇಬೇಕು. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಾವು ಊಟ ಮಾಡ್ತಾ ಇರುವಂಥದ್ದು ಏನಂದರೆ ಕುಚ್ಚಲಕ್ಕಿ. ಈ ಕುಚ್ಚಲಕ್ಕಿನ ನಾವೇ ಬೆಳಿಬೇಕು. ನಾವು ಬೆಳೀಲಿಲ್ಲ ಅಂದರೆ ಮತ್ತೊಬ್ಬರು ಬೇರೆ ಕಡೆ ಯಾರೂ ಬೆಳೆಯಲ್ಲ. ಯಾಕಂದರೆ ಬೇರೆ ಕಡೆ ಹೋದರೆ ನೀವು ಅಲ್ಲಿ ಬೆಳೀತಿರುವಂಥದ್ದು ಬೆಳ್ತಿಗೆ ಅಕ್ಕಿ ಇರ್ಬೋದು, ನಮ್ಮ ಉಡುಪಿ ಇರ್ಬೋದು, ದಕ್ಷಿಣ ಕನ್ನಡ ಮತ್ತು ಜಾಸ್ತಿ ಕೇರಳ, ಇಲ್ಲಾಂದರೆ ನಮಗೆ ಅಕ್ಕಿ ಸಿಗಲಿಲ್ಲ ಅಂದರೆ ನಾವು ಜಾರ್ಖಂಡು ಅಥವಾ ಛತ್ತೀಸ್ಗಢ ಅಲ್ಲಿಂದ ಮಾತ್ರ ಬೆಳೀತಾರೆ. ಸೊ ನಾವು ಈ ಕುಚ್ಚಲಕ್ಕಿ ಅಥವಾ ನಮ್ಮ ಆಹಾರ ಬೆಳೆ ನಮಗೆ ಬೇಕಾಗಿರುವಂಥದ್ದು ಈ ಒಂದು ಅಕ್ಕಿ ಏನಿದೆ ಇದನ್ನು ನಾವು ಬೆಳೆಸಿ ಉಳಿಸುವಂಥ ಕಾರ್ಯಕ್ರಮ ಆಗಲೇಬೇಕು. ಅದರಿಂದ ಭತ್ತದ ಕೃಷಿಕರು ಇದನ್ನು ಬೆಳೆಸಿ ಉಳಿಸುವಂಥ ಕಾರ್ಯಕ್ರಮ ಮಾಡ್ತಾ ಇರೋದನ್ನು ನಾವು ಗಮನಿಸ್ಬೋದಾಗಿದೆ. ಈಗಾಗಲೇ ಅದರ ಕುರಿತು ಹಲವಾರು ಜಾಗೃತಿ ಕಾರ್ಯಕ್ರಮಗಳು ಆಗ್ತಾಯಿದೆ. ಎಷ್ಟೋ ಯುವಕ ಸಂಘಗಳು ಇರ್ಬೋದು, ಸಂಸ್ಥೆಗಳು ಇರ್ಬೋದು, ಎಲ್ಲರೂ ಇದು ಕೈ ಜೋಡಿಸಿ ಇವತ್ತು ಎಷ್ಟೋ ಕಡೆ ಭತ್ತದ ಕೃಷಿಯನ್ನು ಸಾಮೂಹಿಕವಾಗಿ, ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಆಗ್ತಾ ಇರುವಂಥದ್ದು ಕೂಲಿ ಕಾರ್ಮಿಕರ ಸಮಸ್ಯೆ. ಈಗಾಗಲೇ ಹಲವಾರು ಕಡೆ ಮೆಷಿನ್ಗಳು ಬಂದರೂ ಸಹ ಪ್ರಾಥಮಿಕ ಹಂತದಿಂದ ಹಿಡಿದು ಕೊನೆಯ ಹಂತದವರೆಗೆ ಇವತ್ತು ಭತ್ತದ ಕೃಷಿಯಲ್ಲಿ ಅಷ್ಟೋ ಯಂತ್ರಗಳು ಸಹ ಇದೆ. ಆದರೂ ಸಹ ಇವತ್ತು ಈ ಒಂದು ಭತ್ತದ ಕೃಷಿಯನ್ನು ಮಾಡಲಿಕ್ಕೆ ಅಂದರೆ ಯಂತ್ರಗಳು ಹೋಗಲಿಕ್ಕೆ ನಮ್ಮಲ್ಲಿ ಇರುವಂಥದ್ದು ಸಣ್ಣ ಹಿಡುವಳಿಗಳು, ಗುಡ್ಡುಗಾಡು ಪ್ರದೇಶ, ಇವೆಲ್ಲ ಸಮಸ್ಯೆಗಳಿದ್ದರೂ ಸಹ ಇವತ್ತು ಭತ್ತದ ಕೃಷಿಕರು ಭತ್ತದ ಕೃಷಿಯನ್ನು ಮಾಡಿಕೊಂಡು ಮುಂದುವರಿಸ್ತಾ ಇರೋದನ್ನು ನಾವು ನೋಡ್ಬೋದಾಗಿದೆ. ಅದೇ ರೀತಿ ಭತ್ತದ ಕೃಷಿಯ ನಂತರ ಎಷ್ಟೋ ಜನ ಒಂದು ಹಿಂಗಾರು ಅಂದರೆ ಈ ಒಂದು ಕೊಳಕೆ ಹಂಗಾಮು ಇರ್ಬೋದು ಅಥವಾ ಇನ್ನೊಂದು ಈ ಒಂದು ಇದು ರಬಿ ಅಂದರೆ ಈ ಒಂದು ಹಂಗಾಮಿನಲ್ಲಿ ಹಡಿಲು ಬಿಡೋದನ್ನು ನಾವು ನೋಡ್ಬೋದಾಗಿದೆ. ದಯವಿಟ್ಟು ಯಾವುದೇ ರೈತರು ಭತ್ತದ ಕೃಷಿ ಅಂದರೆ ಮುಂಗಾರಿನಲ್ಲಿ ಎಣ್ಣೀರಿನಲ್ಲಿ ಆದ ನಂತರ ಭತ್ತದ ಕೃಷಿಯನ್ನು ಹಡಿಲು ಬಿಡದೆ ಅಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೆಯೋದು ಬಹಳ ಮುಖ್ಯವಾಗಿರುವಂಥದ್ದು. ಅದನ್ನು ಮಾಡುವಂಥ ಒಂದು ಕೆಲಸ ನೀವು ಮಾಡಬೇಕಾಗಿದೆ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಉದ್ದು, ಹೆಸರು ಈ ಎಲ್ಲ ತಳಿಗಳನ್ನು ನಾವು ಬೆಳಿಬೋದು. ಅದರೊಟ್ಟಿಗೆ ಎಣ್ಣೆಕಾಳು ಯಾವುದು ಇದು ಎಣ್ಣೆಕಾಳು ಎಳ್ಳನ್ನು ಸಹ ನಾವು ನಮ್ಮ ಜಿಲ್ಲೆಯಲ್ಲಿ ಬೆಳಿಬೋದಾಗಿದೆ. ಆದ್ದರಿಂದ ರೈತ ಬಾಂಧವರು ದಯವಿಟ್ಟು ಯಾವುದೇ ಭತ್ತದ ಗದ್ದೆಯನ್ನು ಹಡಿಲು ಬಿಡದೆ ಎಷ್ಟು ಸಾಧ್ಯ ಇದೆ ನಿಮ್ಮಲ್ಲಿ ಈ ಒಂದು ಭತ್ತದ ಕೃಷಿಯನ್ನು ಕೈಗೊಳ್ಳುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು. ಇದರೊಟ್ಟಿಗೆ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಲಿಕ್ಕೆ ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸುವಂಥದ್ದು. ಅಂದರೆ ನಾವು ಈಗ 3 ಬೆಳೆ ಆದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ದಿನಗಳ ಕಾಲ ಭತ್ತದ ಒಂದು ಗದ್ದೆ ಖಾಲಿ ಇದ್ದ ಸಂದರ್ಭದಲ್ಲಿ ನಾವು ಹಸಿರೆಲೆ ಗೊಬ್ಬರವನ್ನು ಗಿಡಗಳನ್ನು ಬೆಳೆಯೋದು ಭಾಳ ಮುಖ್ಯವಾಗಿರುವಂಥದ್ದು. ಅದು ಡಯಂಚ ಇರ್ಬೋದು, ಸಸ್ಪೆಂಡ್ ಇರ್ಬೋದು, ಇವೆಲ್ಲ ಬೆಳೆಸಿ ನಂತರ ಅದು ಮತ್ತೆ ಭೂಮಿಗೆ ಸೇರಿಸುವಂಥದ್ದು. ಇದರಿಂದ ನಾವು ರಾಸಾಯನಿಕ ಗೊಬ್ಬರದ ಒಂದು ಬಳಕೆಯನ್ನು 25-30% ಕಡಿಮೆ ಮಾಡ್ಬೋದಾಗಿದೆ. ಇದರೊಟ್ಟಿಗೆ ಈಗಾಗಲೇ ನಮ್ಮ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅನ್ನೋ ಒಂದು ಕಾರ್ಯಕ್ರಮ ಆಗ್ತಾಯಿದೆ ಕೇಂದ್ರ ಸರ್ಕಾರದ್ದು. ಇಲ್ಲಿಯೂ ಸಹ ನೈಸರ್ಗಿಕ ಕೃಷಿ ಆಗ್ತಾ ಇರೋದನ್ನು ನಾವು ಗಮನಿಸ್ಬೋದಾಗಿದೆ. ಇದರಲ್ಲಿ ಜೀವಾಮೃತ, ಬೀಜಾಮೃತ, ಘನಜೀವಾಮೃತ ಇವೆಲ್ಲ ನಾವು ನೋಡ್ಬೋದಾಗಿದೆ. ಇದರಲ್ಲಿ ಸಹ ನಾವು ಬೀಜಾಮೃತ ಅಂದರೆ ಸೆಗಣಿಯನ್ನು ಹಸಿ ಸೆಗಣಿಯನ್ನು ಒಂದು ರಾತ್ರಿ ಇಟ್ಟು ಬೆಳಿಗ್ಗೆ ಅದನ್ನು ಹಿಂಡಿ ಅದಕ್ಕೆ ಸ್ವಲ್ಪ ಒಂದು ಸುಣ್ಣವನ್ನು ಬೆರೆಸಿ ಅದರಲ್ಲಿ ನಾವು ಭತ್ತದ ಒಂದು ಬೀಜವನ್ನು ಅದ್ದಿ ಒಂದು 5 ನಿಮಿಷ ಹಾಕಿ ನಂತರ ಅದನ್ನು ನಾಟಿ ಮಾಡುವಂಥದ್ದು. ಇದರಿಂದ ಈ ಒಂದು ಭತ್ತದಲ್ಲಿ ಬೀಜದ ಮುಖಾಂತರ ಬರುವಂಥ ಶಿಲೀಂಧ್ರದ ರೋಗಗಳನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ಇದಕ್ಕೆ ನಾವು ಬಾವಿಸ್ಟಿನ್ ಅನ್ನೋ ರಾಸಾಯನಿಕವನ್ನು ಬಳಸ್ತೀವಿ. ಅದರ ಬದಲಿಗೆ ನಾವು ನೈಸರ್ಗಿಕವಾಗಿ ಅಥವಾ ನೈಸರ್ಗಿಕ ಕೃಷಿಯಲ್ಲಿ ಇದನ್ನು ನಾವು ಅಳವಡಿಸ್ಬೋದಾಗಿದೆ. ಈ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ಬೋದಾಗಿದೆ. ಇದರೊಟ್ಟಿಗೆ ಉದ್ದು ಮಾಡುವಂಥದ್ದು. ಉದ್ದು ಈಗಾಗಲೇ LBG 791 ಅನ್ನೋ ಒಂದು ತಳಿ ಈ ಒಂದು ನಮ್ಮ ಹೊಸ ತಳಿ ಇದೆ. ಇದನ್ನು ಸಹ ಈ ಒಂದು ಭತ್ತದ ಕೃಷಿಯ ನಂತರ ಒಂದು ನೆಕ್ಸ್ಟ್ ಸೀಸನಲ್ಲಿ ನಾವು ಇದನ್ನು ಹಿಂಗಾರಿನಲ್ಲಿ ಇದನ್ನು ಬೆಳಿಬೋದಾಗಿದೆ. ಸುಮಾರು 90 ದಿವಸಗಳ ಒಳಗೆ ಇದು ಬರುತ್ತೆ. ಇದನ್ನು ಸಹ ನಾವು ಇದರಲ್ಲಿ ನಾವು ರೈಸೋಬಿಯಂ ಅನ್ನೋ ಒಂದು ಬೀಜೋಪಚಾರ ಮಾಡುವಂಥ ಜೀವಾಣು ಸಿಗುತ್ತೆ. ಅದನ್ನು ಸಹ ನಾವು ಇದನ್ನು ಬಳಕೆ ಮಾಡ್ಬೋದಾಗಿದೆ. ಇದರೊಟ್ಟಿಗೆ ಹೆಸರನ್ನು ಸಹ ನಾವು ಬೆಳೆಸ್ಬೋದು ಮತ್ತು ಹೆಸರು ಮತ್ತು ಹುರುಳಿ. ಈ ಹುರುಳಿ ಏನಂದರೆ ಜಾಸ್ತಿ ಇದರಲ್ಲಿ ಕೆಲವು ತಳಿಗಳು ಬರುತ್ತೆ. PHG1 ಅಂಥೇಳಿ ಇದು ಸ್ವಲ್ಪ ಜಾಸ್ತಿ ಒಂದು
ನಾವೇನು ಹೇಳ್ತೀವಿ ವೆಜಿಟೇಟಿವ್ ಗ್ರೋತ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಬರುತ್ತೆ. ಅದಕ್ಕೆ ನಾವು ತುದಿಯನ್ನು ಚಿವುಟಬೇಕಾಗುತ್ತೆ. ತುದಿನ ಚಿವುಟಿದ್ರೆ ಸೈಡಲ್ಲಿ ಕೌಲು ಬರುತ್ತೆ, ಇದರಿಂದ ನಮಗೆ ಇಳುವರಿ ಬರುತ್ತೆ. ಇಲ್ಲಾಂದರೆ ಅದು ಹಾಗೆ ಬೆಳೀತಾ ಹೋಗುತ್ತೆ, ಇದು ಇಳುವರಿ ಕಡಿಮೆ ಆಗುತ್ತೆ. ಸೊ ಹುರುಳಿಯನ್ನು ಬೆಳೆಸ್ಬೋದು. ಮತ್ತು ಹೆಸರು KKM3 ಅನ್ನೋ ಒಂದು ತಳಿ ಇದೆ, ಇದನ್ನು ಸಹ ನಾವು ನಮ್ಮ ಜಿಲ್ಲೆಯಲ್ಲಿ ಬೆಳೆಸಿ ನಾವು ಆಹಾರವಾಗಿ ಸಹ ಬಳಕೆ ಮಾಡ್ಬೋದಾಗಿದೆ. ಈ ದ್ವಿದಳ ಧಾನ್ಯಗಳೇನೆಂದರೆ ಈ ಸಸಾರಜನಕದ ಮೂಲ ಅಂತ ಹೇಳ್ಬೋದು. ಎಲ್ಲಿ ಸಸ್ಯಾಹಾರಿಗಳಿದ್ದಾರೆ ಅವರಿಗೆ ಇದು ಸಸಾರಜನಕದ ಒಂದು ಮೂಲ. ಮಾಂಸಾಹಾರಿಗಳಿಗೆ ಮಾಂಸ ಹೇಗೆ ಸಸಾರಜನಕ ಮೂಲ ಇದೆಯೋ ಹಾಗೆ ಸಸ್ಯಾಹಾರಿಗಳಿಗೆ ಇದು ದ್ವಿದಳ ಧಾನ್ಯಗಳು ಮೂಲ ಆಗಿರೋದ್ರಿಂದ ಈ ಒಂದು ದ್ವಿದಳ ಧಾನ್ಯಗಳನ್ನು ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆಯು ಸಹ ಜಾಸ್ತಿ ಆಗುತ್ತೆ. ಯಾಕಂದರೆ ಇವೆಲ್ಲ ಲೆಗ್ಯೂಮ್ ಜಾತಿಗೆ ಸೇರಿರುವ ಒಂದು ಗಿಡಗಳಾಗಿರೋದ್ರಿಂದ ಇವು ವಾತಾವರಣದಲ್ಲಿರುವ ಸಾರಜನಕವನ್ನು ಭೂಮಿಗೆ ಸೇರಿಸಿ ನಂತರ ಇದರ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಸೊ ಈ ಎಲ್ಲ ಕಾರ್ಯಕ್ರಮಗಳನ್ನು ಈ ಒಂದು ಮುಖ್ಯವಾಗಿ ರೈತ ಬಾಂಧವರು ಭತ್ತದ ಗದ್ದೆಯನ್ನು ಅಡಿಲಿ ಬಿಡದೆ ದ್ವಿದಳ ಧಾನ್ಯಗಳನ್ನು ಬೆಳೆಯುವತ್ತ ಸ್ವಲ್ಪ ಗಮನವನ್ನು ಹರಿಸ್ಬೇಕಂತ ಕೇಳ್ಕೊತೀನಿ. ಹಾಗೂ ಇನ್ನು ಭತ್ತದಲ್ಲಿ ಯಾಂತ್ರಿಕತೆ ಬಗ್ಗೆ ಹೇಳಬೇಕಾದ್ರೆ ಇದರಲ್ಲಿ ನಾವು ಮುಖ್ಯವಾಗಿ ಕೂಲಿ ಕಾರ್ಮಿಕರ ಸಮಸ್ಯೆ ಎಲ್ಲಿ ನಮಗೆ ಕಂಡುಬರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಒಂದು ಯಂತ್ರಗಳನ್ನು ಬಳಕೆ ಮಾಡೋದನ್ನು ನಾವು ನೋಡ್ಬೋದಾಗಿದೆ. ಇಲ್ಲಿ ಪ್ರಾಥಮಿಕ ಹಂತದಲ್ಲಿ ನಾಟಿ ಯಂತ್ರ ಮತ್ತು ಕಟಾವು ಹಂತದಲ್ಲಿ ಕಟಾವು ಯಂತ್ರ ಇವೆರಡನ್ನು ಸಹ ನಾವು ನೋಡ್ಬೋದಾಗಿದೆ. ಆದರೆ ಕಟಾವು ಯಂತ್ರದಿಂದ ಏನಾಗುತ್ತೆ ಅಂದರೆ ಒಂದೇ ಸಲ ಕಟಾವು ಆಗುತ್ತೆ, ಒಂದು ಭತ್ತ ಮತ್ತು ಹುಲ್ಲು ಸಪ್ರೇಟಾಗಿ. ಅದು ನಂತರ ಬೇಲರ್ ಅನ್ನೋ ಒಂದು ಯಂತ್ರದಿಂದ ನಾವು ಹುಲ್ಲನ್ನು ಸಹ ನಾವು ಕಟ್ಬೋದಾಗಿದೆ. ಅಂದರೆ ಬರೀ ಭತ್ತದಲ್ಲಿ ಮಾತ್ರ ಇಷ್ಟೊಂದು ಪ್ರಮಾಣದಲ್ಲಿ ಯಂತ್ರಗಳು ಅಭಿವೃದ್ಧಿ ಆಗಿದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಈ ಒಂದು ಇಷ್ಟೊಂದು ನಾನು ಸಂಕ್ಷಿಪ್ತವಾಗಿ ಒಂದು ಭತ್ತದ ಕೃಷಿ ಬಗ್ಗೆ ಹಾಗೂ ಮಣ್ಣು ಪರೀಕ್ಷೆ ಬಗ್ಗೆ ಹೇಳಿದ್ದೀನಿ. ತಮಗೇನಾದರೂ ಇದ್ದರೆ ತಾವು ಕೇಳ್ಬೋದಾಗಿದೆ, ಪ್ರಶ್ನೆಗಳಿದ್ದರೆ ಭತ್ತದ ಕೃಷಿ ಮತ್ತು ಮಣ್ಣು ಪರೀಕ್ಷೆ ಬಗ್ಗೆ. ಇಲ್ಲಿ ಹಾಗೂ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಕ್ಕೆ ತಮಗೆ ಧನ್ಯವಾದವನ್ನು ಹೇಳ್ತೀನಿ. ಧನ್ಯವಾದಗಳು ಸರ್. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಈ ಒಂದು ಮಾಹಿತಿಗೋಷ್ಠಿಯಲ್ಲಿ ಭತ್ತದ ಕೃಷಿ ಮತ್ತು ಮಣ್ಣು ಪರೀಕ್ಷೆಯ ಮಹತ್ವದ ಕುರಿತು ಒಂದು ತಾಂತ್ರಿಕ ಮಾಹಿತಿ ನೀಡಿದ್ದಾರೆ. ಸೊ ಅದೇ ರೀತಿ ಹಿಂಗಾರಿನಲ್ಲಿ ಉದ್ದು, ಹೆಸರು, ಎಳ್ಳು ಮತ್ತು ಹುರುಳಿ ಬೆಳೀತಕ್ಕಂಥ ಒಂದು ಮಾಹಿತಿನೂ ತಮಗೆಲ್ಲ ನೀಡಿದ್ದಾರೆ. ಸೊ ಡಾಕ್ಟರ್ ಹರೀಶ್ ಶನಾಯ್ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಅಗ್ರಾನಮಿ ಸರ್ಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಒಂದು ನಾಟಿ ಯಂತ್ರನೂ ನಾವು ಇಟ್ಟಿದ್ದೀವಿ, ತಾವೆಲ್ಲ ಗಮನಿಸ್ಬೋದು. ಸೊ ನಮ್ಮ ಒಬ್ಬರು ರೈತರು ಅಲ್ಲಿ ಕೂತಿದ್ದಾರೆ, ಅವರು ಆರ್ಯಾಪು ಗ್ರಾಮದವರು, ರಮಾನಂದ ಅಂತ ಅಂದ್ಬಿಟ್ಟು ಅವ್ರದ್ದು ಫೋನ್ ನಂಬರ್ಸ್ ಸಮೇತ ನಾವು ಹಾಕಿದ್ದೀವಿ. ನಾನು ಈ ಮಾಹಿತಿ ಏನು ನೀಡ್ತಾ ಇದ್ದೀನಿ ಅಂತಂದರೆ, ಸೊ ನೀವು ಭತ್ತದ ಒಂದು ಮೇಯ್ನ್ ಕೃಷಿ ಏನಿರುತ್ತೆ, ಸೊ ಇದರಲ್ಲಿ ಯಾಂತ್ರೀಕರಣನ ಅಳವಡಿಸ್ಕೊಳ್ಳೋಕ್ಕೆ ಅವ್ರದ್ದೊಂದು ಪಾತ್ರ ತುಂಬ ಮಹತ್ವ ಇದೆ. ಇವತ್ತಿನ ದಿನದ ಒಂದು ಕೂಲಿ ಕಾರ್ಮಿಕರ ಸಮಸ್ಯೆಯಲ್ಲಿ ಭತ್ತ ಸಸಿ ಮಾಡಿ ನಾಟಿ ಯಂತ್ರದಿಂದ ತಮ್ಮ ಭತ್ತದ ಜಮೀನಲ್ಲಿ ಅವರೇ ನಾಟಿ ಮಾಡಿಕೊಡ್ತಾರೆ. ಸೊ ಅವ್ರನ್ನ ಖಂಡಿತವಾಗ್ಲೂ ಸಂಪರ್ಸ್ಕೋಬೋದು. ಮುಂದಿನ ಹಂಗಾಮಲ್ಲಿ ನೀವು ಅಡ್ವಾನ್ಸ್ ಆಗಿ ಅವರಿಗೆ ತಮ್ಮ ಮಾಹಿತಿನ ನೀಡಿದ್ರೆ ಅವರು ನಿಮ್ಮ ಜಮೀನಿಗೆ ಬಂದು ಅವರೇ ಸಸಿ ಮಡಿ ತಯಾರು ಮಾಡ್ತಾರೆ, ಅವರೇ ನಾಟಿ ಮಾಡಿ ಕೊಟ್ಟು ಹೋಗ್ತಾರೆ. ನೀವು ಮುಖ್ಯ ಭೂಮಿನ ಒಂದು ಸತಿ ನಾಟಿ ಮಾಡೋಕ್ಕೆ ರೆಡಿ ಮಾಡಿದ್ರೆ ಸಾಕು, ಮಿಕ್ಕಿದ ಕೆಲಸಗಳನ್ನ ಅವರು ಮಾಡ್ತಾರೆ. ಸೊ ಅದರಿಂದ ಅವರ ಫೋನ್ ನಂಬರೂ ಇದೆ, ದಯವಿಟ್ಟು ಅದನ್ನು ತಗೊಂಡು ನೀವು ಉಪಯೋಗ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೀನಿ. ಈಗ ನಂತರ ನಮ್ಮ AP ಸದಾಶಿವ್ ಮರಿಕೆ, ನಮ್ಮ ಸಾವಯವ ಭತ್ತದ ಕೃಷಿಕರು, ಅವರು ಮಾಡ್ತಕ್ಕಂಥ ಭತ್ತದ ಕೃಷಿಯ ಬಗ್ಗೆ ಮತ್ತು ಅವ್ರು ತಿಳ್ತಕ್ಕಂಥ ಈ ಸಾವಯವ ಕೃಷಿಯಲ್ಲಿ ಭತ್ತ ಹೇಗೆ ಬೆಳೆಯೋದು ಅನ್ನೋ ಮಾಹಿತಿನ ನೀಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೀನಿ. ವೇದಿಕೆಯ ಮೇಲಿನ ಮಿತ್ರರೇ, ವೇದಿಕೆಯ ಮುಂಭಾಗದಲ್ಲಿರುವ ರೈತ ಮಿತ್ರರೇ, ಅಭೂತಪೂರ್ವವಾಗಿ ಸಂಘಟಿಸಿದಂತಹ ಈ ಮೇಳದಲ್ಲಿ ಭಾಗವಹಿಸುವಂತಹ ಒಂದು ಅವಕಾಶ ಮತ್ತು ಇಲ್ಲೊಂದು ಮಾತಾಡುವಂಥ ಅವಕಾಶ ನನಗೆ ಕೃಷಿಕ ಸಮಾಜದ ಅಧ್ಯಕ್ಷರು ಮತ್ತು ಸಂಘಟಕರು ಮಾಡಿಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದ. ಮತ್ತು ಈ ಸಂಘಟನೆಗೂ ಕೂಡ ಸಂಘಟಿಸಿದಂಥ ಈ ವ್ಯವಸ್ಥೆಗೂ ಮೊದಲಾಗಿ ಧನ್ಯವಾದವನ್ನು ಹೇಳಿ, ನನ್ನ ಭತ್ತದ ಕೃಷಿಯ ಅನುಭವಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕು ಅಂತೇಳಿ ಇಚ್ಛಿಸ್ತಾ ಇದ್ದೇನೆ. ಭತ್ತ ಅಂತ ಹೇಳುವಾಗ ನಮಗೆ ಕಾಣೋದು ಊಟದ ಮುಂದೆ ಕೂತ ಬಟ್ಟಲಿನ ಅನ್ನವನ್ನೇ ನಮಗೆ ಕಾಣಬೇಕಲ್ಲಿ. ಆ ಅನ್ನವನ್ನು ಕಂಡಾಗ ಮಾತ್ರ ನಮಗೆ ಅಲ್ಲಿ ಆ ಭತ್ತದ ಮೇಲಿನ ಪ್ರೀತಿ ಉಕ್ಕುತ್ತದೆ. ಅದು ಪ್ರೀತಿ ಇಲ್ಲದಿದ್ದರೆ
ಅದು ಎಲ್ಲಿಂದಲೋ ಬಂದ ಅನ್ನದ ಮೇಲೆ ಅದು ಪ್ರೀತಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅನ್ನ ನಮಗೆ ಹಾಗೆ ನಮ್ಮ ಹಿರಿಯರು ಹೇಳಿಕೊಟ್ಟದ್ದು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭಿ ಜ್ಞಾನವೈರಾಗ್ಯ ಸಿದ್ಧಾರ್ಥಂ ಭಜತಾಂ ದೇಹಿ ಚ ಪಾರ್ವತಿ. ಎಂಥ ಅನ್ನವನ್ನು ಉಣ್ಣಬೇಕು ಅಂತ ಹೇಳಿದರೆ ಜ್ಞಾನ ವೈರಾಗ್ಯವನ್ನು ವಿವೇಕವನ್ನು ನೀಡುವಂಥ ಅನ್ನವನ್ನು ಕೊಡುತ್ತಾಯಿ ಅಂತೇಳಿಕೊಂಡು ನಮಸ್ಕಾರ ಮಾಡಿ ನಾವು ದಿನಂಪ್ರತಿ ಬೆಳಗು ಮಾಡ್ತೇವೆ. ಬೆಳಗು ಮಾಡಿ ಭತ್ತವನ್ನು ಬೆಳೆಸ್ತೇವೆ, ಭತ್ತವನ್ನು ಉಣ್ತಾ ಇದ್ದೇವೆ. ಹೀಗೆ ಉಣ್ಣುವಂತಹ ಭತ್ತದ ಪರಂಪರೆಯೇ ನಮ್ಮ ಕೃಷಿ ಭೂಮಿಯಾಗಿತ್ತು. ನನ್ನ ಮುತ್ತಜ್ಜ AP ಸುಬ್ಬಯ್ಯ ಅಂತೇಳಿ ಅವರು ಭತ್ತದ ಬೆಳೆಗಾರರಾಗಿದ್ದರು. ಅವರ ಮಗ ತಿಮ್ಮಪ್ಪಯ್ಯ ಅಂತ ಹೇಳಿದರು, ಅವರೂ ಭತ್ತದ ಬೆಳೆಗಾರರಾಗಿದ್ದರು. ಅವರ ಮಗ ಸುಬ್ಬಯ್ಯ ಅವರೂ ಭತ್ತದ ಬೆಳೆಗಾರರೇ. ಆ ಸುಬ್ಬಯ್ಯನ ಮಗ ತಿಮ್ಮಪ್ಪಯ್ಯರು ಭತ್ತದ ಬೆಳೆಗಾರರೇ. ಅವರ ತಿಮ್ಮಪ್ಪಯ್ಯನವರ ಮಗ ಈಗ ಸದಾಶಿವನಾದ ನಾನು ಕೂಡ ಭತ್ತದ ಬೆಳೆಗಾಗಿದೆ. ಇದು ಪರಂಪರೆಯಿಂದ ಬಂದದ್ದು ಅಂತ ಹೇಳಿದರೆ ಭತ್ತ ಹೀಗೆ ಪರಂಪರೆಯಿಂದ ಬಂದಾಗ ಮಾತ್ರ ನಮಗೆ ಆ ಪರಂಪರೆಯ ಅರಿವು, ಪರಂಪರೆಯ ಕೃಷಿ ಜ್ಞಾನ ನಮ್ಮೊಡನೆ ನಮಗೆ ಸೇರಿಸಿಕೊಳ್ಳಿಕ್ಕಾಗ್ತದೆ, ನಮ್ಮೊಡನೆ ಮಿಳಿತಗೊಳ್ತದೆ. ಇದಕ್ಕೆ ಹೇಳೋದು ಪರಂಪರೆ ಅಂತ ಹೇಳಿಕೊಂಡು. ನಾನು ಚಿಕ್ಕವನಾಗಿರುವಾಗ ಇದೇ ತಂದೆಯವರೊಟ್ಟಿಗೆ ಪರಂಪರೆಯ ಕೃಷಿ ಜ್ಞಾನವನ್ನು ನೋಡ್ತಾ ನೋಡ್ತಾ ಬೆಳೆದವ ನಾನು. ಹಾಗೆ ಬೆಳೀತಾ ಇರುವಾಗ ಗದ್ದೆಯ ಹುಣಿಗಳಲ್ಲಿ ನಾವು ಹೋಗ್ತಾ ಇದ್ದೇವೆ. ಹೋಗ್ತಾ ಇರುವಂತಹ ಗದ್ದೆಯ ಹುಣಿಯಲ್ಲಿ ಸಾಲು ಸಾಲು ಕಪ್ಪೆಗಳನ್ನು ಬಂದು ಕುಳಿತದ್ದನ್ನು ಕಂಡಿದ್ದೇನೆ ನಾನು. ಆ ಕುಳಿತ ಕಪ್ಪೆಗಳು ನಾವು ಮುಂದೆ ಹೋದಂತೆ ಎರಡೂ ಬದಿಯ ಗದ್ದೆಗಳಿಗೆ ಹಾರ್ತಾವೆ. ಗದ್ದೆಯ ಒಂದು ತುದಿಗೆ ಹೋಗಿ ಇನ್ನೊಂದು ತುದಿಗೆ ಬರುವಾಗ ಮತ್ತೆ ಮೇಲೆದ್ದು ಕೂತಿರ್ತಾವೆ. ಆ ಕೂತಲಿಂದ ಪುನಃ ಹಾರ್ತಾವೆ. ಇದನ್ನು ನೋಡ್ತಾ ಬೆಳೆದದ್ದು ನಾನು. ಮಳೆಗಾಲ ಆರಂಭ ಆಯಿತು. ಜೂನ್ 1ನೇ ತಾರೀಕಿಗೆ ಮಳೆ ಬಂತು ಅಂತಲೇ ಲೆಕ್ಕ. ಆಗಲೇ ಗದ್ದೆಗೆ ಬೇಕಾದ ತಯಾರಿ ಆಗ್ತಾ ಉಂಟು. ಆ ಸಮಯದಲ್ಲಿ ಹರಿಯುವ ತೋಡಿನ ನೀರು ಗದ್ದೆಗೆ ಸಮಲಿ ಬರ್ತಾ ಇತ್ತು. ಆ ಗದ್ದೆಯಲ್ಲಿ ಸಾಲು ಸಾಲಾಗಿ ಬರುವಂತಹ ಮೀನಿನ ಸಾಲನ್ನು ನಾವು ನೋಡ್ತಾ ಇದ್ದೆವು. ಆ ಮೀನನ್ನು ಹಿಡಿಲಿಕ್ಕೋಸ್ಕರ ಹಳ್ಳಿಯ ಜನ ಮುಗಿಬಿದ್ದು ಬಂದು ಹಿಡಿದು ತಿನ್ನುವುದನ್ನು ನಾನು ಬೆಳೆದದ್ದನ್ನು ನೋಡಿದ್ದೇನೆ ನಾನು. ಗದ್ದೆ ನೇಜಿ ನೆಡುವಾಗ ಕಾರ್ಮಿಕರು ಹೆಕ್ಕುವಂಥದ್ದು ನೋಡಿದೆ. ಏನು ಹೆಕ್ಕುವುದು ಅಂತೇಳಿದರೆ ನರ್ತೆಗಳು ಅಂತೇಳಿಕೊಂಡು ಹೆಕ್ಕುವಂಥದ್ದನ್ನು ನೋಡಿದ್ದೇನೆ ನಾನು. ಆ ನೋಡಿದ್ದನ್ನು ಅದು ಅಡಿಗೆಗೆ ಉಪಯೋಗ ಆಗ್ತದಂತೆ, ಹೇಗೆ ಅಂತ ನನಗೆ ಗೊತ್ತಿಲ್ಲ. ನಾನು ಶುದ್ಧ ಸಸ್ಯಾಹಾರಿ ಕಾರಣ ನನಗೆ ಆ ವಿಷಯ ಗೊತ್ತಿಲ್ಲ. ಅದನ್ನು ಹೆಕ್ಕಿ ಅಡಿಗೆ ಮಾಡ್ತಾಯಿದ್ರು ಅವರು. ಆ ನರ್ತೆಗಳು ಯಾಕಿತ್ತು ಅಂತೇಳಿಕೊಂಡು ನನಗೆ ಆಗ ಅನುಭವ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ಗದ್ದೆಯಲ್ಲಿ ಬೆಳಿಲಿಕ್ಕೆ ನೀವು ನನ್ನ ಅಪ್ಪನಿಗೆ ಪಾಠ ಆಗ್ತಾಯಿತ್ತು. ಈ ನಮ್ಮ ದಕ್ಷಿಣ ಕನ್ನಡದ ಮಣ್ಣಿನಲ್ಲಿ 10 ಕ್ವಿಂಟಾಲಿಗಿಂತ ಹೆಚ್ಚು ಭತ್ತ ಬೆಳೀತಿರಲಿಲ್ಲ, ಯಾರೂ ಬೆಳೀತಿರಲಿಲ್ಲ. 8 ಕ್ವಿಂಟಾಲೂ ಆಗಬಹುದಿತ್ತು, ಕೆಲವು 12 ಕ್ವಿಂಟಾಲು ಆಗಬಹುದಿತ್ತು. ಹವಾಮಾನದ ವೈಪರೀತ್ಯವನ್ನು ಹೊಂದಿಕೊಂಡು ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಸಹಜವಾದದ್ದು. 10 ಕ್ವಿಂಟಾಲು ಆಗುವ ಗದ್ದೆಯಲ್ಲಿ 20 ಕ್ವಿಂಟಾಲು ಬೆಳಿಬಹುದು, 30 ಕ್ವಿಂಟಾಲು ಬೆಳಿಬಹುದು ಅಂತ ಹೇಳಿಕೊಂಡು ನಮಗೆ ವೈಜ್ಞಾನಿಕದ ತಾಂತ್ರಿಕ ಮಾಹಿತಿಯನ್ನು ಹೇಳಿಕೊಟ್ರು. ತಾಂತ್ರಿಕ ಮಾಹಿತಿಯನ್ನು ಯಾಂತ್ರಿಕವಾಗಿ ಬಳಸಿಕೊಂಡು ನನ್ನ ತಂದೆಯವರು ಮುಂದೆ ಹೋದರು. ಇದು ಸಾಧಾರಣ ಒಂದು 70ರ ದಶಕ ಇರಬಹುದು. ಅದ್ಭುತವಾದ ಬೆಳೆ ಬಂತು. 30 ಕ್ವಿಂಟಾಲಿನ ಮೇಲೆ ಜಯ ಅಂತ ಹೇಳುವ ಒಂದು ಭತ್ತವನ್ನು ಆಗ ಕೊಟ್ಟಿದ್ದರು. ಅದರಲ್ಲಿ 60 ಕ್ವಿಂಟಾಲಿನವರೆಗೆ ಭತ್ತ ಬಂದಿತ್ತಂತೆ ಎಕರೆಯಲ್ಲಿ. ಜಿಲ್ಲಾ ಮಟ್ಟದಲ್ಲಿ ಅಪ್ಪನಿಗೆ ಫಸ್ಟ್ ಪ್ರೈಸ್ ಬಂದಿತ್ತು. 2 ವರ್ಷಕ್ಕೊಮ್ಮೆ ಗದ್ದೆಯನ್ನ ಮಾಡುವುದರಲ್ಲಿ, ಬೆಳೆ ಹೆಚ್ಚು ಉತ್ಪಾದನೆ ತೆಗೆಯುವುದರಲ್ಲಿ ಸ್ಪರ್ಧೆಯನ್ನು ಇರಿಸಿದಾಗ ಆ ಸ್ಪರ್ಧೆಗೋಸ್ಕರ ಹೆಚ್ಚು ಹೆಚ್ಚು ಗೊಬ್ಬರವನ್ನು ಹಾಕುವಂತಹ ಒಂದು ಆಸೆಯಿಂದ ಗೊಬ್ಬರ ಹಾಕಿ ಬೆಳೆದು, ಯಾವಾಗಲೂ ಈ ಪ್ರಶಸ್ತಿ ಪತ್ರ ಅಂತ ಹೇಳಿದರೂ ಎಲ್ಲರಿಗೂ ಒಂದು ಆಸಕ್ತಿ. ಆ ಆಸಕ್ತಿಗೆ ಯಾರೂ ಬಲಿ ಬೀಳದವರು ಭಾಳ ಕಡಿಮೆ ಇರಬಹುದು. ಹಾಗೆ ನಮ್ಮ ಅಪ್ಪನಿಗೂ ಕೂಡ ಆ ಸ್ಪರ್ಧೆಯಲ್ಲಿ ಉತ್ಸಾಹ ಇತ್ತು. ಪ್ರಶಸ್ತಿಗೋಸ್ಕರ ಅಲ್ಲ, ಆ ಸ್ಪರ್ಧಿಸುವ ಕೃಷಿಯ ಮೇಲಿನ ಪ್ರೀತಿಯ ಉತ್ಸಾಹ ಇತ್ತು ಅಪ್ಪನಿಗೆ. ಆ ಉತ್ಸಾಹದಲ್ಲಿ ಅಪ್ಪನೂ ಬೆಳೆದಿದ್ದರು. ಪ್ರೈಸ್ಗಳು ಸುಮಾರು ಬಂದಿತ್ತು. ಇವತ್ತಿಗೂ ಉಂಟದು ಕೆಲವೆಲ್ಲ ಪದಕಗಳು ನಮ್ಮಲ್ಲಿ. ಹಾಗೆ ಬೆಳೆದು ಒಂದು 7-8-10 ವರ್ಷ ಆಗುವಾಗ ಗದ್ದೆಯಲ್ಲಿ ರೋಗಗಳು ಜಾಸ್ತಿ ಕಾಣ್ತಾ ಹೊರಟಿತು. ಏನೇನು ಔಷಧಿ ಬಿಟ್ಟು ಗದ್ದೆಗೆ ಗೊತ್ತಿಲ್ಲ. ಹೆಚ್ಚು ಅಂತ ಹೇಳಿದರೆ ಹುಳ ಬಿದ್ದ ಹಾಗೆ ಒಂದಷ್ಟು ಬೂದಿ ಎರಚುವುದು ಬಿಟ್ಟರೆ ಅದಕ್ಕಿಂತ ಹೆಚ್ಚು ಮಾಡಿದ್ದ ಅಪ್ಪನಿಗೆ ಗೊತ್ತಿರಲಿಲ್ಲ. ಆದರೆ ಹಂತವಾಗಿ ಇದನ್ನು ದಾಟಿ ಕೆಲವೊಂದು ಔಷಧಿಗಳನ್ನು, ಇವತ್ತು ನನಗೆ ಆ ಹೆಸರುಗಳು ಯಾವುದೂ ನನಗೆ ನೆನಪಿರೋದಿಲ್ಲ. ಯಾಕೆ ಆ ಕಡೆಗೆ ನಾನು ತಲೆಯೇ ಕೊಡೋದಿಲ್ಲ. ನಾನು ಅಂಥ ಹೆಸರುಗಳೇ ಗೊತ್ತಿಲ್ಲದ ಹೆಸರುಗಳನ್ನು ತಾಂತ್ರಿಕ ಜ್ಞಾನವನ್ನು ನಮಗೆ ಹರಿಸಿದ್ದರ ಪರಿಣಾಮ ನಾವು ಯಾಂತ್ರಿಕವಾಗಿ ಅದನ್ನು ಬಿಟ್ಟೆವು. ಸ್ಪ್ರೇಯರ್ಗಳು ಬಂತು, ಪವರ್ ಸ್ಪ್ರೇಗಳು ಸಣ್ಣ ಸಣ್ಣದು ಬಂತು. ಇಂಥದ್ದೆಲ್ಲವನ್ನು ಬಳಸ್ತಾ ಬೆಳೀತು. ಇದು ಎಷ್ಟು ಸರ್ತಿ ನೇಜಿನ ಭತ್ತ ಬೀಜ ಬಿತ್ತುವಲ್ಲಿಯವರೆಗೆ, ಬೀಜ ಆಗುವಾಗ ನಾವು ಅದನ್ನು ಏನೋ ವಿಷವನ್ನು ಬೆರೆಸಿ ಇಟ್ಟುವಂಥದ್ದು.
ಅದರ ನಂತರ ನೇಜಿ ಹುಟ್ಟಲಿಕ್ಕಾಗುವಾಗ ಮತ್ತೊಂದು ವಿಷ ಆಗಬೇಕು. ನೇಜಿ ಬೆಳೆದ ಮೇಲೆ ನೇಜಿ ಇನ್ನೂ ಸ್ವಲ್ಪ ಮುದ್ದೆ ಬರುವಾಗ ಬೆಳೆಸಬೇಕು. ನೇಜಿ ನೆಡಲಿಕ್ಕಾಗುವಾಗ ಮತ್ತೆ ನೀರಿನ ವಿಷದ ಬಾಂಡಲಿಯನ್ನು ಅದ್ದಿ ನೇಜಿಯನ್ನು ಗದ್ದೆಗೆ ಹಾಕಿ ನೇಜಿಯನ್ನು ನೆಡ್ತಾ ಬಂತು. ಅದರ ನಂತರ ಬಂತು ಬೆಂಕಿ ರೋಗ ಬಂತು. ಬೆಂಕಿ ರೋಗದೊಟ್ಟಿಗೆ ಎಲೆ ಕೊರಿಯುವಂತಹ ರೋಗ ಬಂತು. ಎದೆ ಕೊರಿಯುವ ನಂತರ ನೆಕ್ ಬಾಸ್ಟ್ ಬಂತು. ಹೀಗೆ ಒಂದೊಂದಾಗಿ ಸಾಧಾರಣ ಒಂದು 4ರಿಂದ 5 ಸರ್ತಿ ಒಂದು ಗದ್ದೆಯ 3.5-4 ತಿಂಗಳ ಹಂತದಲ್ಲಿ 4ರಿಂದ 5 ಸ್ಪ್ರೇಗಳನ್ನು ಕೊಡುವಂಥ ಸ್ಥಿತಿ ಮನೆಗೆ ಬಂತು. ಆಗ ನಾವು ಬೆಳೀತಿದ್ದದ್ದು ಗಂಧಸಾಲೆ ಅಂತ ಹೇಳುವ ತಳಿ ಏಣೆಲಿಗೆ. ಸುಗ್ಗಿಗೆ ಬೇರೆ ಜಯ ಮತ್ತು ಬೇರೆ ಇನ್ನು ನಮ್ಮ ನಾಟಿ ತಳಿಗಳು ಬೇರೆ ಸುಮಾರು ಇತ್ತು. ಆಗ ಗದ್ದೆಯ ಕ್ಷೇತ್ರವೂ ತುಂಬ ಇತ್ತು. ಪವರ್ ಟಿಲ್ಲರೂ ಬಂತು ಮತ್ತು ಎತ್ತಿನ ಬದಲಿಗೆ. ಹೀಗೆ ಆಗ್ತಾ ಇದ್ದದ್ದು ಬೆಳೀತಾ ಬಂದದ್ದು 86ನೇ ಇಸವಿಗಾಗುವಾಗ ನಮ್ಮ ಗಂಧಸಾಲೆಯ ಗದ್ದಕ್ಕೆ ರೋಗವೇ ಇಲ್ಲದಂಥ ಗಂಧಸಾಲೆಯ ನನ್ನ ಅಜ್ಜ ಪಿಜ್ಜ ಮುತ್ತಜ್ಜರ ಕಾಲದಿಂದ ಬೆಳ್ಕೊಂಡು ಬಂದದ್ದು. ನಮ್ಮ ದೇವರ ಪೂಜೆಗೆ ಪ್ರತಿನಿತ್ಯ ಮಧ್ಯಾಹ್ನ ನಾವು ಅನ್ನದ ನೈವೇದ್ಯವನ್ನು ಮಾಡಬೇಕಾಗಿದೆ. ಅದಕ್ಕೆ ಗಂಧಸಾಲೆಯನ್ನೇ ಬಳಸಿಕೊಂಡು ಬಂದದ್ದು. ಹಾಗಾಗಿ ಅಷ್ಟು ಶತಮಾನಗಳಿಂದ ನಾವು ಬೆಳೀತಾ ಬಂದಂತಹ ಗದ್ದೆಗೆ ಗಂಧಸಾಲೆಗೆ ರೋಗ ಬಂತು. ಮತ್ತು ಕೃಷಿ ವಿಜ್ಞಾನಿಗಳು ಬಂದರು, ಅದು ಇದು ಸ್ಪ್ರೇ ಆಯಿತು, ಎಲ್ಲ ಆಯಿತು ಅಂತಾದರೂ ಅದು ನಾಶವೇ ಆಯಿತು. ಒಂದಷ್ಟು ಭತ್ತ ಉಳಿತಷ್ಟೇ, ಹೆಚ್ಚಿಂದು ನಾಶ ಆಯಿತು. ಆಗ ನಾನು ಬೆಳೆದು ನಿಂತಿದ್ದೇನೆ. ಇದು 86ನೇ. 83ರಲ್ಲಿ ನಾನು ಕೃಷಿ ರಂಗಕ್ಕೆ ಪದಾರ್ಪಣೆ ಮಾಡಿದ್ದು. 86ರಲ್ಲಿ ಇದು ಆದ ಘಟನೆ. 86ರ ನಂತರ ನನಗೆ ಒಂದಷ್ಟು ಯೋಚನೆ ಬಂತು. ಯಾಂತ್ರಿಕವಾಗಿ ನಾವು ಕೃಷಿ ಮಾಡುವುದಲ್ಲ, ನಮ್ಮನ್ನು ನಾವು ಪ್ರಶ್ನೆ ಮಾಡಬೇಕು. ನಮ್ಮ ಭೂಮಿ ಅಂದರೆ ಏನು, ಭೂಮಿಯ ಸತ್ವ ಅಂದರೆ ಏನು, ಭೂಮಿಗೆ ಪ್ರಕೃತಿ ಏನು ಕೊಟ್ಟಿದೆ, ಈ ಪ್ರಕೃತಿಯನ್ನು ಉಳಿಸದಿದ್ದರೆ ನಮ್ಮ ಮುಂದಿನ ಜನಾಂಗ ಹೇಗೆ ಉಳಿದೀತು ಅಂತ ಹೇಳುವ ಪ್ರಶ್ನೆಗಳು ನನ್ನಲ್ಲಿಯೂ ಕಾಡಿತು. ಅದಕ್ಕೆ ಪೂರಕವಾಗಿ ಜಪಾನಿನ ಮುಸನಾಬ ಫುಕುವೋಕರ ಒಂದು ಹುಲ್ಲಿನ ಕ್ರಾಂತಿ ಪುಸ್ತಕ ಸಿಕ್ಕಿತು. ನಾರಾಯಣ ರೆಡ್ಡಿಯವರು ಒಂದಷ್ಟು, ಬೆಂಗಳೂರಿನ ನಾರಾಯಣ ರೆಡ್ಡಿಯವರು ಒಂದಷ್ಟು ಅದರ ಆ ವಿಷಯದಲ್ಲಿ ಅವರು ತುಂಬ ಪ್ರವಚನಗಳನ್ನು ಮಾಡುವುದನ್ನು ಕೇಳಿದ್ದೇನೆ. ತೀರ್ಥಹಳ್ಳಿಯ ಪುರುಷೋತ್ತಮರಾಯರ ಮಾತುಗಳನ್ನು ಕೇಳಿದ್ದೇನೆ. ಇದು ಎಲ್ಲವನ್ನು ಕೇಳಿಕೊಂಡು ಹಂತ ಹಂತವಾಗಿ ನಾನು ಗದ್ದೆಯನ್ನು ಹೇಗೆ ಮಾಡಬಹುದು, ನಾವು ಹೀಗೆ ಏನು ತಪ್ಪು ಮಾಡ್ತಾ ಇದ್ದೇವೆ ಎಂಬ ಅರಿವಿನಿಂದ ಗದ್ದೆಯನ್ನು ಸಾವಯವವಾಗಿ ಪರಿವರ್ತನೆ ಮಾಡುವ ಹಂತಕ್ಕೆ ಬಂದೆ. ಶತಮಾನಗಳಿಂದ ಅಥವಾ ಸಹಸ್ರಮಾನಗಳೇ ಇರ್ಬೋದು ಗದ್ದೆಗೆ ಇತಿಹಾಸ. ನಮ್ಮ ಅಷ್ಟು ಸಹಸ್ರಮಾನಗಳಿಂದ ಯಾವ ರೋಗವೂ ದೊಡ್ಡ ಮಟ್ಟಿಗೆ ಬಾರದೆ ನಾಶ ಅಂತೂ ಆಗದೇ ಇರುವಂತಹ ಗದ್ದೆಗೆ ಕೇವಲ 10-15 ವರ್ಷದ ರಾಸಾಯನಿಕ ಕೃಷಿಯ ಪರಿಣಾಮವಾಗಿ ಒಂದಷ್ಟು ರೋಗಗಳು ಬರ್ತದೆ. ಅದು ನಿಯಂತ್ರಣವನ್ನು ತಪ್ಪಿ ಅದು ನಾಶ ಆಗುತ್ತದೆ ಅಂತೇಳಿ. ಆದರೆ ಆ ಕೃಷಿ ಕ್ರಮ ಎಷ್ಟು ಸರಿ ಇರಬಹುದು ಅಂತ ಹೇಳುವ ಪ್ರಶ್ನೆ ನನ್ನಲ್ಲಿ ತುಂಬಾ ಕಾಡಿತ್ತು ನನಗೆ. ಇದು 90ರ ದಶಕ. ಆ ಪರಿಣಾಮವಾಗಿ ನಾನು ಮತ್ತೆ ಯಾವುದೇ ವಿಷವನ್ನು ಬಿಡುವುದು ಇಲ್ಲ, ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ತರಬಾರದು ಅಂತ ಹೇಳುವ ಒಂದು ನಿಶ್ಚಯದೊಂದಿಗೆ ನಮ್ಮ ಸಂಪೂರ್ಣ ಕೃಷಿಯನ್ನು 10 ಎಕರೆ ಕೃಷಿಯನ್ನು, ಅದರಲ್ಲಿ 1 ಎಕರೆ ಗದ್ದೆ, ಬಾಕಿ ಉಳಿದದ್ದು ಅಡಿಕೆ, ತೆಂಗು, ಹೀಗೆಲ್ಲ ಇದನ್ನು ಆರಂಭಿಸಿದೆ ನಾನು. ಈಗ ಹರೀಶಣ್ಣವರು ಹೇಳಿದರು, ಇದು ಗದ್ದೆ ಕೊಯ್ದಾದ ಮೇಲೆ ಹಸಿರೆಲೆ ಗೊಬ್ಬರಕ್ಕೆ ಮೊದಲಿನವ್ರು ಮಾಡ್ತಾಯಿದ್ದರು. ಉದ್ದು, ಹೆಸರು ಇಂಥದ್ದನ್ನೆಲ್ಲ ಬಿತ್ತುತ್ತಾ ಇದ್ದರು. ಅದರ ನಂತರ ಈಗ ಸಣ್ಣ ಹೆಂಪುಂದೇಳಿ ಬಂದಿದೆ. ಉದ್ದಾದರೆ ನಮಗೆ ಕೊಯ್ಲಿಕ್ಕೆ ಆಗೋದಿಲ್ಲ, ಹೆಸರಾದರೂ ಕೊಯ್ಲಿಕ್ಕೆ ಆಗೋದಿಲ್ಲ, ಸಮಸ್ಯೆಗಳು ಜಾಸ್ತಿ ಉಂಟು. ಕೃಷಿ ಕೂಲಿ ಕಾರ್ಮಿಕರ ಸಮಸ್ಯೆ ಅದು ಊಹನಾತೀತ. ಮನೆಯವರಿಗೆ ಎಲ್ಲವೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ಥಿತಿ ಎಲ್ಲರಿಗೂ ಗೊತ್ತಿರುವಂಥದ್ದು, ಅದು ನನಗೂ ಉಂಟು. ಹಾಗಾಗಿ ಸಣ್ಣ ಹೆಂಪನ್ನು ಬಿತ್ತಿದೆ, ಅದು ಹೂಡಿದರೆ ಆಗ್ತದೆ ಅಂತೇಳಿ ಗೊತ್ತಿತ್ತು. ಆರಂಭದಲ್ಲಿ ಗುಡ್ಡೆಯಿಂದ ಒಂದಷ್ಟು ದರಗು ತಂದು ಹಾಕಿದೆ, ಮತ್ತು ಸುಡುಮಣ್ಣು ಮಾಡಿ ಹಾಕಿದೆ. ಇದು ಎಲ್ಲವನ್ನು ಹಂತವಾಗಿ ಪ್ರಯೋಗ ಮಾಡ್ತಾ ಗದ್ದೆಯನ್ನು ಬೆಳೆಸೋಕ್ಕೆ ಬಂದೆ. ಆರಂಭದ ಕೆಲವು ವರ್ಷ ತೀವ್ರ ನಷ್ಟವನ್ನೂ ಅನುಭವಿಸಿದೆ. ಹಂತವಾಗಿ ಗದ್ದೆಯ ಫಲವತ್ತತೆಯನ್ನು ಬೆಳೀತಾ ಬಂತು. ಫಲವತ್ತತೆ ಆಗಿ ಈಗ ಸುಮಾರಿಗೆ 8ರಿಂದ 10 ಕ್ವಿಂಟಾಲ್ನಷ್ಟು ಭತ್ತ ಬರ್ತದೆ. ಒಂದೊಂದು ವರ್ಷ ಸ್ವಲ್ಪ ಕಡಿಮೆಯೂ ಆಗ್ತದೆ, ಜಾಸ್ತಿ ಅಂತೂ ಆಗುವುದಿಲ್ಲ. ಆದರೆ ನನ್ನ ಅಗತ್ಯವನ್ನು ಪೂರೈಸುವ ಎಲ್ಲ ಸಾಮರ್ಥ್ಯ ನನ್ನ ಗದ್ದೆಯ 1 ಎಕರೆಯ ಗದ್ದೆಯ 1 ಎಕರೆಯಲ್ಲಿ 80 ಸೆಂಟ್ಸು ಗದ್ದೆಯಲ್ಲಿ 2 ಬೆಳೆಯನ್ನು ಮಾಡಿದ ನನ್ನ ಅಗತ್ಯತೆಗಳನ್ನು ಪೂರೈಸಿ ನಾನು ಹೊರಗೆ ಒಂದಷ್ಟು ಮಾರಾಟ ಮಾಡುವಂಥ ಸ್ಥಿತಿಯಲ್ಲಿ ನಾನು ಇವತ್ತು ಇದ್ದೇನೆ. ಆದರೆ ಪ್ರಕೃತದ ಸ್ಥಿತಿ ಏನಾಗಿದೆ, ಈಗ ನಮಗೆ ಹೇಗೆ ಇಲ್ಲಿ ಗೋಷ್ಠಿಗಳಲ್ಲಿ ಭಾಗವಹಿಸಲಿಕ್ಕೆ ಗದ್ದೆಯಲ್ಲಿ ನಿರಾಸಕ್ತಿ ಉಂಟೋ, ಅದೇ ನಮನೆ ಕೃಷಿ ಮಾಡುವುದರಲ್ಲಿ ಕೂಡ ಗದ್ದೆಯಲ್ಲಿ ನಿರಾಸಕ್ತಿಯ ಪರಿಣಾಮವಾಗಿ ನನ್ನ ಸುತ್ತಮುತ್ತಲಿನ ಎಲ್ಲ ಸಾವಿರಾರು ಎಕರೆ ಗದ್ದೆ ಇವತ್ತು ನಾಶ ಆಗಿ ಅಡಿಕೆ ತೋಟಗಳಾಗಿದೆ. ಉಳಿದದ್ದು ನಂದೊಂದು ಗದ್ದೆ, ನನ್ನ ಪಕ್ಕದಲ್ಲಿ ಇನ್ನೊಬ್ಬರದೊಂದು ಗದ್ದೆ. ಈ ಒಂದು ಸುಮಾರಿಗೆ 1.5-2 ಎಕರೆಯಷ್ಟು ಗದ್ದೆ. ಈ 2 ಎಕರೆಯ ಗದ್ದೆಗೆ
ಊರಿನಲ್ಲಿ ಇರುವ ಎಲ್ಲ ಹಕ್ಕಿಗಳು ಬಂದು ಅದನ್ನು ನಾವು ಇವತ್ತು ತಿನ್ನಲಿಕ್ಕೆ ಹೊರಟಿದೆ. ಅವಕ್ಕಾಗಿ ಒಂದು ದೃಷ್ಟಿಯಿಂದ ನಾವು ಇವಕ್ಕೆ ಆ ಹಕ್ಕಿ ಪಕ್ಷಿಗಳಿಗೆ ಅನ್ನದಾತರಾಗಿದ್ದೇವೆ. ಆ ತೃಪ್ತಿಯನ್ನು ಅನುಭವಿಸ್ತಾ ಇದ್ದೇನೆ ನಾನೀಗ. ಅದು ಎಷ್ಟು ಗುಬ್ಬಿಯ ನಮ್ಮ ಪ್ರಮಾಣದ ಒಂದು ಹಕ್ಕಿ, ಹೆಚ್ಚು ಕಮ್ಮಿ 1,000ದಷ್ಟು ಹಕ್ಕಿ ಗುಂಪಾಗಿ ಬಂದು ಬುರ್ರನೆ ಬಂದು ಕೂತು ಅಕ್ಕಿಯನ್ನು ತಿಂದು ಕಾಳನ್ನು ಏನದು ತೆನೆ ಹೊರಟಿತೋ ಆ ಸಮಯಕ್ಕೆ ಅವು ಎಲ್ಲಿರ್ತವೆ ಗೊತ್ತಿಲ್ಲ, ಬಂದು ತಿಂತಾ ಇದ್ದಾವೆ. ಸುಮಾರು 20ರಿಂದ 25 ನವಿಲುಗಳು ಬಂದು ಗದ್ದೆಯ ಸುತ್ತಲಿನಲ್ಲಿ ಹೋಗಿ ಅದನ್ನು ತಿನ್ನಲಿಕ್ಕೆ ಹೊರಡ್ತವೆ. ಮಂಗಗಳಂತೂ ಬಂದು ಚೇಷ್ಟೆ ಆಡುವುದರಲ್ಲೇ ಅದು ತಿಂದದ್ದಕ್ಕಿಂತ ಹೆಚ್ಚು ಹಾಳು ಮಾಡಿ ಹೋಗ್ತವೆ. ಹಂದಿಗಳಿಗಂತೂ ಅದು ರಾತ್ರಿಯ ರಣರಂಗವೇ ಆಗಿರ್ತದೆ ಗದ್ದೆ. ಪುಣ್ಯಕ್ಕೆ ಇಷ್ಟರವರೆಗೆ ಕಾಡುಕೋಣ ಒಂದು ಸತಿ ಬಂದು ಹೇಗೆ ತಿಂದು ನೋಡ್ಬೋದಾ ಅಂತಲ್ಲಿ ಹೋಗಿದ್ದಲ್ಲದೆ ಅದರ ನಂತರ ಬರಲಿಲ್ಲ. ಇನ್ನು ಗೊತ್ತಿಲ್ಲ, 10 ಕಿಲೋಮೀಟರ್ನ ಆಚೆಯವರೆಗೆ ಆನೆಗಳು ಬಂದದ್ದು ಕಾಣ್ತದೆ. ಅಲ್ಲಿಂದ ಈಚೆಗೆ ಬರಲಿಲ್ಲ. ಅದು ಪೆರ್ಲಂಪಾಡಿಯವರೆಗೂ ಬಂದಿದೆ. ಇನ್ನೊಂದು 10 ಕಿಲೋಮೀಟರ್ ಇರೋದು ನಮ್ಮ ಹತ್ಲಿಗೆ ಭೇಟಿ ಕೊಡಲಿಕ್ಕೆ. ಇಂಥ ಸ್ಥಿತಿಯಲ್ಲಿ ಇವತ್ತು ನಾನು ವರ್ಷದಿಂದ ವರ್ಷಕ್ಕೆ ಬೆಳೆಯನ್ನು ಕಡಿಮೆ ಮಾಡಿಕೊಳ್ತಾ ಇದ್ದೇನೆ. ನಾನು ಕಡಿಮೆ ಮಾಡಿಕೊಂಡು ಆದರೂ ಕೂಡ ನನ್ನ ಅಗತ್ಯವನ್ನು ಪೂರೈಸುವಷ್ಟು ಸಿಗ್ತಾ ಉಂಟು. ನನಗೆ ಆ ತೃಪ್ತಿ ಉಂಟು. ಇಲ್ಲಿ ಆದ ನಷ್ಟಕ್ಕೆ ನಮಗೆ ಪ್ರಕೃತಿ ದೇವರು ಎಲ್ಲ ದೃಷ್ಟಿಯಿಂದ ನಮ್ಮನ್ನು ಕೈ ಬಿಡುವುದಿಲ್ಲ. ಆರ್ಥಿಕವಾಗಿ ನಮ್ಮನ್ನು ಒಂದಷ್ಟು ಯಶಸ್ಸಿನ ಕಡೆಗೆ ಹೋಗಲಿಕ್ಕೋಸ್ಕರ ನಮಗೆ ಅಡಿಕೆಯನ್ನು ಕೊಟ್ಟದ್ದು ಅದೇ ಪ್ರಕೃತಿ ಕೊಟ್ಟದ್ದು, ಇದೇ ದೇವರು ಕೊಟ್ಟದ್ದು. ಅಡಿಕೆ ಬೆಳೆಯನ್ನು ಬೆಳೆಯೋಣ, ಒಂದಷ್ಟು ತೆಂಗು ಬೆಳೆಯೋಣ, ಕೊಕ್ಕವು ಬೆಳೆಯೋಣ, ಕಾಫಿ ಇದ್ದರೆ ಕಾಳು ಮೆಣಸಿದ್ರೆ ಕಾಳು ಮೆಣಸು ಎಲ್ಲವನ್ನು ಬೆಳೆಯೋಣ. ಆದರೆ ಉಣ್ಣುವ ಅನ್ನದ ಭತ್ತಕ್ಕೆ ಮರ್ಯಾದೆಯನ್ನು ಕೊಡಲೇಬೇಕು ನಾವು. ಇದು ನಮ್ಮ ಸಿದ್ಧಾಂತ ಆಗಿರಬೇಕು. ಹಾಗಾದಾಗ ಮಾತ್ರ ನಮಗೆ ಗದ್ದೆಯನ್ನು ಮಾಡಲಿಕ್ಕೆ ಸಾಧ್ಯ. ಭತ್ತ ಅಂತ ಹೇಳಿದರೆ ಅದು ಸ್ವಾವಲಂಬನೆಯ ಪ್ರತೀಕ, ಸ್ವಾಭಿಮಾನದ ಪ್ರತೀಕ. ನಮಗೆ ಭತ್ತ, ಅಕ್ಕಿ, ಉಣ್ಣುವ ಅಕ್ಕಿ, ಅನ್ನ ಸ್ವಾಭಿಮಾನದ ಪ್ರತೀಕ. ಅದು ನಾನು ಉಣ್ಣುವುದನ್ನು ನಾನು ಬೆಳೆದುದನ್ನು ನಾನು ಉಣ್ತೇನೆ, ನಾನು ಇದನ್ನು ದೇವರಿಗೆ ಸಮರ್ಪಣೆ ಮಾಡಿ ನಾನು ಉಣ್ತೇನೆ ಅಂತ ಹೇಳುವ ಆ ಸ್ವಾಭಿಮಾನ ಉಂಟಲ್ಲ, ಅದರ ಎದುರು ಯಾವುದೂ ಇಲ್ಲ ನಮಗೆ. ಎಷ್ಟೇ ದುಡ್ಡಿರಲಿ ನಮಗೆ ಮರ್ಯಾದೆ ಇಲ್ಲ. ನಮಗೆ ನಮ್ಮ ಮರ್ಯಾದೆ ಏನಿದ್ದರೂ ಕೂಡ ನಾವು ಉಣ್ಣುವ ಭತ್ತದ ಮೇಲೆ, ನಾವು ಉಣ್ಣುವ ಅಕ್ಕಿಯ ಮೇಲೆ, ಇದನ್ನು ನಾವು ಆಹ್ವಾನಿಸಿಕೊಳ್ಬೇಕು. ನಮ್ಮ ಮೈಗೆ ಆಹ್ವಾನಿಸಿಕೊಂಡಾಗ ಮಾತ್ರ ಗದ್ದೆಯನ್ನು ಇವತ್ತಿಗೆ ಮಾಡಲಿಕ್ಕೆ ಸಾಧ್ಯದ ಉಂಟು. ನಾನು ಆಗಲೇ ಹೇಳಿದೆ, ಕಪ್ಪೆಗಳೆಲ್ಲ ಯಾಕೆ ಇರುವಂಥದ್ದು ಪ್ರಕೃತಿಯಲ್ಲಿ. ಒಂದೊಂದು ಕಪ್ಪೆಗಳು ಕೂಡ ಎಷ್ಟು ಚಂದಕ್ಕೆ ಆ ಕೀಟಗಳನ್ನು ಹಿಡಿದು ತಿನ್ನಲಿಕ್ಕೆ ಕೊಟ್ಟಂಥ ಪ್ರಕೃತಿಯ ವ್ಯವಸ್ಥೆ. ಲಕ್ಷಗಟ್ಟಲೆ ಕಪ್ಪೆಗಳು. ಈ ಗಂಧಸಾಲೆಗೆ ರೋಗ ಬಂದಾಗ ಆಗ ತಿಮೆಟ್ಟು ಅಂತ ಹೇಳುವ ಒಂದು ಹರಳಿತ್ತು. ಆ ಹರಳನ್ನು ಹಾಕಲಿಕ್ಕೆ ಹೇಳಿದರು. ಆ ಹರಳನ್ನು ಬಿಸಾಡಿದ ಪರಿಣಾಮ ಲಕ್ಷಗಟ್ಟಲೆ ಕಪ್ಪೆಗಳು ಅಡಿಮೇಲಾಗಿ ಬಿದ್ದು ಸತ್ತು ಹೋಯಿತು. ಅದನ್ನು ತಿಂದ ಕಾಗೆಗಳೆದೆಷ್ಟೋ ಸತ್ತವು, ಅದನ್ನು ತಿಂದ ಕೊಕ್ಕರೆಗಳೆದೆಷ್ಟೋ ಸತ್ತವು. ಕೊಕ್ಕರೆಗಳು ಎಷ್ಟು ಚಂದಕ್ಕೆ ಬಂದು ಆ ಹಾತಗಳನ್ನು ಹಿಡಿದು ತಿನ್ನಲಿಕ್ಕೆ ಪ್ರಕೃತಿ ಕೊಟ್ಟ ವ್ಯವಸ್ಥೆ ನಮಗೆ. ಅದೇ ನಮಗೆ ಸುಗ್ಗಿ ಬೆಳೆಯಲ್ಲಿ ನೋಡಿದರೆ ನಮಗೆ ನೇಜಿ ಆಗಿ ಏನದು ಚಿಗುರಿ ಬರುವಾಗ ಚಳಿ ಬಂತ, ಆ ಚಳಿಯ ಸಮಯದಲ್ಲಿ ನೇಜಿಯ ಮೇಲೆ ಪ್ರಕೃತಿಯ ದತ್ತವಾಗಿ ಎಷ್ಟು ಚಂದಕ್ಕೆ ಒಂದು ಇದರದ್ದು ಜೇಡನ ಬಲೆ ತೆಳ್ಳಗೆ ಹರಡಿಕೊಂಡಿರುತ್ತದೆ ಇಡೀ ಗದ್ದೆಯಲ್ಲಿ. ಅದರ ಮೇಲೆ ಬೆಳಗಿನ ಮಂಜು ಬಿದ್ದು ಆ ಮುತ್ತಿನ ಹಾಗೆ ಕಾಣುವಾಗ, ಆ ಸೂರ್ಯ ರಶ್ಮಿಗೆ ಮುತ್ತು ಕಾಣುವಾಗ ಆ ಪ್ರಕೃತಿ ಕೊಟ್ಟಂತಹ ಕೀಟ ನಿಯಂತ್ರಣದ ವ್ಯವಸ್ಥೆ ಉಂಟಲ್ಲ, ಇದು ಎಲ್ಲವನ್ನು ನಾವು ನಾಶ ಮಾಡ್ತಾ ಇದ್ದೇವೆ. ನಾವು ಯಾವುದರಿಂದ? ಈ ತಾಂತ್ರಿಕವಾದಂತಹ ರಾಸಾಯನಿಕವನ್ನು ಬಳಸಿದರ ಕಾರಣ ನಮಗೆ. ನಮ್ಮ ಗುರಿ ಅಧಿಕ ಇಳುವರಿ ಮಾತ್ರ, ಆದರೆ ಗುಣಮಟ್ಟದ ಇಳುವರಿಯ ಕಡೆಗೆ ನಮ್ಮ ಗುರಿ ಇಲ್ಲ. ಅಧಿಕ ಇಳುವರಿ ಬಂದಿರಬಹುದು, ಗುಣಮಟ್ಟದನ್ನು ಕಳ್ಕೊಂಡಿದ್ದೇವೆ ನಾವು. ಗುಣಮಟ್ಟದ ಕಡೆಗೆ ನಾವು ಹೋಗಬೇಕು. ಅದು ನರ್ತಗಳು ಅಂತ ಹೇಳುವಂಥದ್ದು ಅದು ಪ್ರಕೃತಿ ಸುಣ್ಣವನ್ನು ಕೊಡುವಂಥದ್ದು ನಮಗೆ. ಪ್ರಕೃತಿ ಅದರ ಚಿಪ್ಪು ಒಣಗಿದೆ, ಅದು ವರ್ಷಕ್ಕೆ ವರ್ಷ ಅದು ವಂಶಾಭಿವೃದ್ಧಿ ಆಗ್ತದೆ, ಒಂದು ಸಾಯ್ತದೆ. ಸತ್ತಂತಹ ಚಿಪ್ಪು ಅದು ಸುಣ್ಣ ಆಗಿ ಪರಿವರ್ತನೆ ಆಗಿ ಭೂಮಿಗೆ ಕೊಡುವಂಥದ್ದು. ಕ್ಯಾಲ್ಸಿಯಂ ಅದರಲ್ಲಿಯೇ ಉಂಟು ನಮಗೆ. ಅಲ್ಲಿಯೇ ನಾವು ಹೊಸದಾಗಿ ದೊಡ್ಡ ತರಬೇಕಾಗಿಲ್ಲ. ಅದರ ಮೇಲೆ ನಮಗೆ ಬಣಪಿನ ಸೊಪ್ಪುಂಟು. ಇದೆಲ್ಲ ಸುಣ್ಣದ ಬದಲಿ ವ್ಯವಸ್ಥೆ. ಬಣಪಿನ ತೊಗಟೆಯನ್ನು ಹೊತ್ತಿಸಿ ಸುಣ್ಣ ಮಾಡಿ ಸುಣ್ಣವನ್ನು ಆ ಸುಣ್ಣದಿಂದ ಮೊದಲ ವೀಳ್ಯದಲ್ಲೆಲ್ಲ ತಿಂತಿದ್ದದಂತೆ ಸುಣ್ಣ. ಈಗಿನ ಸಮುದ್ರದ ಚಿಪ್ಪಿನ ಸುಣ್ಣ ಅಲ್ಲ, ಬಣಪಿನ ಕೆತ್ತೆಯ ಸುಣ್ಣ, ಬಣಪಿನ ಸೊಪ್ಪಿನ ಸುಣ್ಣ. ಇದೆಲ್ಲ ಪ್ರಕೃತಿ ಕೊಟ್ಟ ವ್ಯವಸ್ಥೆ ನಮಗೆ. ಹುಳ ಜಾಸ್ತಿ ಬಂದಾಗ ಬೂದಿ ಬಿಸಾಡುವ, ನಮಗೆ ಮರದ ಸೌದೆಯ ಬೂದಿಯನ್ನು ಬಿಸಾಡಿದಾಗ ಹುಳವನ್ನು ತನ್ನಷ್ಟಕ್ಕೆ ಅದು ನಿಯಂತ್ರಣಗೊಳ್ತದೆ ಹುಳ. ಅದರ ನಂತರ ರಾವು ಬೀಜದ ಸೊಪ್ಪನ್ನು ಬದಿಯಲ್ಲಿ ಕೆತ್ತಿಟ್ಟರೆ, ಗೆಲ್ಲನ್ನು ಕಡಿದು ಇಟ್ಟರೆ, ರಾವು ಬೀಜದ ಗೆತ್ತೆ ಇಟ್ಟರೆ ಆಗ ಅದಕ್ಕೆ ಹುಳವನ್ನಷ್ಟು ನಿಯಂತ್ರಿಸ್ತದೆ.
ಮತ್ತು ಈ ವರ್ಷದ ಹಾಗಿದ್ದ ಸುಂದರ ಚಳಿಯ ಪ್ರಕೃತಿ ಬಂತು ಅಂತಾದರೆ ಯಾವ ರೋಗವೂ ಬರುವುದಿಲ್ಲ. ಆ ಪ್ರಕೃತಿಯ ವ್ಯವಸ್ಥೆ ಅದು. ಇದನ್ನು ಎಲ್ಲ ನಾವು ಇವತ್ತು ಹಾಳು ಮಾಡಿ ವರ್ಷದಿಂದ ವರ್ಷಕ್ಕೆ ಮಳೆ ಕಡಿಮೆ, ಮಳೆ ಯಾವಾಗಾದರೂ ಬರೋದು, ಚಳಿ ಇಲ್ಲದ ಕಾರಣ ವಾತಾವರಣ ಬದಲಾಗಿದೆ. ಯಾಕಪ್ಪ ಈ ಸ್ಥಿತಿ ನಮಗೆ ಬಂತು, ಯೋ ದೇವರೇ ಅಂತ ಹೇಳಿಕೊಂಡು ಬೈಕೊಳ್ಳುವುದನ್ನು ನಾವು ಪರಂಚಿಕೊಳ್ಳುವುದನ್ನು ಕೇಳ್ತೇವೆ. ಆದರೆ ಈ ವ್ಯವಸ್ಥೆಯನ್ನು ಮಾಡಿದವರು ನಾವು ಅಂತೇಳಿ ನಮಗೆ ಇನ್ನೂ ಅರ್ಥ ಆಗಲಿಲ್ಲ. ಅರ್ಥ ಆಗುವ ಕಾಲ ಇನ್ನಷ್ಟು ಮುಂದೆ ಇರಬಹುದು ಅಂತ ಅನ್ನಿಸ್ಕೊಳ್ತದೆ ನಮಗೆ. ಕೋಟ್ಯಾಂತರ ಜೀವಿಗಳು ಪ್ರಕೃತಿಯಲ್ಲಿ ಉಂಟು. ನಮಗೆ ಜೀವಿಗಳು ಕೋಟ್ಯಾಂತರ ಜೀವಿಗಳುಂಟು. ಅದರಲ್ಲಿ ಅತ್ಯಂತ ಬುದ್ಧಿವಂತ ಜೀವಿ ಅಂತ ಹೇಳಿದರೆ ನಾವು ಮನುಷ್ಯರು. ಮನುಷ್ಯರಿಗೆ ಇಲ್ಲದ ಯೋಚನೆಗಳಿಲ್ಲ, ಎಲ್ಲ ಆಕಾಂಕ್ಷೆಗಳುಂಟು, ವಿವೇಕ ಉಂಟು, ವೈಜ್ಞಾನಿಕ ಜ್ಞಾನ ಉಂಟು, ವೈಜ್ಞಾನಿಕ ತಿಳುವಳಿಕೆ ಉಂಟು, ವಿಮರ್ಶೆಗಳನ್ನು ಮಾಡಬೇಕಾಗಿದೆ. ಆದರೆ ಇಂಥ ವಿಮರ್ಶೆಯೆಲ್ಲ ಮಾಡಬೇಕಾದಂಥ ಜೀವಿ ತನ್ನ ಅನ್ನಕ್ಕೆ ವಿಷವನ್ನು ಹಾಕಿ ಬೆಳೆಸಿ ಅದನ್ನೇ ಉಣ್ಣುವಂಥ ಸ್ಥಿತಿಯನ್ನು ನಾವು ತಂದುಕೊಂಡಿದ್ದೇವಲ್ಲ, ಇದಕ್ಕೆ ನಾವು ದುಃಖ ಪಡಬೇಡವಾ? ಎಲ್ಲಿ ಉಂಟು? ಯಾವ ಜೀವಿಗಳು ಉಂಟು ವಿಷವನ್ನು ಹಾಕಿ ಉಣ್ತಾವೆ? ಎಲ್ಲವೂ ಅದನ್ನು ಪ್ರಕೃತಿ ದತ್ತ ಏನು ಕೊಟ್ಟಿದೆ ಅದನ್ನೇ ಹೋಗಿ ತಿನ್ನೋದಲ್ವ ಅದು. ದನಗಳನ್ನು ಹುಲ್ಲನ್ನು ಮೇಯ್ತದೆ, ಎತ್ತುಗಳು ಹುಲ್ಲುಗಳನ್ನು ಮೇಯ್ತದೆ, ಕೋಣ ಎಮ್ಮೆ ಹುಲ್ಲನ್ನು ಮೇಯ್ತದೆ, ಮಾಂಸಾಹಾರಿ ಪ್ರಾಣಿಗಳು ಮಾಂಸವನ್ನು ಬೇಯ್ತದೆ. ಆದರೆ ಎಲ್ಲಿಯೂ ವಿಷವನ್ನು ತಿನ್ನುವುದಿಲ್ಲ, ವಿಷವನ್ನು ಹಾಕಿದ್ದನ್ನು ಸ್ವಂತಕ್ಕೆ ಹಾಕಿಕೊಂಡು ತಿನ್ನೋದಿಲ್ಲ. ಸ್ಪೆಷಲ್ಲು ಒಂದು ಸ್ಪೀಷಿಯಸ್ ಅಂತ ಹೇಳಿದರೆ ಈ ಮನುಷ್ಯ. ಎಲ್ಲ ತನ್ನ ಅನ್ನಕ್ಕೆ ವಿಷವನ್ನು ಹಾಕಿ ಬೆಳೆಯುವ ಹಂತದಲ್ಲಿ ವಿಷ, ಸಂಗ್ರಹ ಮಾಡುವ ಹಂತದಲ್ಲಿ ವಿಷ, ಮತ್ತು ಗೋಡೌನಲ್ಲಿ ಅಂಗಡಿ ಗೋಡೌನಿಗೆ ಬಂದಾಗ ಅಲ್ಲಿ ವಿಷ, ಎಲ್ಲಿ ವಿಷ ಹಾಕಿ ಅದನ್ನು ನಾವು ಮತ್ತೆ ಒಂದೇ ಒಂದು ಗುಗ್ಗುರು ಇಲ್ಲದ ಅಂಥ ಮಿನಿಮೆ ಅರಿವುಣುಪ್ಪಣೆ ಅಂತ ಹೇಳಿಕೊಂಡು ಹೇಳುವಂತಹ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ತಂದುಕೊಂಡು ಗದ್ದೆ ಬೇಡ ಅಂತ ಹೇಳುವ ಸ್ಥಿತಿಗೆ ಬಂದಿದೆ. ಯಾಕಂತೇಳಿದರೆ ಲಾಭ ಇಲ್ಲ. ಲಾಭ ಇರಲಿಕ್ಕೆ ಕಾರಣ ಇದುವೇ. ಲಾಭವನ್ನು ನಾವು ಕಾಣಬೇಕು, ನಮ್ಮ ಆರೋಗ್ಯದಲ್ಲಿ ಕಾಣಬೇಕು ಲಾಭವನ್ನು ಕಾಣಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಈ ಗದ್ದೆ ಎಂಬ ಒಂದು ಅದ್ಭುತವಾದ ತಂತ್ರಜ್ಞಾನವನ್ನು, ಪರಂಪರೆಯನ್ನು ಹಸ್ತಾಂತರ ಮಾಡುವುದನ್ನು ನಾವು ಕಾಣಬೇಕು. ಗದ್ದೆಯನ್ನು ಸ್ವಾವಲಂಬನೆಯಾಗಿ ನಾವು ಊಟ ಮಾಡ್ತೇವೆ ಎಂಬುದರಲ್ಲಿ ನಾವು ಲಾಭವನ್ನು ಕಾಣಬೇಕು. ಕಂಡಾಗ ಮಾತ್ರ ನಮಗೆ ಗದ್ದೆಯನ್ನು ಬೆಳೆಸಲಿಕ್ಕೆ ಸಾಧ್ಯ. ಆ ಗದ್ದೆಯ ಮೇಲಿನ ಪ್ರೀತಿಯನ್ನು ಬೆಳೆಸಲಿಕ್ಕೆ ಸಾಧ್ಯ. ಆ ಪ್ರೀತಿಯ ಕಡೆಗೆ ನಾವು ಹೋಗಬೇಕು. ನನಗೆ ಈ ಸಂದರ್ಭದಲ್ಲಿ ಒಂದು ಪ್ರಕೃತಿಯ ಒಂದು ಪದ್ಯವನ್ನೊಂದು ನೆನಪಾಗಿ, ಕವಿಯ ಒಂದು ವಾಣಿಯನ್ನು ನೆನಪಾಗಿ ಅದನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹೆಚ್ಚು ಮಾತಾಡೋದು ಬೇಡ. ಉಂಡು ಬಿಸಿಡುವ ಎಂಜಲೆಲೆಯಲ್ಲ ಈ ಪ್ರಕೃತಿ. ನಾವು ಊಟ ಮಾಡಿ ಎಲೆಯನ್ನು ಬಿಸಾಡ್ತೇವೆ, ಹಾಳೆ ತಟ್ಟೆಯಲ್ಲಿ ಊಟ ಮಾಡಿದ ಹಾಳೆಯನ್ನು ಬಿಸಾಡ್ತೇವೆ. ಉಂಡು ಬಿಸಿಡುವ ಎಂಜಲೆಲೆಯಲ್ಲ ಈ ಪ್ರಕೃತಿ. ನಾವು ಇರುವಂಥ ಈ ಭೂಮಿ ಬಿಸಾಡುವಂಥ ಎಂಜಲೆಲೆ ಹಾಗೆ ಅಲ್ಲ. ಕೊಂಡು ಕಾಪಿಡುವ ಹೊಂದಳಿಗೆ ದಿಟದಿ. ಕೊಂಡು ಕಾಪಾಡಿಕೊಂಡು ಬರುವಂಥ ಹೊನ್ನಿನ ಚೊಂಬು ಈ ಪ್ರಕೃತಿ. ಏನೆಲ್ಲವನ್ನು ಕೊಡ್ಬೋದು, ನಾವು ಬೇಡಿದ್ದನ್ನು ಬೇಕಾದ್ದನ್ನು ಎಲ್ಲವನ್ನೂ ಕೊಡುವಂಥ ಸಾಮರ್ಥ್ಯ ಇರುವಂಥದ್ದು ಈ ಪ್ರಕೃತಿ. ಈ ಮಣ್ಣು, ಈ ಮಣ್ಣನ್ನು ಕೊಂಡು ಕಾಪಾಡುವಂಥ, ಈ ಮಣ್ಣನ್ನು ನಾವು ಉಳಿಸುವಂಥ ಅಂಥ ಭೂಮಿ ಇದು. ಕೊಂಡು ಕಾಪಿಡುವ ಹೊಂದಳಿಗೆ ದಿಟದಿ. ಹಿರಿಯರುಳಿಸಿದ ಸಿರಿಯ. ಹಿರಿಯರು, ನಮ್ಮ ಹಿರಿಯರು, ಅದೇ ನಾನೀಗ ಹೇಳಿದ್ದೇನೆ, ಪರಂಪರೆಯಿಂದ ನನ್ನ ಅಜ್ಜ ಮುತ್ತಜ್ಜನ ಕಾಲದಿಂದ ಉಳಿಸಿಕೊಟ್ಟಂತಹ ಯಾವುದೇ ಫಲವತ್ತಾದಂಥ ಅಷ್ಟು ವರ್ಷಗಳಿಂದ ಫಲವತ್ತಾದ ಭೂಮಿಯನ್ನು ಉಳಿಸಿಕೊಂಡಂತಹ ಈ ಮಣ್ಣು, ಹಿರಿಯರು ಉಳಿಸಿದಂಥ ಸಿರಿ, ಇದು ಸಂಪತ್ತಿದು. ಈ ಸಂಪತ್ತನ್ನು ಕಿರಿಯರಿಗೆ ದೊರಕಿಪುದೆ, ಕಿರಿಯರಿಗೆ ಹಸ್ತಾಂತರಿಸುವುದೇ ನಮಗಿರುವ ಸುಕೃತಿ ಜಗದಿ. ಇಂತಹ ಸುಕೃತಿಯ ಕಡೆಗೆ ನಾವು ಸಾಗುವ. ಸಾಕಿದಾಗ ಮಾತ್ರ ಈ ಗದ್ದೆಯನ್ನು ಬೆಳೆಸಲಿಕ್ಕೆ ಸಾಧ್ಯ. ಅಂಥದ್ದನ್ನು ನಮ್ಮ ಕಲ್ಪನೆಯಲ್ಲಿ ಬರಲಿ, ಕಲ್ಪನೆಯ ಮೋಸೆಯಲ್ಲಿ ಬರಲಿ. ನಾವು ಏನೇ ಮಾಡಿದರೂ ಅನ್ನ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕೃಷಿ ಮಾಡಿರಲಿ, ಅನ್ನವೇ ನಮಗೆ ಅಂತಿಮ. ಇವತ್ತು ನಾವು ದಕ್ಷಿಣ ಕನ್ನಡಿಗರು, ಇಲ್ಲಿಂದ ದಕ್ಷಿಣ ಕನ್ನಡದಿಂದ ಸುಮಾರು ಒಂದು 50 ವರ್ಷದ ಮೊದಲಿನವರೆಗೆ ಘಟ್ಟದ ಮೇಲೆಗೆಲ್ಲ ಅನ್ನವನ್ನು ನಾವೇ ಕೊಡ್ತಾ ಇದ್ದೆವು. ಆದರೆ ಇವತ್ತಿಗೆ ಘಟ್ಟದ ಮೇಲೂ ಅಲ್ಲಂತೆ. ಈಗಾಗಲೇ ಇವರು ಹರೀಶ್ ಅವರು ಹೇಳಿದರು, ಜಾರ್ಖಂಡ್ಗೆ ಇರ್ಕೊಂಡು ಅಲ್ಲಿಂದ ಅನ್ನವನ್ನು ತಂದು ಉಣ್ಣುವಂತಹ ಯೋಗ್ಯತೆಯೋ ಅಲ್ಲ ಅಯೋಗ್ಯತೆಯೋ ನನಗೆ ಗೊತ್ತಿಲ್ಲ, ಅದು ಅವರವರಿಗೆ ಬಿಟ್ಟದ್ದು. ಅಂತಹ ಸ್ಥಿತಿಗೆ ನಾವು ತಂದುಕೊಂಡು ಏನನ್ನು ಸಾಧನೆ ಮಾಡ್ತಾ ಇದ್ದೇವೆ ನಾವು? ಸಾಧಕರು ಅಂತ ಹೇಳ್ತೇವೆ. ಆರ್ಥಿಕವಾಗಿ ಸಾಧನೆ ಇರಬಹುದು, ಆದರೆ ಉಣ್ಣುವ ಅನ್ನವನ್ನು, ಅಚ್ಚುಕಟ್ಟಾದ ಅನ್ನವನ್ನು, ವಿಷರಹಿತ ಅನ್ನವನ್ನು, ವಿಷಮುಕ್ತ ಅನ್ನವನ್ನು, ಅನ್ನವನ್ನು ನಾವು ಉಣ್ತೇವ ಅಂತ ಹೇಳುವ ಪ್ರಶ್ನೆಯನ್ನು ನಮಗೆ ನಾವೇ ಮಾಡಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. AP ಸದಾಶಿವ ಮರಕೆ ಅವರು ಸಾವಯವ ಭತ್ತದ ಕೃಷಿಕರು.
ತಾವು ಅವರ ಮಾತುಗಳನ್ನು ಕೇಳಿದ್ರೆ ನಂದು ಇದು ಮೊದಲನೇದು ಅವರ ಮಾತುಗಳನ್ನ ಕೇಳಿದ್ದು. ಖಂಡಿತವಾಗ್ಲೂ ತುಂಬ ಖುಷಿಯಾಯಿತು. ಏಕೆ ಅಂತಂದರೆ ಅವ್ರಿಗೆ ಭತ್ತದ ಕೃಷಿಯಲ್ಲಿ ಸಾವಯವ ಮುಖಾಂತರ ಅವ್ರಿಗಿರ್ತಕ್ಕಂಥ ಸಿದ್ಧಾಂತ, ನಾವು ಇಳುವರಿನ ಹೆಚ್ಚಿನ ಮಾಡೋದ್ರಲ್ಲಿ ಅಷ್ಟೇ ಪ್ರಾಮುಖ್ಯತೆ ವಹಿಸಬಾರ್ದು, ನಾವು ಗುಣಮಟ್ಟದ ಆಹಾರನ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಲಾಭ ಅನ್ನೋದನ್ನ ನಾವು ದುಡ್ಡಿನಿಂದ ನೋಡೋದಲ್ಲ, ನಮ್ಮ ಆರೋಗ್ಯದಲ್ಲಿ ನೋಡಬೇಕು ಅಂತ ಈ ಒಂದು ಸಾವಯವ ಭತ್ತದ ಕೃಷಿಯ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಈಗ ನಮ್ಮ ಜಂಟಿ ಕೃಷಿ ನಿರ್ದೇಶಕರಾದಂಥ ಹೊನ್ನಪ್ಪ ಜಿ ಗೌಡ ಸರು ಮಾಹಿತಿ ನೀಡಬೇಕು ಅಂತ ಅವರಲ್ಲಿ ಕೇಳ್ಕೊತೇನೆ. ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ನೀವು ಕೇಳಿರಬಹುದು, ಈಗ ಹರೀಶ್ ಶೆಣೈ ಅವರು ಕೆಲವೊಂದು ತಾಂತ್ರಿಕ ಮಾಹಿತಿಯನ್ನು ನಿಮ್ಮ ಮುಂದಿಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸದಾಶಿವ್ ಮರಕಿಯವರು ಏನು ಭತ್ತದ ಕೃಷಿಯ ಬಗ್ಗೆ ಅವರ ಒಂದು ಅನುಭವವನ್ನು ಸ್ವಾರಸ್ಯಕರವಾಗಿ ತಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ನಿಮ್ಮಲ್ಲಿ ತಲೆಯಲ್ಲಿ ಸುಮಾರು ಯೋಚನೆಗಳಿರ್ಬೋದು. ಏನು ಕೆಲವೊಂದು ವೆರೈಟಿಗಳನ್ನು ಕೇಳಿದಿರಿ, ಮಣ್ಣು ಪರೀಕ್ಷೆ ಕೇಳಿದಿರಿ, ಸಾವಯವ ಭತ್ತ ಕೇಳಿದಿರಿ. ಆದರೆ ಅದನ್ನೆಲ್ಲ ಯಾವ ರೀತಿ ಮಾಡಬೇಕು ಅಂದರೆ ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ಇಲಾಖೆಯ ಪಾತ್ರವೇನು ಅಂತ ನಾನು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಮಣ್ಣು ಪರೀಕ್ಷೆ ಅಂತ ಹೇಳಿದಿರಿ. ಮಣ್ಣು ಪರೀಕ್ಷೆ ಯಾವ ರೀತಿ ಮಾಡಬೇಕಂತ ಹರೀಶ್ ಶೆಣೈ ಅವರು ಹೇಳಿದ್ದಾರೆ. ಆದರೆ ಮಣ್ಣು ಪರೀಕ್ಷೆಯನ್ನು ಎಲ್ಲಿ ಮಾಡಬೇಕು ಯಾರಿಗಾದರೂ ಗೊತ್ತಿದೆಯಾ? ಈಗಾಗಲೇ ಯಾರಾದರೂ ಮಣ್ಣು ಪರೀಕ್ಷೆ ಮಾಡಿದವರು ಇದ್ದಾರೆ ಯಾರಾದರೂ? ಈಗ ಮಣ್ಣು ಪರೀಕ್ಷೆಯನ್ನು ಎಲ್ಲಿ ಮಾಡಬೇಕಂದ್ರೆ ನಮ್ಮ ಇಲಾಖೆಯಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಅಂತ ಇದೆ. ಅಲ್ಲಿ ನೀವು ನಮ್ಮ ರೈತ ಸಂಪರ್ಕ ಕೇಂದ್ರ ಇರ್ಬೋದು ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇರ್ಬೋದು, ಅಲ್ಲಿ ಸಂಪರ್ಕ ಮಾಡಿದರೆ ಅವರು ನಿಮಗೆ ಯಾವ ರೀತಿ ಮಣ್ಣನ್ನು ಸ್ಯಾಂಪಲನ್ನು ತೆಗೆಯಬೇಕು ಮತ್ತು ಯಾವ ರೀತಿ ಪ್ರಯೋಗಾಲಯಕ್ಕೆ ಕಳಿಸ್ಬೇಕು ಅಂತ ಒಂದು ಮಾಹಿತಿ ಕೊಟ್ಟು ನಿಮಗೆ ಫ್ರೀಯಾಗಿ, ಏನು ನೀವು ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ, ಫ್ರೀಯಾಗಿ ಮಣ್ಣು ಪರೀಕ್ಷೆ ಮಾಡುವಂಥ ಒಂದು ಅವಕಾಶವನ್ನು ನಮ್ಮ ಇಲಾಖೆಯಿಂದ ನಾವು ಕಲ್ಪಿಸಿಕೊಟ್ಟಿದ್ದೀವಿ. ಈಗಾಗಲೇ ಸುಮಾರು ನಾವು ಮಣ್ಣು ಪರೀಕ್ಷೆಯನ್ನು ಮಾಡಿ ರೈತರಿಗೆ ಮಣ್ಣು ಆರೋಗ್ಯ ಕಾರ್ಡನ್ನು ವಿತರಣೆ ಮಾಡಿದ್ವಿ. ನನ್ನ ಇಲಾಖೆ ಕಡೆಯಿಂದ ಒಂದೇ ಮನವಿ ಅಂದರೆ, ಈಗ ಏನೇನು ನೀವು ಮಾಡಿಸಿದ್ರಿ ಅಟ್ಲೀಸ್ಟ್ ಆ ಮಣ್ಣು ಆರೋಗ್ಯ ಕಾರ್ಡಲ್ಲಿ ಏನೇನಿದೆ ಯಾರಾದರೂ ನೋಡಿದ್ದೀರಾ? ಮಣ್ಣು ಆರೋಗ್ಯ ಕಾರ್ಡಲ್ಲಿ ಏನೇನಿದೆ ನಿಮ್ಮ ಹಿಂದುಗಡೆ ಪೇಜಲ್ಲಿ ನೋಡ್ಬೋದು. ನೀವು ಏನೇನು ಹಾಕಬೇಕು, ಸಾವಯವ ಗೊಬ್ಬರ ಎಷ್ಟು ಹಾಕಬೇಕು, ರಾಸಾಯನಿಕ ಗೊಬ್ಬರ ಎಷ್ಟು ಹಾಕಬೇಕು, ಸೂಕ್ಷ್ಮ ಪೋಷಕಾಂಶಗಳನ್ನು ಯಾವ ಪ್ರಮಾಣದಲ್ಲಿ ಹಾಕಬೇಕು, ಎಲ್ಲ ಡಿಟೇಲ್ ಆಗಿ ಆ ಸಾಯಿಲ್ ಹೆಲ್ತ್ ಮಣ್ಣು ಆರೋಗ್ಯ ಚೀಟಿ ಅಂತ ಹೇಳ್ತೀವಿ ಅದರಲ್ಲಿ ನಾವು ಕೊಟ್ಟಿರ್ತೀವಿ. ಅಂದರೆ ರೆಕಮೆಂಡೇಷನ್ ಶಿಫಾರಸನ್ನು ಕೊಟ್ಟಿರ್ತೀವಿ. ಹಾಗಾಗಿ ಈಗಾಗಲೇ ಮಣ್ಣು ಪರೀಕ್ಷೆ ಮಾಡಿದವರು ತಮ್ಮ ಹತ್ರ ಮಣ್ಣು ಆರೋಗ್ಯ ಚೀಟಿ ಇದ್ದರೆ ಒಂದು ಸಲ ಅದನ್ನು ಗಮನಿಸಿ ನಿಮ್ಮ ಮಣ್ಣಿನಲ್ಲಿ ಏನೇನಿದೆ ಅಂತ. ಯಾಕಂದರೆ ಈಗ ನಿಮ್ಗೆ ಗೊತ್ತಿರ್ಬೋದು, ಮಣ್ಣು ಯಾವುದೇ ಬೆಳೆ ಬೆಳೆಬೇಕಾದ್ರೆ ಮಣ್ಣಿನ ಆರೋಗ್ಯ ಅತಿ ಇದು ಚೆನ್ನಾಗಿರಬೇಕು. ಈಗ ನೀವು ಮಣ್ಣು ಅಂದರೆ ನಮ್ಮ ಹೊಟ್ಟೆ ಇದ್ದಾಗ, ನಮ್ಮ ಹೊಟ್ಟೆ ಏನಾದರೂ ಕೆಟ್ಟಿದ್ರೆ ಏನಾಗುತ್ತೆ, ಅದೇ ರೀತಿ ಆ ಮಣ್ಣಿನ ಆರೋಗ್ಯ ಹಾಳಾದರೆ ನೀವು ಯಾವುದೇ ರಸಗೊಬ್ಬರ ಇರ್ಬೋದು, ಎಷ್ಟೇ ಪ್ರಮಾಣದಲ್ಲಿ ಹಾಕಿದ್ರೂ ನಿಮಗೆ ಆ ಪ್ರಮಾಣದ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದರ ಮಣ್ಣು ಪರೀಕ್ಷೆ ಬಗ್ಗೆ ನಾನು ಈಗ ಸ್ವಲ್ಪ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಟ್ಟಿದ್ದೀನಿ. ಇನ್ನು ಭತ್ತದ ಕೃಷಿ, ಈಗ ಭತ್ತದ ಕೃಷಿ ಬಗ್ಗೆ ವೆರೈಟಿ ತುಂಬ ತಳಿಗಳ ಬಗ್ಗೆ ಹೇಳಿದ್ದಾರೆ, ಕೂಲಿ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದಿದ್ದಾರೆ. ಹೀಗೆ ನನಗೆ ತಿಳಿದ ಮಟ್ಟಿಗೆ ಪುತ್ತೂರು ಸುಳ್ಯದಲ್ಲಿ ಭತ್ತದ ಕೃಷಿ ಮಾಡುವವರ ಸಂಖ್ಯೆ ತುಂಬ ಕಡಿಮೆ. ನಮ್ಮಲ್ಲಿ ಭತ್ತದ ಕೃಷಿ ಬರುವಂಥದ್ದು ಮೂಡುಬಿದ್ರೆ, ಮಂಗಳೂರು ಭಾಗ, ಬೆಳತಂಗಡಿ, ಸ್ವಲ್ಪ ಬಂಟ್ವಾಳ ಭಾಗದಲ್ಲಿ ಅಷ್ಟೇ ಬರುತ್ತೆ. ಇಲ್ಲಿ ಈ ಸುಳ್ಯದಲ್ಲಂತೂ ಏನು ಒಂದು 50 ಎಕರೆನೂ ಇರಲಿಕ್ಕಿಲ್ಲ, ಅಷ್ಟು ಕಡಿಮೆ ಇದೆ. ಪುತ್ತೂರಲ್ಲೂ ಸೇಮ್ ಇದೆ. ಈಗ ಹೊಸದಾಗಿ ನಾವು ಭತ್ತವನ್ನು ಬೆಳೆಯಬೇಕು ಅಂತ ಏನಾದರೂ ಯೋಚನೆ ಮಾಡಿದರೆ ನಮ್ಮ ಇಲಾಖೆಯಿಂದ ನಿಮಗೆ ಪ್ರಾತ್ಯಕ್ಷಿಕ ಅಂದರೆ ಡೆಮೋಸ್ಟ್ರೇಷನ್ ಅಂತ ಹೇಳ್ತೀವಿ, ನಾವು ಅದನ್ನು ನಿಮಗೆ ಭತ್ತವನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟ ರಸಗೊಬ್ಬರ ಇರ್ಬೋದು ಅದನ್ನು ನಿಮಗೆ ಉಚಿತವಾಗಿ ಕೊಟ್ಟು ನಿಮ್ಮನ್ನು ಭತ್ತ ಬೆಳೆಯಲು ಪ್ರೋತ್ಸಾಹ ಮಾಡುವಂಥ ಒಂದು ಕಾರ್ಯಕ್ರಮ ಇದೆ. ಹಾಗಾಗಿ ಈಗ ಏನು ಭತ್ತದ ಕೃಷಿ ಬಗ್ಗೆ ನಮ್ಮ ಸದಾಶಿವ್ ಮರಕಿಯವರು ತುಂಬ ಸ್ವಾರಸ್ಯಕರವಾಗಿ ಹೇಳಿದ್ದಾರೆ. ಯಾವ ರೀತಿ ನೀವು ಈಗ ಹಡಿಲು ಭೂಮಿ ಅಂತ ಅದನ್ನು ಯಾವ ರೀತಿ ನಾವು ಇದು ಮಾಡಬೇಕು, ಭತ್ತ ಕೃಷಿಯನ್ನು ಮಾಡಬೇಕು ಅಂತ. ಈಗಾಗಲೇ ನಾವು ಕಳೆದ ಸಾಲಲ್ಲೂ ಸುಮಾರು ನಮ್ಮಲ್ಲಿ ಮಂಗಳೂರಲ್ಲಿ ಒಂದು ಸಿರಿಕುಲ ರೈತ ಉತ್ಪಾದಕ ಸಂಸ್ಥೆ ಇದೆ. ಅವರ ಮುಖಾಂತರ ಸುಮಾರು 100ಕ್ಕಿಂತ ಹೆಚ್ಚು ಎಕರೆ ಹಡಿಲು ಭೂಮಿಯನ್ನು ನಾವು ಭತ್ತದ ಕೃಷಿಗೆ
ತಂದಿದ್ದೀವಿ ಕಳೆದ ವರ್ಷ. ಮತ್ತು ಮಕ್ಕಳಿಗೆ ಜಾಗೃತಿ ಕೊಡುವಂಥದ್ದು ಕಾರ್ಯಕ್ರಮಗಳನ್ನು ನಾವು ನಮ್ಮ ಇಲಾಖೆಯ ಮುಖಾಂತರ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈಗ ಈ ಭಾಗದಲ್ಲಿ ಸುಳ್ಯ ಇರ್ಬೋದು, ಪುತ್ತೂರು ಭಾಗದಲ್ಲಿ ಭತ್ತದ ಕೃಷಿ ಮಾಡಬೇಕು ಅಂದರೆ ನಿಮಗೆ ಉಚಿತವಾಗಿ ನಾನೇನು ಹೇಳಿದ್ದೀನಿ ಅದನ್ನು ಕೊಡುವಂಥ ವ್ಯವಸ್ಥೆ ನಮ್ಮ ಇಲಾಖೆಯಲ್ಲಿ ಇದೆ. ಮತ್ತು ಈಗ ಕೂಲಿ ಕಾರ್ಮಿಕರ ಸಮಸ್ಯೆ ಹೇಳಿದ್ರಿ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸಂಘ ಸಂಸ್ಥೆಗಳಿರ್ಬೋದು ಅಥವಾ ನೀವು ಇಂಡಿವಿಜುವಲ್ ರೈತರಿರ್ಬೋದು, ಯಂತ್ರ ನಾಟಿ ಇರ್ಬೋದು, ಮತ್ತು ಇನ್ನೊಂದು ನೀವು ಕಟಾವು ಮತ್ತು ಏನು ಹುಲ್ಲನ್ನು ಇದು ಬೇಲರ್ ಅಂತ ಅದಕ್ಕೆ ಹೈಟೆಕ್ ಹಾರ್ವೆಸ್ಟರ್ ಹಬ್ ಅಂತ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಅದನ್ನು ಒಂದು ಪ್ರಯೋಜನವನ್ನು ತಾವು ಪಡಬಹುದು. ಅದು 50% ಸಬ್ಸಿಡಿಯಲ್ಲಿದೆ. ಹಾಗಾಗಿ ಈಗ ಭತ್ತ ಕೃಷಿ ಮಾಡಲಿಕ್ಕೆ ತುಂಬ ಒಂದು ಇಲಾಖೆಯಿಂದ ಒಂದು ಯೋಜನೆಗಳು ಜಾರಿಗೊಂಡಿದೆ. ಅದೇ ರೀತಿ ಇನ್ನೊಂದು ಈಗ ಸಾವಯವ ಕೃಷಿ ಅವರು ತಳಿ ಬಗ್ಗೆ ಹೇಳಿದ್ರು. ಈಗ ನಮ್ಮ ಇಲಾಖೆಯಲ್ಲೂ ದೇಸಿ ತಳಿಗಳ ಸಂರಕ್ಷಣೆ ಅಂತ ಒಂದು ಕಾರ್ಯಕ್ರಮವನ್ನು ಹೋದ ವರ್ಷದಿಂದ ಜಾರಿಗೆ ಬಂದಿದೆ. ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬೆಳ್ತಂಗಡಿಯ BK ದೇವರಾವ್ ಅಂತ ಸುಮಾರು 100ಕ್ಕಿಂತ ಹೆಚ್ಚು ತಳಿಗಳನ್ನು ಅವರು ಸಂರಕ್ಷಣೆ ಮಾಡಿದ್ದಾರೆ, ದೇಸಿ ತಳಿಗಳನ್ನು. ಅದನ್ನು ನಾವು ಈಗಾಗಲೇ ಅವರ ಒಂದು ಏನು ಅವರು ಬೆಳೆದಿದ್ದಾರೆ ಆ ದೇಸಿ ತಳಿಗಳನ್ನು ನಾವು ಏನು ಬೆಂಗಳೂರು ಯೂನಿವರ್ಸಿಟಿಗೆ ಕೊಟ್ಟು ಅದನ್ನು ಸಂರಕ್ಷಣೆ ಮಾಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಹೀಗೆ ಇಲ್ಲಿ ಈ ಭಾಗದಲ್ಲಿ ಯಾರಾದರೂ ಈ ದೇಸಿ ತಳಿಗಳನ್ನು ಬೆಳೆಯುವ ರೈತರಿದ್ದರೆ ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಿ ಅವರಿಗೆ ಒಂದು ಪ್ರೋತ್ಸಾಹನ ಕೊಡುವಂಥ ಒಂದು ಯೋಜನೆಯೂ ಇದೆ. ಮತ್ತು ಆ ತಳಿಗೆ ಆ ರೈತರ ಹೆಸರಿಡುವಂಥ ಒಂದು ಯೋಜನೆಯನ್ನು ಮುಂದಿನ ದಿನಗಳಿಂದ ನಮ್ಮ ಇಲಾಖೆಯಲ್ಲಿ ಒಂದು ಯೋಜನೆ ಜಾರಿಗೊಳ್ಳುತ್ತೆ. ಹಾಗಾಗಿ ನಿಮ್ಮ ಭಾಗದಲ್ಲಿ ಯಾರಾದರೂ ದೇಸಿ ತಳಿಗಳ ರೈತರಿದ್ದರೆ ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಬಹುದು. ಈಗ ಮತ್ತು ಇನ್ನೊಂದು ಕೆಲವೊಂದು ನಮ್ಮ ಹರೀಶ್ ಅಣ್ಣ ಅವರು ಹೇಳಿದ್ದಾರೆ, ಉದ್ದು, ಹೆಸರು ಮತ್ತು ಏನು ದ್ವಿದಳ ಧಾನ್ಯಗಳು, ಎಣ್ಣೆಕಾಳುಗಳಲ್ಲಿ ಎಳ್ಳಿರ್ಬೋದು, ಮತ್ತು ಮಣ್ಣಿನ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಅಂತೀವಿ, ಸಾವಯವ ಇಂಗಾಲವನ್ನು ಹೆಚ್ಚಿಸಲಿಕ್ಕೆ ಗ್ರೀನ್ ಮ್ಯಾನ್ಯೂರಿಂಗ್ ಸೀಡ್ಸು, ಇವೆಲ್ಲ ನಮ್ಮ ಇಲಾಖೆಯಲ್ಲಿ ಸಬ್ಸಿಡಿಯಲ್ಲಿದೆ. ಈಗ ಈ ವರ್ಷ ನಾವು ಫಸ್ಟ್ ಟೈಮು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 200 ಹೆಕ್ಟರ್ ಉದ್ದನ್ನು ಪ್ರಾತ್ಯಕ್ಷಿಕೆಯಾಗಿ ತಗೊಂಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಏರಿಯಾವನ್ನು ಜಾಸ್ತಿ ಮಾಡುವಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದೆಲ್ಲ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಅಂದರೆ ಫಸ್ಟ್ ಟೈಮ್ ತಾವು ಇಂಟ್ರೊಡ್ಯೂಸ್ ಮಾಡುವ ಸಂಬಂಧ ನಮ್ಮ ಇಲಾಖೆಯಿಂದ ಹೆಸರಿರ್ಬೋದು, ಉದ್ದಿರ್ಬೋದು, ಎಳ್ಳಿರ್ಬೋದು, ಇವೆಲ್ಲ ಉಚಿತವಾಗಿ ರೈತರಿಗೆ ಒಂದು ಕೊಡುವಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಈಗ ಎಲ್ಲ ರೈತ ಮಹಿಳೆಯರಿದ್ದಾರೆ. ಈಗಾಗಲೇ ಹರೀಶ್ ಅಣ್ಣ ಅವರು ಹೇಳಿದ್ದಾರೆ, ನಮ್ಮಲ್ಲಿ ಉತ್ಪಾದನೆ ಜಾಸ್ತಿ ಆಗಿದೆ, ಆದರೆ ಮೌಲ್ಯವರ್ಧನೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಮೌಲ್ಯವರ್ಧನೆ ಏನು ಯಾವುದೇ ಪ್ರಾಡಕ್ಟ್ ಇರ್ಬೋದು, ನಿಮಗೆ ಮಾರ್ಕೆಟ್ ಸಿಗಬೇಕಂದ್ರೆ ಮೌಲ್ಯವರ್ಧನೆ ಅತಿ ಇಂಪಾರ್ಟೆಂಟು. ಈ ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ PMFME ಅಂದರೆ ಪ್ರಧಾನಮಂತ್ರಿಗಳ ಕಿರು ಉದ್ಯಮ ಸಂಸ್ಕರಣಾ ಯೋಜನೆ ಅಂತ ಒಂದಿದೆ. ಇದರಲ್ಲಿ ನೀವು ಏನು ಈಗಾಗಲೇ ಉದ್ಯಮ ಇದ್ದರೆ ಅದನ್ನು ಎಕ್ಸ್ಟೆನ್ಷನ್ ಅಂದರೆ ವಿಸ್ತರಣೆಗೂ ಅವಕಾಶ ಇದೆ, ಹೊಸ ಉದ್ಯಮವನ್ನು ಸಹ ಪ್ರಾರಂಭ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇದರಲ್ಲಿ 50% ಸಬ್ಸಿಡಿ ಇದೆ. ಅಂದರೆ 15 ಲಕ್ಷದವರೆಗೆ ನಾವು ಸಬ್ಸಿಡಿಯನ್ನು ಇದರಲ್ಲಿ ತಗೊಳ್ಬೋದು. ಹಾಗಾಗಿ ಈಗ ಏನು ರೈತ ಮಹಿಳೆಯರಿದ್ದೀರಿ, ನೀವು ಕೆಲವೊಂದು ಉದ್ಯಮಗಳಲ್ಲಿ ತೊಡಗಿಸ್ಕೊಂಡಿರ್ಬೋದು, ಅಥವಾ ಈಗ ಹೊಸ ಉದ್ಯಮವನ್ನು ಮಾಡಬೇಕಂತ ಯೋಚನೆ ಮಾಡಿರ್ಬೋದು. ಈ ಒಂದು ಯೋಜನೆಯನ್ನು ತಾವು ಸದುಪಯೋಗ ಪಡಿಸ್ಕೊಳ್ಬೋದು. ಇನ್ನು ಸದಾಶಿವ ಮರ್ಕೆ ಅವರು ನಾನು ಅವ್ರಿಗೆ ಅವರ ಹೊಲಕ್ಕೆ ಭೇಟಿ ಕೊಟ್ಟಿದ್ದೆ, ಅಂದರೆ ಒಂದು 4 ಮಂತ್ಸ್ ಬ್ಯಾಕು. ಅವ್ರದ್ದು ಏನು ಅಂದ್ರೆ ವಿಶಿಷ್ಟ ಏನಂದರೆ, ಅವ್ರು ತಾವಷ್ಟೇ ಜೀವನ ಮಾಡ್ತಾ ಇಲ್ಲ, ಪ್ರಾಣಿಗಳು, ಪಕ್ಷಿಗಳು, ಅಂದರೆ ಅವರೆಲ್ಲ ಫ್ರೂಟ್ಸ್ ಗಿಡ ಇದೆ, ಎಲ್ಲ ಕೆಲವೊಂದು ಬೀಳತ್ತೆ, ಉಳ್ಕೊಂಡಿರೋದು ಮಾತ್ರ ಅವ್ರು ತಿನ್ನುವಂಥದ್ದು. ಕೆಳಗಡೆ ಬಿದ್ದಿರುವುದೆಲ್ಲ ಪ್ರಾಣಿ ಪಕ್ಷಿಗಳಿಗೆ ಅವರು ಅದನ್ನು ಇದು ಮಾಡ್ತಿದ್ದಾರೆ. ಅಂದರೆ ಯಾವುದೂ ಬಿಡಲ್ಲ ಅವರು ಪ್ರಾಣಿ ಪಕ್ಷಿಗಳನ್ನು. ಅಷ್ಟು ತುಂಬ ಮುತುವರ್ಜಿಯಿಂದ ಅವರು ಆರ್ಗ್ಯಾನಿಕ್ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಆರ್ಗ್ಯಾನಿಕ್ ಕೃಷಿಗೆ ಸಂಬಂಧಪಟ್ಟಂತೆ ಈಗ ನಮ್ಮಲ್ಲಿ NMNF ಅಂತ ಒಂದು ಯೋಜನೆ ಬಂದಿದೆ. ಈಗ ತಾವು ಕೆಲವೊಬ್ಬರಿಗೆ ಗೊತ್ತಿರ್ಬೋದು, ತಮ್ಮದು ಕ್ಲಸ್ಟರ್ ಇರ್ಬೋದು ಇಲ್ಲಿ ಪುತ್ತೂರಲ್ಲಿ ಅಥವಾ ಸುಳ್ಯ ಭಾಗದಲ್ಲಿ. ಈಗ ಏನು ಅದು ರೈತರಿಗೆ 1 ಎಕರೆಗೆ ನಾವು 4,000 ರೂಪಾಯಿಯನ್ನು ಪ್ರೋತ್ಸಾಹನ ಕೊಡ್ತೀವಿ ಪ್ರತಿ ವರ್ಷಕ್ಕೆ. ಅಂದರೆ ಅದು 3ನೇ ವರ್ಷಕ್ಕೆ ಅವರು ಫುಲ್ ಸಾವಯವವಾಗಿ ಸರ್ಟಿಫಿಕೇಷನ್ ಆದರೆ ನೆಕ್ಸ್ಟ್ ಅವರನ್ನು ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಮಾಡುವಂಥ ಯೋಜನೆಯನ್ನು ನಮ್ಮ ಇಲಾಖೆಯಿಂದ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಯೋಜನೆಗಳು ತುಂಬ ಇದ್ದಾವೆ. ಅದರ ಒಂದು ಸದುಪಯೋಗವನ್ನು ತಾವು ಈಗೇನು ಕೃಷಿ ಮೇಳದಲ್ಲಿ ಸುಮಾರು ಎಲ್ಲ ಸ್ಟಾಲ್ಗಳಿದ್ದಾವೆ ಅಥವಾ ತಾಂತ್ರಿಕ ಮಾಹಿತಿ ಇದೆಯೇ, ಅದನ್ನು ಪಡ್ಕೊಂಡು
ಏನು ರೈತರೇನು ನಾವು ಹೇಳ್ತೀವಿ, ರೈತರ ಆದಾಯ ದ್ವಿಗುಣಗೊಳಿಸಬೇಕು ಅಂತ, ಆ ನಿಟ್ಟಿನಲ್ಲಿ ತಾವು ಪ್ರಯತ್ನ ಮಾಡಬೇಕಂತ ಹೇಳ್ತಾ ನನಗೇನು ಅಧ್ಯಕ್ಷತೆ ವಹಿಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮೆಲ್ಲ ಕೃಷಿಕ ಸಮಾಜದ ಅಧ್ಯಕ್ಷರಿರ್ಬೋದು ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ನಮ್ಮ ಜಂಟಿ ಕೃಷಿ ನಿರ್ದೇಶಕರು ನಮ್ಮ ಇಲಾಖೆಯ ಕೃಷಿ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳ ಬಗ್ಗೆ ಮತ್ತು ತಾಂತ್ರಿಕ ಮಾಹಿತಿಗಳ ಬಗ್ಗೆ ತಮಗೆ ನೀಡಿದ್ದಾರೆ. ಖಂಡಿತವಾಗ್ಲೂ ಇದನ್ನು ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕ ಮಾಡ್ಕೋಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ. ತಮ್ಮದೇನು ಪ್ರಶ್ನೆ ಇಲ್ಲ ಅಂತಂದರೆ ಇದೊಂದು ಮಾಹಿತಿ ಕಾರ್ಯಾಗಾರನ ಈಗಾಗಲೇ ನಾನು ಹೇಳಿದೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಎಳ್ಳು ಬೆಳೀಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ. ಕಪ್ಪು ಎಳ್ಳು ತಿಲೋತ್ತಮ ಅನ್ನೋ ಒಂದು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಹೊಸ ತಳಿ ಇದು. ಯಾರಾದರೂ ರೈತರು ನಿಮಗೆ ಇಷ್ಟ ಇದ್ದರೆ ನನ್ನ ಹತ್ರ ಹೆಸರು ನೋಂದಾಯಿಸಿದರೆ ನಿಮಗೆ ಉಚಿತವಾಗಿ ಬೀಜವನ್ನು ಪ್ಲಸ್ ತಾಂತ್ರಿಕ ಮಾಹಿತಿಯನ್ನು ಹೇಗೆ ಬೆಳೆಸ್ಬೇಕಂತೇಳಿ ನಾವು ಮಾಹಿತಿಯನ್ನು ಕೊಡ್ತೀವಿ. ಈಗಾಗಲೇ ನಾನು ಹಲವಾರು ಗ್ರೂಪ್ಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ಮಾಹಿತಿಯನ್ನು ಹಾಕಿದ್ದೆ. ಯಾವ ರೈತರು ಮುಂದೆ ಬರ್ತಾಯಿಲ್ಲ, ಅದೊಂದು ನಿಜವಾಗ್ಲೂ ವಿಷಾದನೀಯ. ಸುಗ್ಗಿ ಆದ ನಂತರ ಭತ್ತದ ಗದ್ದೆಯನ್ನು ಪಡೀಲಿ ಬಿಡಲಿಕ್ಕೆ ಇಷ್ಟಪಡ್ತಾರೆ ಹೊರತು ಅಲ್ಲಿ ಏನು ಬೆಳೆ ಬೆಳೀಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಖಂಡಿತವಾಗಿಯೂ ಇದು ಭತ್ತದ ಗದ್ದೆಯನ್ನು ಹಡೀಲಿ ಬಿಡದೆ ಎಣ್ಣೆಕಾಳುಗಳನ್ನು ಬೆಳೀಲಿಕ್ಕೆ ತಾವು ಮಾಡಬೇಕಂತ ಕೇಳ್ತೀನಿ. ಯಾರಾದರೂ ಇಷ್ಟ ಇದ್ದರೆ ನಿಮಗೇನಾದರೂ ಎಣ್ಣೆಕಾಳು ಅಥವಾ ಮುಖ್ಯವಾಗಿ ಎಳ್ಳು ಬೆಳೆ ಇದು ತಳಿ ತಿಲೋತ್ತಮ ಅಂಥೇಳಿ ಕೇರಳ ವಿಶ್ವವಿದ್ಯಾಲಯದ ಹೊಸದಾಗಿ ಬಿಡುಗಡೆ ಆದ ತಳಿ ಇದು. ಇದನ್ನು 1 ಎಕರೆಗೆ 1 kg ಸಾಕಾಗುತ್ತೆ. ಅರ್ಧ ಎಕರೆ ಮಾಡೋರಿದ್ದರೆ ಅರ್ಧ ಎಕರೆ ಕೊಡ್ತೀನಿ. ಇದ್ರ ಜೊತೆಗೆ ನಿಮಗೆ ಬೇಕಾದ ತಾಂತ್ರಿಕ ಮಾಹಿತಿಯನ್ನು ಬೆಳೀಲಿಕ್ಕೆ ಯಾವ ತಾಂತ್ರಿಕ ಮಾಹಿತಿ ಬೇಕು ಇದನ್ನು ಕೊಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ಯಾರಾದರೂ ಇದ್ದರೆ ನೀವು ನನ್ನನ್ನು ಸಂಪರ್ಕಿಸ್ಬೋದು. ಧನ್ಯವಾದಗಳು. ಹಲೋ ಸರ್, ಜೆ ಡಿ ಅವರಿಗೆ ಒಂದು ಪ್ರಶ್ನೆ. ಈಗ ನಾನು ಪಾರಂಪರಿಕವಾಗಿ 1968ರಲ್ಲಿ ಪ್ರಾರಂಭ ಭತ್ತದ ಬೇಸಾಯ. ಒಂದು ಅಡಿಕೆ ಗಿಡ ಇರಲಿಲ್ಲ. ಆಗ ಕಟ್ಟಬಣ್ಣಿಯಲ್ಲಿ ಅಡಿಕೆ ಗಿಡ ಇತ್ತು, ಎಲ್ಲ ಪಲ್ಲಟ ಆಯಿತು. ಈಗ ನನ್ನಲ್ಲಿ ಉಳಿದ ಎಲ್ಲ ಕೃಷಿ ಆಗಿದೆ. ಡ್ರೈ ಲ್ಯಾಂಡ್ನಲ್ಲಿ ಗೇರು ಬೆಳೆ ಮಾಡಿದ್ದೇನೆ, ರಬ್ಬರ್ ಮಾಡಿದ್ದೇನೆ, ಮತ್ತು ವೆಟ್ಲ್ಯಾಂಡ್ನಲ್ಲಿ ನಾವು ಅಡಿಕೆ ಬೆಳೆಸಿದೆ. ಇನ್ನು ಸ್ವಲ್ಪ 1-2 ಎಕರೆ ಜಾಗ ನಾನು ಅಡಿಕೆ ಒಣಗಿಸಲಿಕ್ಕೆ ಇಟ್ಕೊಂಡಿದ್ದೇನೆ. ಮತ್ತು ಕಳೆದ 4 ವರ್ಷದ ಹಿಂದೆ ಕೂಡ ಒಂದು ಮುಡಿ ಅಂದರೆ 60-40 kg ಬಿತ್ತನೆ ಬೀಜ ಆಗುವಂಥ ಜಾಗ, ಒಂದು ಮುಡಿ ಅಂದರೆ 60 ಸೆನ್ಸ್ ಅಷ್ಟವರೆಗೆ ಇಟ್ಟುಕೊಂಡು ಮಾಡಲಿಕ್ಕೆ ಆಗಲಿಲ್ಲ. ಅದರಲ್ಲಿ ನಮಗೆ ಆರ್ಥಿಕವಾಗಿ ಲಾಭ ಸಿಗಲಿಲ್ಲ ಅಂತ ಬಿಟ್ಟುಬಿಟ್ಟೆ. ಅದರಲ್ಲಿ ಕೂಡ ಅಡಿಕೆ ತೋಟ ಆಯಿತು. ಈಗ 1.5-2 ಎಕರೆ ಜಾಗದಷ್ಟು ನಾನು ಅಡಿಕೆ ಒಣಗಿಸಲಿಕ್ಕೆ ಜಾಗ ಇಟ್ಕೊಂಡಿದ್ದೇನೆ. ಅದರಲ್ಲಿ ಒಂದು ಡ್ರೈ ಲ್ಯಾಂಡ್ ಅದರಲ್ಲಿ ಒಂದು ಬೆಳೆ ಮಾಡಿ 2ನೇ ಬೆಳೆ ಮಾಡಲಿಕ್ಕೆ ಆಗೋದಿಲ್ಲ, ಅಡಿಕೆ ಒಣಗಿಸಬೇಕು. ಯಾವ ತಳಿ ಅನ್ನೋದರಲ್ಲಿ ಡ್ರೈ ಲ್ಯಾಂಡಲ್ಲಿ ಮಾಡಲಿಕ್ಕೆ ಆಗ್ತದೆ. ಏನು ನಮ್ಮ ಸ್ವಲ್ಪ ಅಡಿಕೆ ಸಿಪ್ಪೆ ಎಲ್ಲ ಹಾಕೋದು, ಸ್ವಲ್ಪ ಸುಡುಮಣ್ಣು ಹಾಕಿ ಒಂದು ಡ್ರೈ ಬೆಳೆ ಮಾಡ್ತಾರೆ ಕೆಲವು ಮಂದಿ. ನೀರಾವರಿ ಕೂಡ ಮಾಡ್ಬೋದು, ಒಂದು ಬೆಳೆ ಮಾಡ್ಬೋದು. ಆದರೆ ಇದು ಮಣ್ಣು ಡ್ರೈ ಇರ್ತದೆ, ಅದನ್ನೇನಾದರೂ ಉಳುಮೆ ಮಾಡಿ ಅದರಲ್ಲಿ ಬೆಳೆ ಮಾಡಿದ್ದು ನೋಡಿದೆ ನಾನು, ಕೆಲವು ವಾಟ್ಸಪ್ನಲ್ಲಿ ಬಂದಿದೆ. ಅದಕ್ಕೆ ಯಾವ ತಳಿ ಸೂಕ್ತ, ಹೇಗೆ ಮಾಡಬೇಕು ಅಂತ ಆಸೆ ಉಂಟು. ನಮ್ಮ ಮಣ್ಣಿನಲ್ಲಿ ಬೆಳೆದಂಥ ಆಹಾರವನ್ನು ನಾವು ಉಂಡವರು ಹಿಂದಿನ ಕಾಲದಲ್ಲಿ. ನಮ್ಮಲ್ಲಿ ಒಂದು ಬೇನೋಡಂಡ ಉಣ್ಣೋಂಡ ಬೇನೋಡು ಅಂತ ಇತ್ತು. ಅನ್ನ ಮಾಡ್ತಿದ್ದ ನಮ್ಮ ಕೆಲಸಗಾರರಿಗೆ ಕೂಡ ಭತ್ತವನ್ನೇ ಕೊಡ್ತಿದ್ದ. 4 ಸೇರು ಭತ್ತ ಅವರಿಗೆ ಸಂಬಳ ಕೊಟ್ಟು ಕೆಲಸ ಮಾಡಿಸಿದ್ದವನು ನಾನು. ಅದರಲ್ಲಿ ಅವ್ರಿಗೆ ತೃಪ್ತಿ ಇತ್ತು. ಆ 4 ಸೇರು ಭತ್ತ ಕೊಂಡೋಗಿ ಅವರೇ ಬೇಯಿಸುವುದು, ಅವರೇ ಕುಟ್ಟಿ ಅವರೇ ಅದನ್ನು ಉಣ್ಣುವುದು ನಮ್ಮದೇ. ಅದು ಕೂಡ ಆಗ ಸಾವಯವವೇ ಕೃಷಿ. ಮತ್ತು ನಮ್ಮ ಎ ಪಿ ಅವರು ಹೇಳಿದಾಗೆ ರಸಗೊಬ್ಬರ ಹಾಕಲಿಕ್ಕೆ ನಮ್ಮ ಮನೆ ಅಂಗಳದಲ್ಲಿ ಬಂತು. ಯಾವುದು ಅವರ ಪ್ರಾತ್ಯಕ್ಷಿಕೆಗಳು, ಸುಫಲದವರು ತಂದವರು ಅವರ ವಾಹನ ನಿಲ್ಲಿಸಿ ನಮಗೆ ಪ್ರಚೋದನೆ ಎಲ್ಲ ಕೊಟ್ಟರು. ಪ್ರಚೋದನೆ ಕೊಡುವಾಗ ನಮಗೂ ಆಯಿತು, ಸ್ವಲ್ಪ ಜಾಸ್ತಿ ಆಹಾರವನ್ನು ಬೆಳೆಸ್ಕೊಳ್ಳುವಂತ ಆಯಿತು. ಅದ ನಂತರ ಕೀಟಗಳ ಬಾಧೆ ಎಲ್ಲ ಬಂದು ನಾವು ಪಲ್ಲಟರಾದ್ದು ಯಾಕೆ ಅಂದರೆ ಅಡಿಕೆಗೆ ನಮಗೆ ಎಲ್ಲರಿಗೊಂದು ಮನಸ್ಸಿನ ಅಡಿಕೆ ಅಂತಾಯಿತು. ಈಗ ನಿನ್ನೆ ಅಡಿಕೆ ಒಂದು ಕಾರ್ಯಾಗಾರ ಇತ್ತು, ಭಯಂಕರ ಜನ ಬಂದಿದ್ದರು. ಈಗ ಅಡಿಕೆ ತಲೆಯಲ್ಲಿ ಹಿಡ್ಕೊಂಡಿದೆ, ಅದನ್ನು ಬಿಡಿಸಲಿಕ್ಕೆ ಆಗೋದಿಲ್ಲ. ನಿನ್ನೆ ಯಾಕೆ ಅಷ್ಟು ಜನ ಬಂದಿದ್ರು ಅಂದರೆ ಈಗೆಲ್ಲ ರೋಗ ಪ್ರಾರಂಭ ಆಗಿದೆ. ಅಡಿಕೆ ಕೂಡ ಕೊಳೆ ಸುಳಿ ರೋಗ. ನಾನು 60 ವರ್ಷ ಕಳೆದಂಥ ಅಡಿಕೆ, 30 ವರ್ಷ ಕಳೆದಂಥ ಅಡಿಕೆ, ಪ್ರಾಯ ಆದ ಅಡಿಕೆಗಳಿಗೆ ಕೊಳೆ ಸುಳಿ ರೋಗ, ಸಣ್ಣ ಒಂದೊಂದು ಗಿಡಗಳಿಗೆ ಸುಳಿ ರೋಗ, ಇಂಥದ್ದೆಲ್ಲ ಅಡಿಕೆ ಮರಗಳೇ ಸತ್ತು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗೆ ಎಲ್ಲ ನಿನ್ನೆ ತುಂಬ ತಲೆಯಲ್ಲಿ ಆ ಜಿಜ್ಞಾಸೆಗಳನ್ನು ಇಟ್ಟುಕೊಂಡು ಅಡಿಕೆಯ ಬಗ್ಗೆ ಪ್ರಶ್ನೆ ಕೇಳಲಿಕ್ಕೆ ನಿನ್ನೆ ತುಂಬ ಜನ ಬಂದಿದ್ದರು. ನಾಗರಾಜರು ಬಂದಿದ್ದರು, ನಮ್ಮ CP ಸರ್.
ಇವತ್ತು ಭತ್ತಕ್ಕೆ ಸ್ವಲ್ಪ ಜನ ಬತ್ತಿದೆ, ಅದು ನಾವು ಇದ್ದೇವೆ, ಹಿಂದೆ ಮಾಡಿದವರು ಇದ್ದೇವಲ್ಲ, ನಮಗೆ ಅದರ ಬಗ್ಗೆ ಒಂದು ಆಶಾ ಮನೋಭಾವ ಉಂಟು. ಒಂದು ಸ್ವಲ್ಪ ಆದರೂ ಮಾಡುವ ಇನ್ನು ಮುಂದಕ್ಕಾದರೂ. ನಷ್ಟದ ಪ್ರಶ್ನೆ ಬಿಡುವ, ಲಾಭ ನಷ್ಟ ಬೇಡ. ಅದರಲ್ಲಿ ಎ ಪಿ ಅವರು ಹೇಳಿದಾಗೆ ನಮ್ಮ ಜಮೀನಲ್ಲಿ ನಮ್ಮ ಧರಿತ್ರಿಯಲ್ಲಿ ಬೆಳೆಸಿದ ಅನ್ನ ಉಂಡ್ರೆ ನಮಗೆ ಅದು ತೃಪ್ತಿ ಸಿಗ್ಬೋದು, ಇನ್ನು ಪ್ರಾಯದ ಹೊತ್ತಿನಲ್ಲಾದರೂ ಅಂತೇಳಿ ಒಂದು ಯೋಚನೆ ಉಂಟು ನನಗೆ. ಬರುವ ವರ್ಷ ಆದರೂ ಮಾಡಬೇಕು, ಕಳೆದ ವರ್ಷ ಮಾಡಬೇಕು ಅಂತ ಇತ್ತು, ಮಾಡಲಿಕ್ಕೆ ಏನು ಮನಸ್ಸು ಬರಲಿಲ್ಲ. ಈಗ ಸ್ವಲ್ಪ ಇವರ ಮಾತನ್ನು ಕೇಳಿ ಇಲ್ಲಿಯ ಕೃಷಿ ಮೇಳದಲ್ಲಿ ಭಾಗವಹಿಸಿ ಸ್ವಲ್ಪ ಮನಸ್ಸು ಬಂದಿದೆ. ಯಾವ ತಳಿಯನ್ನು ಮಾಡ್ಬೋದು, ನಾವು ನೀರಾವರಿ ಅಲ್ಲ, ಡ್ರೈ ಲ್ಯಾಂಡ್ನಲ್ಲಿ ಉಳುಮೆ ಮಾಡೋದು, ಅದಕ್ಕೆ ಮಾಡಿದ್ದನ್ನು ನೋಡಿದೆ ನಾನು. ಅದಕ್ಕೆ ಸುಡು ಮಣ್ಣೆಲ್ಲ ಹಾಕೋದು, ಮತ್ತು ನಮ್ಮಲ್ಲಿ ತುಂಬ ಅಡಿಕೆ ಸಿಪ್ಪೆ ಉಂಟು, ಅದನ್ನು ಸ್ವಲ್ಪ ಒಣಗಿಸಿ ಅದರ ಮೇಲೆ ಹಾಕಿ ಹಾಗೇ ಬಿತ್ತಿ, ನಮ್ಮ ಹಿಂದೆಲ್ಲ ಅದು ಮಾಡ್ತಿದ್ರು, ಗುಡ್ಡದಲ್ಲಿ ಕೂಡ ಮಾಡ್ತಿದ್ರು. ಹಾಗೆ ಮಾಡಲಿಕ್ಕೆ ಯಾವ ತಳಿ ಉತ್ತಮ, ಆ ತಳಿ ಏನಾದರೂ ನಿಮ್ಮಲ್ಲಿದ್ದರೆ ನನಗೆ ಒಂದು 20-30 kg ತಳಿ ಭತ್ತ ಸಿಕ್ಕಿದರೆ ಮುಂದಿನ ದಿನಗಳಲ್ಲಿ ಮಾಡೋ ಯೋಚನೆಯನ್ನು ನಾನು ಮಾಡ್ತಾ ಇದ್ದೇನೆ. ಈಗ ತಳಿ ಅಂತ ಈಗ ಇಲ್ಲಿ ಏನಂದರೆ ಬಾಯ್ಲ್ಡ್ ರೈಸ್ ಆಲ್ಮೋಸ್ಟ್ ಉಪಯೋಗ ಮಾಡುವಂಥದ್ದು. ಹಾಗಾಗಿ ನೀವು ತಳಿ MO4 ಮಾಡ್ಬೋದು. ಅದಕ್ಕೆ ಈಗ ಸ್ವಲ್ಪ ಇಂಪ್ರೂವ್ಡ್ ಅಂದರೆ ಸಹ್ಯಾದ್ರಿ ಬ್ರಹ್ಮ ಅಂತ ಇದೆ, ಅದನ್ನು ನಾವು ಇಲಾಖೆಯಿಂದನೇ ಕೊಡ್ತೀವಿ ನಿಮಗೆ. ಇನ್ನು ನೀವು ಭತ್ತ ಬೆಳಿತೀವಿ ಅಂದರೆ ನಮಗೆ ತುಂಬ ಖುಷಿ, ಇಲಾಖೆಯವರಿಗೆ ನಾವು ನಿಮಗೆ ಉಚಿತವಾಗಿ ಕೊಡ್ತೀವಿ. ಹಾಗಾಗಿ ಸಹ್ಯಾದ್ರಿ ಬ್ರಹ್ಮ ಇದೆ, ಸಹ್ಯಾದ್ರಿ ಪಂಚಮುಖಿ ಇದೆ, ನೀವು ಈಗಾಗಲೇ ಬೆಳೆಯುವಂಥ MO4 ಇದೆ. ಈ ಯಾವುದೇ ವೆರೈಟಿಯನ್ನು ನೀವು ಬೆಳೆಬೋದು. ಅಂದರೆ ಈಗ ನೀವು ಮುಂಗಾರು ಹಂಗಾಮಿನಲ್ಲಿ ಬೆಳೆಯುವಂಥದ್ದು ಒಂದೇ ಬೆಳೆ, ಹಾಗಾಗಿ ಅದಕ್ಕೇನು ಅಷ್ಟೇನು ಇರಿಗೇಷನ್ ಫೆಸಿಲಿಟಿ ಏನು ಅವಶ್ಯಕತೆ ಇಲ್ಲ ಅಂತ. ಯಾಕಂದ್ರೆ ನಮ್ಮಲ್ಲಿ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇರೋದ್ರಿಂದ ಇರಿಗೇಷನ್ ಏನು ಅಷ್ಟೇನು ಅವಶ್ಯಕತೆ ಇಲ್ಲ, ಬೆಳೆಬೋದು. ಅಟ್ಲೀಸ್ಟ್ 1 ಎಕರೆಗೆ ನೀವು ಈ ವರ್ಷ ನೆಕ್ಸ್ಟ್ ಇಯರ್ ಇದು ಮಾಡಿದ್ರೆ ಮುಂದಿನ ವರ್ಷದನ್ನು ಅದನ್ನು ಜಾಸ್ತಿ ಮಾಡ್ಬೋದು. ಮಳೆ ಅಂದರೆ ಡ್ರೈ ಲ್ಯಾಂಡ್ ಅಂದರೆ ಮಳೆ ಬರುತ್ತೆ, ನಮ್ಮಲ್ಲಿ ಏನು ಅಷ್ಟು ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಸರಿಯಾಗಿ ಅದನ್ನು ಉಳುಮೆ ಮಾಡಬೇಕು. ಸ್ವಲ್ಪ ಆರ್ಗ್ಯಾನಿಕ್ ಗೊಬ್ಬರ ಇರ್ಬೋದು, ಸುಣ್ಣ ಇರ್ಬೋದು, ಅದನ್ನೆಲ್ಲ ಸ್ವಲ್ಪ ನೀವು ಮಾಡಿದರೆ ಒಳ್ಳೆ ಇಳುವರಿಯನ್ನು ಪಡೆಯಬಹುದು. ಅರ್ಜಿಯನ್ನು ಬೇಡ, ನೀವು ನಮ್ಮ ರೈತ ಸಂಪರ್ಕ ಕೇಂದ್ರ ಏನು ನಮ್ಮಲ್ಲಿ ಅರೌಂಡ್ ಮೇ ಮಂತಲ್ಲಿ ಬೀಜ ಎಲ್ಲ ಬರುತ್ತೆ, ಮತ್ತು ಡೆಮೋನ್ಸ್ಟ್ರೇಷನಿಗೆ ಸಂಬಂಧಪಟ್ಟಂತನೂ ಬಿತ್ತನೆ ಬೀಜ ಬರುತ್ತೆ. ಆವಾಗ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಆಯಿತು. ಏನು ನಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿದೆ. ಈಗ ನಾವು ಫಸ್ಟಿಗ ಏನು ಡೆಮೋನ್ಸ್ಟ್ರೇಷನ್ಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀವಿ. ಅಟ್ಲೀಸ್ಟ್ ಸ್ವಲ್ಪ ಏರಿಯಾನ ನಮ್ಮ ಇಲಾಖೆ ಕಡೆಯಿಂದ ಜಾಸ್ತಿ ಮಾಡೋಣ ಅಂತ. ಹಾಗಾಗಿ ನಿಮಗೆ ಉಚಿತವಾಗಿ ಅದಕ್ಕೆ ಸಂಬಂಧಪಟ್ಟ ಬೀಜ, ರಸಗೊಬ್ಬರ ಎಲ್ಲ ಕೊಟ್ಟು ಅದನ್ನು ನಾವು ಪ್ರಾತ್ಯಕ್ಷಿಕೆ ಅಂತ ಮಾಡಿಕೊಂಡು ನಿಮಗೆ ಭತ್ತ ಬೆಳಲಿಕ್ಕೆ ಪ್ರೋತ್ಸಾಹನ ಕೊಡುವೆ. ಬೀಜ 30 kg ಬೇಕಾಗುತ್ತೆ, 1 ಚೀಲ 25. ನೀವು ಮಷಿನ್ ಬೇಕಿದ್ರೆ ಮಷೀನಲ್ಲೂ ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ಬೋದು, ಮಷಿನ್ ಟ್ರಾನ್ಸ್ಪ್ಲಾಂಟಿಂಗು, ಅದು ನಾಟಿನೂ ಮಾಡಿಸ್ಬೋದು. ಏರೋಬಿಕ್ ರೈಸ್ ಅಂದರೆ ಇಲ್ಲಿ ನೀರನ್ನು ನಿಲ್ಲಿಸೋದಿಲ್ಲ. ಮುಖ್ಯವಾಗಿ ಒಂದು ಉಳುಮೆಯನ್ನು ಮಾಡಿ ಅಲ್ಲಿ ಸಾಲನ್ನು ತೆಗೆದು ಅಲ್ಲಿ ಬೀಜವನ್ನು ಹಾಕ್ತಾರೆ. ಸೊ ಅದು ನೀವು ಹೇಳಿದಾಗೆ ಡೈಲ್ಯಾಂಡಲ್ಲಿ ಮಾಡುವಂಥದ್ದು ಏರೋಬಿಕ್ ರೈಸ್ ಅಂತೇಳಿ. ಸೊ ಅಲ್ಲಿ ಆ ತಳಿಗಳನ್ನು ಬಳಕೆ ಮಾಡ್ತಾರೆ ನೀವು ಹೇಳಿದಾಗೆ. ಬಟ್ ನಮ್ಮಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ MO4 ಬಳಕೆ ಮಾಡಿಲ್ಲ. ಅತಿಕೈ ಅಂತ ಬರುತ್ತೆ ಲೋಕಲ್ ವೆರೈಟಿ, ಅದು ಸಹ ಬಳಕೆ ಮಾಡ್ಬೋದಾಗಿದೆ. ರಕ್ತಶಾಲಿ ಅಕ್ಕಿ ಅಂದರೆ ಎಲ್ಲಿ ಸಿಗುತ್ತೆ ಅಂತ? ರಕ್ತಶಾಲಿ ಅಲ್ಲ, ಗಂಧಶಾಲಿ. ಅದು ಗಂಧಶಾಲಿ ಅಲ್ಲ, ಇನ್ನೊಂದು ರಕ್ತಶಾಲಿ ಅಂತೇಳಿ ಇಲ್ಲ. ಏನೋ ಶುಗರಿಗೆ ಆ ಅಕ್ಕಿ ಅನ್ನ ಊಟ ಮಾಡಿದರೆ ಆಗ್ತದೆ ಅಂತೇಳಿ ಕೇಳಿ ತಿಳ್ಕೊಂಡೆ ಸರ್. ಅಲ್ಲ, ಇರ್ಬೋದು ಅದು. ಯಾಕೆಂದರೆ ನಮ್ಮಲ್ಲಿ ಸಾಧಾರಣ ಸ್ವಾತಂತ್ರ್ಯ ಬರುವ ಕಾಲದಲ್ಲಿ 2 ಲಕ್ಷ ತಳಿಗಳಿತ್ತು ಭಾರತದಲ್ಲಿ. ಅದರಲ್ಲಿ ಎಲ್ಲ ತಳಿಗಳಿಗೂ ಕೂಡ ಒಂದೊಂದು ಔಷಧೀಯ ಮಹತ್ವ ಇತ್ತು. ಈಗ ನಮ್ಮ ಊರಿನಲ್ಲಿ ಅತಿಕರಾಯ ಅಂತೇಳಿ ಮಾಡ್ತಿದ್ದು, ಅದಕ್ಕೆ ಭಾರಿ ಔಷಧೀಯ ಮಹತ್ವ ಉಂಟು ನಮಗೆ. ಹೌದು, ಇವತ್ತೀಗ ನಮಗೆ ಈ ಆಧುನಿಕ ತಳಿಗಳ ಸಂಭ್ರಮದಲ್ಲಿ ಇಂಥ ತಳಿಗಳೆಲ್ಲ ಹೆಚ್ಚು ಕಮ್ಮಿ ನಾಶವೇ ಆಗಿ ಹೋಗಿದೆ. ಇವತ್ತೀಗ ಗಂಧಸಾಲೆ ಸಹ ನಾನು ಹಾಗೆ ಈಗ ಶತಮಾನಗಳಿಂದ ಮಾಡಿದ ಗಂಧಸಾಲೆಯನ್ನು ನಾನು ಬಿಡಬೇಕಾದ ಪರಿಸ್ಥಿತಿ ಬಂದಿದೆ. ಯಾಕೆಂತೇಳಿದರೆ ಅದು ಮೆಷಿನ್ ನಾಟಿಗೆ ಆಗೋದಿಲ್ಲ ಅದು. ಯಾಕೆಂದರೆ ಅದು 6 ತಿಂಗಳ ಬೆಳೆ ಆದ ಕಾರಣ ಅದು ಒಂದು 40 ದಿವಸ ಆದರೂ ನೇಜಿ ಬೆಳಿಬೇಕು. ಹಾಗೆ ಬೆಳೆದರೆ ಮಾತ್ರ ಅದು ನೇಜಿ ನೆಡಲಿಕ್ಕೆ ಆಗೋದು. ಆದರೆ ಇವತ್ತು ಎಂತಾಗಿದೆ ಅಂದರೆ ಮೆಷಿನ್ ನಾಟಿಗೆ 21 ದಿವಸ ಒಳಗೆ ಆಗದಿದ್ದರೆ ಅದು ಹಾಳಾಗ್ತದೆ. ಅದು ಅಷ್ಟೇ, ಅದಕ್ಕೆ ಮಣ್ಣಿನಲ್ಲಿ ಇರುವುದಕ್ಕೆ ತಾಕತ್ತಿರುವುದಷ್ಟೇ, ಅದರ ನಂತರ ಅದು ಹಾಳಾಗಿ ಹೋಗ್ತದೆ. ಒಂದದು. ಎರಡನೇದು, ಅದು ಬಿದ್ದು ನೆಲಕ್ಕೆ ಅಂಟಿ ಬಿಡ್ತದೆ. ಯಾವ ಯಂತ್ರಗಳಲ್ಲಿಯೂ ಅದನ್ನು ಕೊಯ್ಲಿಕ್ಕಾಗೋದಿಲ್ಲ. ಈ 2 ಸಾಧ್ಯತೆಗಳಿಂದಾಗಿ ನಾನು ಅದನ್ನು ಅನಿವಾರ್ಯವಾಗಿ ಬಲು ದುಃಖದಿಂದ ಬಿಟ್ಟಿದ್ದೇನೆ. ನಾನು ಗಂಧಸಾಲೆ ಇವತ್ತು ಮಾಡ್ತಾ ಇಲ್ಲ. ಈಗ ನಮ್ಮ ಮಾಮೂಲು ತಡಿಯೇ ಗಜಜಯವನ್ನೇ ಮಾಡ್ತಾ ಇದ್ದೇನೆ ನಾನು. ಅದು ಅನಿವಾರ್ಯ ಆಗಿದೆ ನನಗೆ. ಇವತ್ತಿಗೂ ನಮ್ಮ ದಕ್ಷಿಣ ಕನ್ನಡಕ್ಕಾಗುವಂಥ ಬೆಳ್ತಿಗೆ ಒಂದು ತಳಿ ಗಂಧಸಾಲೆ, ಹಾಗೆ ಬೇರೆ ಯಾವುದಾದ್ರೂ ತಳಿ ನೆಟ್ಟಗಿರುವಂಥದ್ದು ಅದು ಇಲಾಖೆಯವರೇ ಹೇಳಬೇಕಷ್ಟೇ. ಅಂಥ ತಳಿ ಏನಾದರೂ ಉಂಟಾ ಅಂತ ಹೇಳಿಕೊಂಡು ನಾನು ಬೆಳ್ತಿಗೆ ತಳಿಗೋಸ್ಕರ ಭಾರಿ ಪ್ರಯತ್ನ ಮಾಡ್ತೇನೆ. ನಾನು ಅನೇಕ ಉತ್ತರ ಕರ್ನಾಟಕದಿಂದ, ಮಡಿಕೇರಿಯಿಂದ ಯಾವುದು ತಂದರೂ ಕೂಡ ನಮ್ಮ ದಕ್ಷಿಣ ಕನ್ನಡಕ್ಕೆ ಅದು ಹೊಂದುವುದಿಲ್ಲ. ಬಾಸುಮತಿ ಒಂದು ಹೊಂದಿದೆ, ಆದರೆ ಅದರ ಪರಿಮಳದಿಂದಾಗಿ ಒಂದೇ ಒಂದು ಭತ್ತ ಸಿಕ್ಕಲಿಲ್ಲ ನನಗೆ. ಎಲ್ಲ ಹಕ್ಕಿಗಳು ತಿಂದಿದ್ದಾವೆ ಬಾಸುಮತಿ. ಅದು ದುರಂತ.
ಯಾಕೆ ಮೊನ್ನೆ ಇವರು ಬಂದಿದ್ದರು ಯಾರು ಕೈಲಾಸ್ ಕೇರ್ ಅಂತ ಪ್ರಖ್ಯಾತ ಗಾಯಕರು. ಅವರು ಕಡೆಗೆ ಡಿ ಸಿ ಅವ್ರು ನನಗೆ ಫೋನ್ ಮಾಡಿದ್ರು, ಅವರಿಗೆ 3 ವೆರೈಟಿ ಕುಚಿಲಕ್ಕಿ ಬೇಕು ಅಂತ, ಸಾವಯವದಲ್ಲಿ ಬೆಳೆದಿದ್ದು. ಅಂದರೆ ಏನು ದಕ್ಷಿಣ ಕನ್ನಡ ಅಕ್ಕಿಗೆ ಎಷ್ಟು ಡಿಮಾಂಡ್ ಇದೆ ಅಂತ ನೀವು ಯೋಚನೆ ಮಾಡಿ ಅಂತ. ಅಂದರೆ ನಾವು ಹೊರಗಡೆಯವರು ಇಲ್ಲಿ ಅಕ್ಕಿ ಕೇಳ್ತೀವಿ, ನಾವು ಇಲ್ಲಿಯವರೇ ಬೆಳೆಯಲ್ಲ ಅಂದರೆ ಯಾವ ರೀತಿ ಅಂತ. ಅಂದರೆ ನಾವು ಎಲ್ಲ ಕಡೆ ಹೋಗಿ ಎಕ್ಕಾರು ಎಲ್ಲ ಸುರತ್ಕಲ್ ಎಲ್ಲ ಹೋಗಿ ಪಾಪ ಒಂದು 4-5 ಜನ ತುಂಬ ಚೆನ್ನಾಗಿ ಮಾಡಿದ್ರಲ್ಲಿ. 1 kgದು 2 ಪ್ಯಾಕೆಟ್ 3 ವೆರೈಟಿ ಅಂದ್ರೆ ನೋಡಿ. ಅಂದರೆ ದಕ್ಷಿಣ ಕನ್ನಡದಲ್ಲಿ ಕುಚಿಲಕ್ಕಿ ಒಂದು ಫೇಮಸ್ ಇದೆ, ಅದನ್ನು ನಾವು ಮುಂದಿನ ಇದರಲ್ಲಿ ನಾವು ಉಳಿಸ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕಾಗಿ ನಾವು ಭತ್ತದ ಕೃಷಿ ಇವತ್ತು ವಿಚಾರಗೋಷ್ಠಿ ಇಟ್ಟಿರುವಂಥದ್ದು. ಹಾಗಾಗಿ ಯಾರು ಅಲ್ಲಿ ಮೈಕ್ ಇಟ್ಕೊಂಡಿದ್ರೆ ಹಲೋ ಸರ್, ಮುಂಚೆ ಇಲಾಖೆ ಭೂಮಿ ಬಿತ್ತನೆ ಯೋಜನೆ ಇತ್ತಲ್ಲ, ಇವಾಗ ಯಾಕೆ ಅದನ್ನು ಕೈ ಬಿಟ್ಟಿದ್ದೀರಿ? ಈಗ ಹಡಿಲು ಮೊನ್ನೆ ಮಿನಿಸ್ಟ್ರು ಬಂದಾಗೂ 1 ವರ್ಷದ ಬಜೆಟಲ್ಲಿ ಅಂತ ಹೇಳಿದ್ದಾರೆ. ಅದಕ್ಕೆ ಪರ್ಯಾಯವಾಗಿ ನಾವೇನು ಮಾಡ್ತಿದ್ವಿ, ನಿಮ್ದು ಹಡಿಲು ಭೂಮಿ ಇದ್ದರೆ ನಮ್ಮ ಇಲಾಖೆಯಿಂದ ಬೀಜ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಗೊಬ್ಬರ ಇರ್ಬೋದು ಉಚಿತವಾಗಿ ಕೊಡ್ತೀವಿ ನೀವು ಮಾಡ್ತೀವಿ ಅಂದರೆ. ಅಲ್ಲ, ಮುಂಚೆ ಮಾಡ್ತಾ ಇದ್ರಲ್ಲ ಸರ್, ಇವಾಗ ಯಾಕೆಲ್ಲ ಅಂತ? ಮುಂಚೆ ಇತ್ತಲ್ಲ, ಈಗಲೂ ಇದೆ, ಉಚಿತವಾಗಿ ಕೊಡ್ತೀವಿ ಬೀಜ ಮತ್ತು ರಸಗೊಬ್ಬರ. ನಿಮ್ದು ಏನದು ಸಾವಯವ ಗೊಬ್ಬರ ಇರ್ಬೋದು, ರಾಸಾಯನಿಕ ಗೊಬ್ಬರ ಇರ್ಬೋದು, ಸುಣ್ಣ ಇರ್ಬೋದು, ಅದನ್ನು ಉಚಿತವಾಗಿ ಕೊಡ್ತೀವಿ ನೀವು ಮಾಡ್ತೀವಿ ಅಂದರೆ. ಸರಿ. ಮತ್ತು ಅದಕ್ಕೆ ಏನು ಇನ್ನೊಂದು ಹೇಳಿದ್ರು, ಮೊನ್ನೆ ಪ್ರಪೋಸಲ್ ಹೋಗಿ ಕೃಷಿಕ ಸಮಾಜದಿಂದ ಮಾನ್ಯ ಕೃಷಿ ಸಚಿವರಿಗೆ, ಅಂದರೆ ಮಾಡುವವರಿಗೆ ಪ್ರೋತ್ಸಾಹನ ಕೊಡಬೇಕು. ಈಗ ನಾವು ಉಚಿತವಾಗಿ ಕೊಡ್ತೀವಿ, ಅದು ಮಾಡುವವರಿಗೆ ಕೇರಳ ಮಾದರಿಯ ಇದು ಕೊಡಬೇಕು ಅಂತ ಇದೆ. ಅದನ್ನು ನೋಡೋಣ, ನೆಕ್ಸ್ಟ್ ಏನು ಬಜೆಟಲ್ಲಿ ಇದಾದರೆ ನಾವು ಇಲಾಖೆಯಿಂದ ಇದು ಮಾಡ್ತೀವಿ. ಈಗ ಇಷ್ಟು ಮಾತ್ರ ನಮ್ಮ ಇಲಾಖೆಯಲ್ಲಿ ಇದಿದೆ, ಪ್ರಯೋಜನವನ್ನು ನಾವು ಪಡ್ಕೊಳ್ಬೋದು. ಕಪ್ಪು ಬೀಜ ಬರ್ತದೆ, ಭತ್ತ ಕಪ್ಪಾಗ್ತದೆ, ಅದು ಯಾವ ಕಾರಣದಿಂದ ಬರ್ತದೆ? ನಾವು ಕಜಜ ಮಾಡೋದು. ಹೌದು, ತೆರೆ ಬಂದಾಗ ಸ್ವಲ್ಪ ಮಂಜು ಅಥವಾ ನೀರೇನಾರಲ್ಲಿ ಹೋದಾಗ ಅದು ಕಪ್ಪು ಬರ್ತದೆ, ಫಾಲ್ಸ್ ಮಟ್ ಅಂತ ಹೇಳ್ತೀವಿ ಅದಕ್ಕೆ ನಾವು. ರೋಗ ಬರುತ್ತೆ, ಅದು ಒಂದು ಅಲ್ಲ, ಅದು ಜೊಳ್ಳಾಗುತ್ತೆ, ಅದು ಅಷ್ಟೇ ಜೊಳ್ಳಾಗುತ್ತೆ. ಪಕ್ಷಿಗಳು ಕೆಲವೊಮ್ಮೆ ಪಕ್ಷಿಗಳು ತಿಂದು ಅದು ಜೊಳ್ಳಾಗುತ್ತೆ. ಕೆಲವೊಮ್ಮೆ ನೀವು ಈ ಸೂಕ್ಷ್ಮ ಪೋಷಕಾಂಶ ಜಿಂಕ್ ಅಂತ ಬರುತ್ತೆ, ಅದು ಪೋಷಕಾಂಶ ಕೊರತೆ ಇದ್ದಾಗ ಆ ರೀತಿ ಆಗುತ್ತೆ. ನಾನು ಚಂದ್ರಾಶ್ರಯಿ ಅಂತ. ಈಗ ಭತ್ತ ಅಕ್ಕಿ ಅಂತ ಹೇಳ್ತೇವೆ ನಾವು, ಡಾಕ್ಟ್ರಲ್ಲಿಗೆ ಹೋದಾಗ ಅವರು ಬೇರೆ ಇರ್ತಾರೆ, ಅದು ಒಂದು ವಿಚಾರ ಬದಿಗಿಡಿ. ಆದರೆ ನಮಗೆ ಈಗ ಹಿಂದಿನ ಕಾಲದಿಂದಲೂ ಒಂದು ಸಿರಿಧಾನ್ಯ ಅಂತ ಬರ್ತಿತ್ತು, ಸಿರಿಧಾನ್ಯ 5 ಸಿರಿಧಾನ್ಯಗಳಿದೆ. ಇದರ ಬಗ್ಗೆ ಕೃಷಿ ಇಲಾಖೆ ಏನಾದರೂ ಮಹತ್ವದ ಇದನ್ನೇನಾದರೂ ತಗೊಂಡಿದೆ ಇದರ ಬೆಲೆಯಲ್ಲಿ? ಅದನ್ನು ತಗೊಳ್ಬೇಕು ಅಂತ ನಾನು ಒಂದು ಮನವಿ ಮಾಡುವಂಥದ್ದು. ಇಲ್ಲಿ ಸಿರಿಧಾನ್ಯದ ಒಂದು ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮದಲ್ಲಿ ವಾಕಥಾನ್ ಅಂತ ಮಾಡಿದ್ವಿ ಒಂದು. ಅದೇ ರೀತಿ ನಮ್ಮ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ 7ನೇ ತಾರೀಕು ಸುಮಾರು ನಾವೊಂದು ಸಿರಿಧಾನ್ಯಗಳ ಸ್ಪರ್ಧೆ ಏರ್ಪಡಿಸಿದ್ವಿ, ಬೇರೆ ಬೇರೆ ಖಾದ್ಯಗಳನ್ನು ತಯಾರಿಸುವಂಥದ್ದು. ನಿಮ್ಮ ಪುತ್ತೂರು ಭಾಗದಿಂದನೂ ಸುಮಾರು ಮಹಿಳೆಯರು ಮತ್ತೆಲ್ಲ ಬಂದಿದ್ದರು. ಒಂದು 52 ಜನ ಕಾಂಪೀಟ್ ಮಾಡಿದರು. ಅಂದರೆ ಸಿರಿಧಾನ್ಯ ಬಗ್ಗೆ ಜಾಗೃತಿ ಇದೆ. ಕೆಲವೊಬ್ಬರು ಅದನ್ನು ಪ್ಯಾಕಿಂಗ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಮಾರಾಟನೂ ಮಾಡ್ತಿದ್ದಾರೆ ನಿಮ್ಮ ಪುತ್ತೂರಲ್ಲಿ. ಮತ್ತು ಮಕ್ಕಳಿಗೆ ಅದನ್ನು ಬಗ್ಗೆ ಅವೇರ್ನೆಸ್ಸು ಕೊಡ್ತಿದ್ದಾರೆ. ಅಂದರೆ ಸುಮಾರು 32 ಐಟಮ್ಗಳನ್ನು ಸಿರಿಧಾನ್ಯದಿಂದ ಮಾಡಿದ್ದಾರೆ ನಿಮ್ಮ ಜಿಲ್ಲೆಯವರೇ, ಪುತ್ತೂರು, ಸುಳ್ಯ ಮತ್ತು ಮಂಗಳೂರು ಕಡೆಯವರು. ಹಾಗಾಗಿ ಮತ್ತು ಇನ್ನೊಂದು ಅಂದರೆ ಈಗ ನಮ್ಮ ಬೆಂಗಳೂರಲ್ಲಿ ನಮ್ಮ ಇಲಾಖೆಯ ಇಂದ ಅಂತಾರಾಷ್ಟ್ರೀಯ ಮಿಲೆಟ್ ಮೇಳ ಅಂತಲೂ ಆಗತ್ತೆ. ಅಂದರೆ ಅದರ ಬಗ್ಗೆ ಜಾಗೃತಿ ಕೊಡುವ ಸಂಬಂಧ. ಈಗ ನಮ್ಮ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಏನಿದೆ ಅಂದರೆ, ನನಗೆ ತಿಳಿದ ಮಟ್ಟಿಗೆ ಮಿಲೆಟ್ ಬೆಳೆಯುವವರು ತುಂಬ ಕಡಿಮೆ, ಮೋಸ್ಟ್ಲಿ ಬೆಳೆಯಲ್ಲ ಅನಿಸುತ್ತೆ. ಬೇರೆ ಕಡೆಯಿಂದ ತಂದು ಇಲ್ಲಿ ವ್ಯಾಲ್ಯೂ ಎಡಿಷನ್ ಮಾಡಿ ಮಾರ್ಕೆಟಿಂಗ್ ಮಾಡುವಂಥದ್ದು. ನೀವು ಏನಾದರೂ ನಾವು ಸಿರಿಧಾನ್ಯ ಬೆಳಿತೀವಿ ಅಂತ ಹೇಳಿದ್ರೆ, ಇದು ಮುಂಗಾರಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ, ನೀವು ಹಿಂಗಾರು ಅಥವಾ ಬೇಸಿಗೆಯಲ್ಲಿ ಬೆಳೆಯಬಹುದು. ನೀವೇನಾದರೂ ಬೆಳಿತೀವಿ ಅಂದರೆ ನಾವು ಅದಕ್ಕೆ ಪ್ರೋತ್ಸಾಹನ ಕೊಡಲಿಕ್ಕೆ ನಮ್ಮ ಇಲಾಖೆಯಿಂದ ನಾವು ಪ್ರಯತ್ನ ಮಾಡ್ತೀವಿ. ಅಂದರೆ ಬರ ಸಹಿಷ್ಣ ಬೆಳೆಗಳಿವು. ಅಂದರೆ ಬರಗಾಲ ಎಷ್ಟೇ ಅಂದರೆ ಕಡಿಮೆ ನೀರಿದ್ದರೂ ಅಂಥ ಒಂದು ಪ್ರದೇಶದಲ್ಲಿ ಬೆಳೆಯುವಂಥದ್ದು. ಸೊ ನಮ್ಮ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ 50 ವರ್ಷಗಳ ಹಿಂದೆ ಪೊಳಲಿ ಹತ್ರ ಒಂದು ಸ್ವಲ್ಪ ಪ್ರದೇಶದಲ್ಲಿ ರಾಗಿ ಬೆಳೀತಾ ಇದ್ರು ಅಷ್ಟೇ. ಬೇರೆ ಈ ಸಾವೆ ಬರಗು ಇವೆಲ್ಲ ಯಾವುದು ಬೆಳೆದನ್ನು ಇಲ್ಲಿ ಯಾವುದು ನೋಡಿಲ್ಲ ನಾನು ಅಲ್ಲಿ. ಬಟ್ ಆದರೆ ಇಲ್ಲೇನೆಂದರೆ ಯಾವುದೇ ಒಂದು ಈ ಒಂದು ಸಿರಿಧಾನ್ಯ ಮಾಡಬೇಕಾದ್ರೆ
ನಾವು ಈ ಕೂರಿಗೆ ಅಂದರೆ ಹೇಳ್ತೀವಿ ಬಿತ್ತನೆ ಕೂರಿಗೆ ಅಂತೇಳಿ ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್ ಅಂತ ಈ ಯಂತ್ರಗಳಿದ್ದರಷ್ಟೇ ಮಾತ್ರ ನಾವಿಲ್ಲಿ ಉಳುಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸಾಮಾನ್ಯವಾಗಿ ರೈತರಲ್ಲಿ ಈ ಒಂದು ಯಂತ್ರ ಇರೋದು ತುಂಬ ಕಡಿಮೆ. ಯಾಕಂದ್ರೆ ನಾವು ಅದನ್ನು ಸಾಲು ನಾಟಿಯಲ್ಲೇ ಮಾಡಬೇಕು. ಭತ್ತದಾಗೆ ನಾವು ತೂರಿ ಅಥವಾ ನಾಟಿ ಮಾಡೋಕ್ಕೆ ಆಗೋದಿಲ್ಲ. ಈ ಸಾಲು ನಾಟಿ ಮಾಡಿದಾಗ ಅಷ್ಟೇ ಇದನ್ನು ಒಂದು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಸಾಲು ನಾಟಿ ಮಾಡಬೇಕಾದ್ರೆ ಒಂದು ಬಿತ್ತನೆ ಯಂತ್ರ ಅಂತ ಬರುತ್ತೆ, ಅಥವಾ ಸೀಡ್ ಕಪ್ ಫರ್ಟಿಲೈಸರ್ ಡ್ರಿಲ್ ಅಂತೇಳಿ ಇದನ್ನು ಈ ಒಂದು ಯಂತ್ರವನ್ನು ಹಾಕಿ ನಾವು ಬಿತ್ತನೆ ಮಾಡಿದರೆ ಒಳ್ಳೆಯದು. ಅದರಿಂದ ಮುಂದಿನ ಒಂದು ಕೃಷಿ ಒಂದು ಯಾವುದೇ ಒಂದು ಕಾರ್ಯಗಳೇನಿದೆ ಅದು ಮಾಡಲಿಕ್ಕೆ ಸುಲಭ ಆಗುತ್ತೆ. ಕಳೆ ತೆಗೆದಿರ್ಬೋದು, ನೀರು ಕೊಡೋದಿರ್ಬೋದು, ಅಥವಾ ಕಟಾವು ಮಾಡೋದಿರ್ಬೋದು, ಇವೆಲ್ಲ ಸುಲಭ ಆಗುತ್ತೆ. ಈ ಸಿರಿಧಾನ್ಯಗಳನ್ನು ನಾವು ಇಲ್ಲಿ ಮಾಡಬೇಕಾದ್ರೆ ಈ ನಮ್ಮ ಪ್ರದೇಶಕ್ಕೆ ಏನಂದರೆ ಸೆಕೆಂಡ್ರಿ ಅಗ್ರಿಕಲ್ಚರ್ ಅಂದರೆ ಬೇರೆ ಕಡೆಯಿಂದ ತಂದು ಇಲ್ಲಿ ನಾವು ವ್ಯಾಲ್ಯೂಯೇಷನ್ ಮಾಡಿ ಅದೊಂದು ಮಾಡಲಿಕ್ಕೆ ಮಾತ್ರ ಇಲ್ಲಿ ಅವಕಾಶ ಇರುವಂಥದ್ದು. ಯಾಕಂದರೆ ಮುಂಗಾರಲ್ಲಿ ತುಂಬ ಮಳೆ ಬರ್ತಾ ಇರೋದ್ರಿಂದ ಇಲ್ಲಿ ಮಾಡೋಕ್ಕಾಗೋದು. ಇನ್ನು ಎರಡನೇ ಇದರಲ್ಲಿ ಮಾಡ್ಬೋದು, ಆದರೆ ನೀರು ಕೊಡಬೇಕು. ಅಟ್ಲೀಸ್ಟ್ ಅದು ಒಂದು ಹೂ ಬರುವ ಹಂತದಲ್ಲಿ ಮತ್ತು ಕಾಳು ಕಟ್ಟುವ ಹಂತದಲ್ಲಿ. ಅದಕ್ಕಿಂತ ಮುಖ್ಯವಾಗಿ ಸಾಲು ನಾಟಿ ಮಾಡಬೇಕು. ಸಾಲು ನಾಟಿ ಮಾಡದೇ ಇದ್ದ ಸಂದರ್ಭದಲ್ಲಿ ಬೇರೆ ಯಾವುದೇ ಒಂದು ಕೃಷಿ ಕಾರ್ಯ ಈ ಒಂದು ಸಿರಿಧಾನ್ಯದಲ್ಲಿ ಮಾಡೋದು ತುಂಬ ಕಷ್ಟ. ನಮ್ಮ ಇಲಾಖಾ ಅಧಿಕಾರಿ ಮಿತ್ರರುಗಳಿಗೆ ಈಗಾಗಲೇ ನಮ್ಮ ಭೂಸಾರ ಅಥವಾ ಮಣ್ಣಿನ ಫಲವತ್ತತೆಯನ್ನು ಕಂಡುಹಿಡಿಯಲಿಕ್ಕೆ ಮಣ್ಣು ಪರೀಕ್ಷೆ ಇದೆ, ಮಣ್ಣು ಪರೀಕ್ಷಾ ಕೇಂದ್ರ ಇದೆ. ಇಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಸಹಕಾರಿ ಸಂಘದಲ್ಲೂ ಕೆಲವು ಇದೆ, ಇಲಾಖೆಯಲ್ಲೂ ಕೆಲವು ಇದೆ ಮಣ್ಣು ಪರೀಕ್ಷೆ ಮಾಡುವಂಥದ್ದು. ಈ ಮಣ್ಣು ಪರೀಕ್ಷೆಗೆ ಎಷ್ಟು ಶುಲ್ಕವನ್ನು ವಿಧಿಸಲಾಗುತ್ತದೆ ಮತ್ತು ಅದರಲ್ಲಿ ನಮೂದು ಮಾಡುವಂಥ ಫಲವತ್ತತೆಯ ಘಟಕಗಳು ಯಾವುವು ಇತ್ಯಾದಿಗಳ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ಒದಗಿಸಿದರೆ ಒಳ್ಳೆಯದು ಅಂತ ನನ್ನ ಅನ್ನಿಸಿಕೆ. ಈಗಲೂ ಇದೆ, ನಾನು ಹೇಳಿದ್ದೀನಿ ಆವಾಗಲೇ, ನಾವು ಇಲಾಖೆಯಿಂದ ಉಚಿತವಾಗಿ ಮಾಡಿಕೊಡ್ತೀವಿ ಅಂತ. ಅದರಲ್ಲಿ ಇರುವಂಥ ಕಂಪೋನೆಂಟ್ಗಳು ಮುಖ್ಯವಾಗಿ ಮೇಜರ್ NPK ಮಾಡ್ತೀವಿ, ಆಮೇಲೆ ಲಘು ಪೋಷಕಾಂಶ ಏನು ಜಿಂಕು, ಬೋರಾನು, ಐರನ್ನು ಇವೆಲ್ಲ ಮಾಡ್ತೀವಿ, ಆಮೇಲೆ ಆರ್ಗ್ಯಾನಿಕ್ ಕಾರ್ಬನ್ ಮಾಡ್ತೀವಿ, pH ಮಾಡ್ತೀವಿ. ಇವು ಮುಖ್ಯವಾಗಿ ಮಾಡುವಂಥದ್ದು. ಇದರಲ್ಲಿ ಎಲ್ಲದೂ ಕವರ್ ಆಗುತ್ತೆ ಏನು ಇದರಲ್ಲಿ. ಮತ್ತು ಈಗ ಏನಾಗಿದೆ, ನಮ್ಮ ಲ್ಯಾಬೊರೇಟರಿಯನ್ನು NABL ಅಕ್ರೆಡೇಷನ್ ಆಗಿದೆ. ಹಾಗಾಗಿ ಇದರಲ್ಲಿ ಬರುವಂಥ ಫಲಿತಾಂಶ ತುಂಬ ನಿಖರವಾಗಿರುತ್ತೆ. ಹಾಗಾಗಿ ರೈತರು ಇದನ್ನು ಮಾಡಿಸ್ಕೊಳ್ಬೋದು. ಈ ಪ್ರಶ್ನೆ ಯಾಕೆ ಈಗ ಬಂತು ಅಂತ ಹೇಳಿದರೆ, ಕೆಲವೊಂದು ಸಹಕಾರಿ ಸಂಘಗಳಲ್ಲಿ ಮಣ್ಣು ಪರೀಕ್ಷೆಯನ್ನು ಫಲಿತಾಂಶ ವರದಿ ಕೊಡ್ತೇವೆ ಅಂತ ಪ್ರಚಾರದಲ್ಲಿದೆ. ಅಲ್ಲಿಗೆ ಮಣ್ಣು ಮಾದರಿಯನ್ನು ಕೊಂಡೋದಾಗ 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿವರೆಗೆ ಶುಲ್ಕ ವಿಧಿಸ್ತಾರೆ. ಅಲ್ಲ, ಅದು ಪ್ರೈವೇಟ್ ಅವರಿಗೆ ಗೊತ್ತಿಲ್ಲ. ಅದು ಅವರು ಎಷ್ಟು ಮೋಸ್ಟ್ಲಿ ಪುತ್ತೂರಲ್ಲಿ ಒಂದು ಮಾಡಿರಬೇಕು. ಅದು ಇನ್ನು ಇವು KVK ಅವ್ರದ್ದು ಮೊದಲಿತ್ತಲ್ಲ, ನೀವು ಎಷ್ಟು ಮಾಡ್ತಿದ್ದೀರಿ? ಅದು 200. ಅದು ಅವ್ರ ನ್ಯೂಟ್ರೆಂಟ್ ಮೇಲೆ ಅವ್ರು ಫಿಕ್ಸ್ ಮಾಡ್ತಿರು. ನಮ್ಮ ಇಲಾಖೆಯಲ್ಲಿ ನಾವು ಫ್ರೀ ಮಾಡಿಕೊಡ್ತೀವಿ ಅದು. ಓಕೆ ಸರ್, ಹಾಗಿದ್ರೆ ನಾವು ಮಂಗಳೂರಿಗೆ ಮಣ್ಣು ಮಾದರಿ ಕಳಿಸಿಕೊಟ್ರೆ ಮಾಡ್ತೀವಿ. ನಿಕಟ ಇದು ಕಾಮನ್ ಆಗಿ ಏನಾದರೂ ಜನರಲ್ ಇದ್ದರೆ, ಇದು ಈಗ ಅರ್ಜೆಂಟ್ ಬೇಕು ಅಥವಾ ರೈತರೇ ಬಂದು ತೊಗೊಂಡು ಬಂದರೆ ನಾವು ಅದನ್ನು ಇದು ಮಾಡ್ತೀವಿ, ಪೇ ಮಾಡ್ತೀವಿ. ಅದನ್ನು 200 ಇರಬೇಕಲ್ಲ ಪರ್ ಸ್ಯಾಂಪಲಿಗೆ, 300 ಪರ್ ಸ್ಯಾಂಪಲ್ಲಿಗೆ ಇದು ಮಾಡ್ತೀವಿ. ನಾವೇ ಕೆಲವೊಂದು ವಿಲೇಜ್ಗಳನ್ನು ಆಯ್ಕೆ ಮಾಡಿರ್ಬೋದು. ಈಗ ನಾವು ಇದು NMNF ಇರ್ಬೋದು, ಮತ್ತು ಯಾವುದು RKY ಇರ್ಬೋದು. ಇಂಥಗಳು ನಾವಂದರೆ ಆ ವಿಲೇಜನ್ನು ಸೆಲೆಕ್ಟ್ ಮಾಡಿ ಆ ವಿಲೇಜಲ್ಲಿರುವ ಎಲ್ಲ ಸರ್ವೆ ನಂಬರ್ಗಳ ಸ್ಯಾಂಪಲನ್ನು ಡ್ರಾ ಮಾಡಿ ಆ ಎಲ್ಲ ರೈತರಿಗೂ ಸಾಯಿಲ್ ಹೆಲ್ತ್ ಕಾರ್ಡನ್ನು ಕೊಡ್ತೀವಿ. ಅದು ಫ್ರೀ ಆಗಿ ಮಾಡ್ತೀವಿ, ಉಚಿತವಾಗಿರ್ತದೆ. ಉಚಿತವಾಗಿರುತ್ತೆ. ಓಕೆ. ಮತ್ತು ಕೆಲವೊಂದು ಈಗ ಮೋಸ್ಟ್ಲಿ ಪುತ್ತೂರಲ್ಲೊಂದು ಏನೋ ಉದ್ಘಾಟನೆ ಆಗಿರಬೇಕು ಸಾಯಿಲ್ ಹೆಲ್ತ್, ಪುತ್ತೂರಲ್ಲಿ ಇರ್ಬೋದಲ್ಲ ಮೋಸ್ಟ್ಲಿ. ಸೊ ಇದು ಅಲ್ಲಿ ಅದು ಗೊತ್ತಿಲ್ಲ ಎಷ್ಟು ಪೀಸ್ ಇದೆ ಅಂತ. ಮತ್ತಿನ್ನು KVKಲು ಮೋಸ್ಟ್ಲಿ ಇದ್ದಂಗಿಲ್ಲ ಈಗ ಸದ್ಯ. ಈಗ ಇಲಾಖೆಯಲ್ಲಿ ಒಂದಿದೆ, ಮೋಸ್ಟ್ಲಿ ಒಂದು ಸೊಸೈಟಿ ಕಡೆಯಿಂದ ಒಂದು ಲ್ಯಾಬ್ ಇರ್ಬೋದು ಅನಿಸುತ್ತೆ ಪುತ್ತೂರೇನು. ಹಾಂ, ಅಂದ್ರೆ ನಾನು ಒಂದ್ಸಲ ಉದ್ಘಾಟನೆ ಆದ ನೋಡಿದ್ದೆ ಪೇಪರ್, ನನಗೂ ಕರೆದಿದ್ರು ಅವರು. ಅದೇ ಇಲ್ಲಿಂದ 7 ಕಿಲೋಮೀಟರ್ ದೂರ ಸರ್ವೆ ಬಡೆಕೋಡಿ ಅಂತ ಒಂದು ಜಾಗ ಇದೆ. ಅದು ಅಮೌಂಟ್ ಕರೆಕ್ಟ್ ಗೊತ್ತಿಲ್ಲ ನನಗೆ. ಅವರು ಅಲ್ಲಿ ಬಂದಿದ್ರಲ್ಲ. ಈ ಮಣ್ಣು ಪರೀಕ್ಷೆ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ನಮ್ಮ ಒಂದು ಸೃಷ್ಟಿ ಅಗ್ರೋ ಸೊಲ್ಯೂಷನ್ಸ್ ಅಂತ ಅಂದ್ಬಿಟ್ಟು ಈ ನರಿಮೊಗರು ಒಂದು ಸರ್ಕಲ್ ಬರುತ್ತಲ್ಲ, ಅಲ್ಲಿ ಒಂದಿದೆ, ರಾಘವೇಂದ್ರ ಪ್ರಭು ಅಂದ್ಬಿಟ್ಟು ಅವ್ರು ನಿನ್ನೆ ಬಂದಿದ್ದರು. ಸೊ ಅವ್ರಿಗೆ ತಗೊಂಡೋಗಿ ಕೊಟ್ಟರೆ ಅವರು 700 ರೂಪೀಸ್ ಇದು ಮಾಡ್ತಾರೆ. 13 ಏನು ಅಂಶಗಳಿದ್ದಾವೆ ಅಷ್ಟನ್ನು ಅವರು ನಿಮಗೆ ಅನಾಲಿಸಿಸ್ ಮಾಡಿ ಕೊಡ್ತಾರೆ. ಅದೊಂದು. ಅದ್ರ ಜೊತೆಗೆ ನಾನು ಹೇಳ್ದಂಗೆ ಸ್ವಸಹಾಯ ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇದ್ದಾವೆ, ಅದು ಕೆಲವೊಂದು ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಅದೇ ಅವ್ರದ್ದೇನು ಅಂದರೆ ಅವ್ರದ್ದು ಒಂದು ಫೀಸ್ ಇರುತ್ತೆ, ಅದನ್ನು ನೀಡಿದ್ರೆ ಖಂಡಿತವಾಗ್ಲೂ ಅವರು
ಒಂದು ಈ ಪರೀಕ್ಷೆ ಮಾಡಿ ಕೊಡ್ತಾರೆ. ಮತ್ತು ಒಂದು ಅನೌನ್ಸ್ಮೆಂಟ್ ಇದೆ ಇಲ್ಲೇನು ಅಂತಂದರೆ ಸುದ್ದಿ ಮಾಹಿತಿ ಕೇಂದ್ರ ಅಂತ ಅಂದ್ಬಿಟ್ಟಿದೆ. ಇಲ್ಲಿ ಬಂದಿರತಕ್ಕಂಥ ರೈತರು ದಯವಿಟ್ಟು ಹೋಗಿ ಅಲ್ಲಿ ಒಂದು ನೋಂದಣಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ಮುಖಾಂತರ ನಮ್ಮ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರ ಮುಖಾಂತರ ಇದೊಂದು ಪ್ರಕಟಣೆ ಮಾಡ್ತಾ ಇದ್ದೀವಿ. ಒಂದು ಇಲ್ಲೇ ಸುದ್ದಿ ಮಾಹಿತಿ ಕೇಂದ್ರ ಅಂತ ಇದೆ, ಅಟ್ಲೀಸ್ಟ್ ಬಂದವರು ಅಲ್ಲಿಗೆ ಹೋಗಿ ಒಂದು ರಿಜಿಸ್ಟರ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಸೊ ಈ ಮಾಹಿತಿಗೋಷ್ಠಿ ಮುಂದೆ ಏನು ಚರ್ಚೆ ಇಲ್ಲ ಅಂತಂದರೆ ಇದು ಮುಗಿಸೋಕ್ಕಂಥ ಒಂದು ಸಮಯ ಬರ್ತಿದೆ. ಇದರಲ್ಲಿ ನಮಗೆ ಮುಖ್ಯವಾಗಿ ಹೇಳಿ ಸರ್. ಸರ್, ಈಗ ಮಣ್ಣು ಪರೀಕ್ಷೆ ವಿಚಾರದಲ್ಲಿ ಪುತ್ತೂರಿನಲ್ಲಿ ಗೇರು ಸಂಶೋಧನಾ ನಿರ್ದೇಶನಾಲಯ ಉಂಟು, ಅಲ್ಲಿ ಕೂಡ ಸಾಯಿಲ್ ಟೆಸ್ಟ್ ಮಾಡ್ತಾರೆ. ಅಲ್ಲಿ ಡಾಕ್ಟರ್ ವೆಂಕಟೇಶ್ ಅಂತ ಇದ್ದಾರೆ, ಅದು ಅವರು ನೇರ ಅದು ಮಣ್ಣು ಪರೀಕ್ಷೆಗೆ ಅವರು ಇರೋದು. ಈಗ ನಮ್ಮ ಜಮೀನಿಗೆ ಬಂದಿದ್ದರು ಮೊನ್ನೆ, ಅವರೇ ಮಣ್ಣು ತಗೊಂಡು ಹೋಗಿ ಪರೀಕ್ಷೆ ಮಾಡುವಂಥ ವ್ಯವಸ್ಥೆ ಪುತ್ತೂರಿನ DCRನಲ್ಲಿ ಕೂಡ ಉಂಟು. ಅದನ್ನು ಕೂಡ ನಾವು ಉಪಯೋಗ ಮಾಡಿಕೊಳ್ಬೋದು. ಈಗ ಇನ್ನೊಂದು ಪ್ರಕಟಣೆ, ಈ ಒಂದು ಮಣ್ಣು ಪರೀಕ್ಷೆ ರಿಲೇಟೆಡ್ ಅಂತಂದರೆ ಈಗ ಗೇರು ಸಂಶೋಧನಾ ಕೇಂದ್ರ ಅಂತ ಪುತ್ತೂರಲ್ಲೇ ಇದೆ. ಸೊ ಇಲ್ಲೂ ಸಹ ಒಂದು ಈ ಮಣ್ಣು ಪರೀಕ್ಷೆನ ಮಾಡಿಕೊಡ್ತಾರೆ. ಸೊ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಮಣ್ಣು ಪರೀಕ್ಷೆ ಮಾಡಿ ನಿಮಗೆ ಅದೊಂದು ರಿಸಲ್ಟನ್ನು ಶೀಟನ್ನು ಕೊಡ್ತಾರೆ ಅಂತ ಈ ಮುಖಾಂತರ ಪ್ರಕಟಣೆ ಮಾಡ್ತೀವಿ. ಇಷ್ಟೊತ್ತು ಈ ಒಂದು ನಮ್ಮ ಮಣ್ಣು ಪರೀಕ್ಷೆ ಬಗ್ಗೆ ಮತ್ತು ಭತ್ತದ ಕೃಷಿ ಬಗ್ಗೆ ಮತ್ತು ಇತರೆ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಖಂಡಿತವಾಗ್ಲೂ ಈ ಒಂದು ನಮ್ಮ ಮಾಹಿತಿಗೋಷ್ಠಿ ಭತ್ತದ ಕೃಷಿ ಹಾಗೂ ಮಣ್ಣು ಪರೀಕ್ಷೆ ಮಹತ್ವ ಹಾಗೂ ಸಾವಯವ ಭತ್ತದ ಕೃಷಿಯ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೃಷಿ ವಿಜ್ಞಾನಿಗಳಾದಂಥ ಡಾಕ್ಟರ್ ಹರೀಶ್ ಶನಾಯ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಗ್ರಾನಮಿ, KVK ಮಂಗಳೂರು, ಇವರು ಬಂದು ತಮಗೆಲ್ಲರಿಗೂ ಮಾಹಿತಿ ನೀಡಿದ್ದಾರೆ. ಸೊ ಇವ್ರಿಗೆ ಒಂದು ಕಿರುಕಾಣಿಕೆಯನ್ನು ಕೊಡಬೇಕು ಅಂತ ನಾನು ನಮ್ಮ ಜಂಟಿ ಕೃಷಿ ನಿರ್ದೇಶಕರಿಗೆ ಅವ್ರಿಗೊಂದು ಕೇಳ್ಕೊತೀನಿ. ಅವರಿಗೆ ಒಂದು ಮಾಹಿತಿ ನೀಡೋಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ಉತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಸೊ ಅದೇ ರೀತಿ ನಮ್ಮ AP ಸದಾಶಿವ ಮರಿಕೆ ಅವರು ಸಾವಯವ ಭತ್ತದ ಕೃಷಿಕರು. ಖಂಡಿತವಾಗ್ಲೂ ಒಳ್ಳೆ ಸಾವಯವ ಕೃಷಿಯ ಬಗ್ಗೆ ಒಳ್ಳೆ ಸಿದ್ಧಾಂತ ಇಟ್ಕೊಳ್ತಿರೋಂಥವ್ರು. ನಾನು ಬದುಕಬೇಕು, ಬೇರೆಯವ್ರನ್ನೂ ಬದುಕಕ್ಕೆ ಬಿಡಬೇಕು ಅನ್ನೋ ಒಂದು ಮೂಲ ಸಿದ್ಧಾಂತ ಈ ಒಂದು ಸಾವಯವ ಕೃಷಿಯಲ್ಲಿದೆ ಅನ್ನೋದನ್ನ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಅವ್ರಿಗೆ ಒಂದು ಕಿರುಕಾಣಿಕೆಯನ್ನು ನೀಡಬೇಕು ಅಂತ ಅವರಲ್ಲಿ ಕೇಳ್ಕೊತೀನಿ. ಅದೇ ರೀತಿ ನಮ್ಮ ಜಂಟಿ ಕೃಷಿ ನಿರ್ದೇಶಕರಾದಂಥ ಶ್ರೀ ಹೊನ್ನಪ್ಪ ಜಿ ಗೌಡ ಸರ್ ತಮಗೆಲ್ಲರಿಗೂ ನಮ್ಮ ಇಲಾಖೆಯ ಮಾಹಿತಿನೂ ಮತ್ತು ತಾಂತ್ರಿಕ ಮಾಹಿತಿನೂ ನೀಡಿದ್ದಾರೆ. ಸೊ ಅವ್ರಿಗೂ ಈ ಒಂದು ಮಾಹಿತಿಗೋಷ್ಠಿ ಅಧ್ಯಕ್ಷತೆ ವಹಿಸಿ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ತಮ್ಮೆಲ್ಲರ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ಉತ್ಪೂರ್ವಕವಾದ ಧನ್ಯವಾದಗಳನ್ನು ಅವ್ರಿಗೆ ತಿಳಿಸ್ತೀನಿ. ಅದೇ ರೀತಿ ಈ ಒಂದು ಮಾಹಿತಿ ಕೇಂದ್ರಕ್ಕೆ ವಿವಿಧ ಭಾಗಗಳಿಂದ ರೈತರು ಬಂದು ತಮ್ಮ ಭತ್ತದ ಕೃಷಿಯ ಬಗ್ಗೆ ಮತ್ತು ಈ ಸಾವಯವ ಭತ್ತದ ಕೃಷಿ ಬಗ್ಗೆ ಮತ್ತು ಮಣ್ಣು ಪರೀಕ್ಷೆ ಕುರಿತು ಒಂದು ಮಾಹಿತಿ ಪಡ್ಕೊಂಡಿದ್ದೀರಾ. ಸೊ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಮಾಹಿತಿಗೋಷ್ಠಿನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.